ಎಲ್ರಿಗೂ ನಮಸ್ಕಾರ. ನಾನು ತೋನ್ಸೆ ಪುಷ್ಕಳಕುಮಾರ್. ಈ ಹೊತ್ತು ನಮ್ಮ ಜ್ಞಾನಾಮೃತ ಮಂಗಳೂರು ಇದರ 10ನೇ ವರ್ಷದ ಒಂದು ಆಚರಣೆಯ ಪ್ರಯುಕ್ತ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹಳ ಭೀಕರವಾಗಿ ಕಾಡುತ್ತಿರುವಂಥ ಕೊರೋನಾ ಒಂದು ಭಯದಿಂದ ವೇದಿಕೆ ಹಾಗೂ ಸಭಾಂಗಣದಲ್ಲಿ ಆಗುವಂಥ ಅನೇಕ ಕಾರ್ಯಕ್ರಮಗಳು ರದ್ದಾಗಿರುವುದು, ಅಸಾಧ್ಯವಾಗಿರುವಂಥ ಈ ಒಂದು ವ್ಯವಸ್ಥೆಯಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ಮೂಲಕವಾಗಿ ಇಂತಹ ಕಾರ್ಯಕ್ರಮಗಳು ನಡೆಸುವಂಥದ್ದು ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಜ್ಞಾನಾಮೃತ ಸಂಸ್ಥೆ ಕೂಡ 10ನೇ ವರ್ಷದಲ್ಲಿ ಬಹಳ ರಚನಾತ್ಮಕವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದು ಕಾವ್ಯ ಕಲರವ ಎಂತಕ್ಕಂಥದ್ದು. ಸೆಪ್ಟೆಂಬರ್ 1ರಿಂದ ನಿರಂತರವಾಗಿ 10 ದಿನಗಳ ಪರ್ಯಂತ ಈ ಒಂದು ದಶಮಾನಕ್ಕೋಸ್ಕರವಾಗಿ 10 ಪ್ರಸಿದ್ಧ ಕವಿಗಳ ಪುರಾಣ ವಾಚನ ಹಾಗೂ ಅದರ ಒಂದು ಪಾತ್ರ ನಿರ್ವಹಣೆ ಈ ಕಾರ್ಯಕ್ರಮ ಕಾವ್ಯ ಕಲರವ. ಇವತ್ತು ಇದೀಗ 3ನೇ ದಿವಸಕ್ಕೆ ನಾವು ಬಂದಿದ್ದೇವೆ. ಇವತ್ತು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಸರ್ವ ಸ್ವಧಾನ ಎಂತಕ್ಕಂಥ ಒಂದು ಭಾಗವನ್ನು ನಾವು ಮಾಡಲಿಕ್ಕಿದ್ದೇವೆ. ಅಂತಹ ಒಂದು ಈ ದಿನದ ಈ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯ ಅತಿಥಿಯಾಗಿ ಜ್ಯೋತಿ ಪ್ರಜ್ವಲನೆಗೆ ಆಗಮಿಸಿದವರು ಶ್ರೀಯುತ ರಾಜಶೇಖರ್ ಪಜೀರ್, ಉದ್ಯಮಿ, ಮಂಗಳೂರು. ಇವರು ಅನೇಕ ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆಗಳಲ್ಲಿ ದುಡಿಯುವಂಥವರು. ಬಿಲ್ಲವ ಯುವವಾಹಿನಿ ಇರಬಹುದು, ಇನ್ನಿತರ ಧಾರ್ಮಿಕ ಸಾಮಾಜಿಕ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ಕಲಾ ಪೋಷಕರಾಗಿರುವಂಥವರು. ಸ್ನೇಹ ಸಂಪಾದನೆ ಮಾಡಿದ್ದರಿಂದ ನಮ್ಮ ಈ ಒಂದು ಜ್ಞಾನಾಮೃತದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರ ಒಂದು ಸ್ನೇಹದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಎಂಬ ನೆಲೆಯಲ್ಲಿ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ನಾವು ಬರಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಇಂಥ ಒಂದು ಕಾವ್ಯ ಕಲರವ ಎಂತಕ್ಕಂಥ ಈ ಕಾರ್ಯಕ್ರಮ ಇದು 3ನೇ ದಿನದಲ್ಲಿ ಮುಂದುವರಿಬೇಕು ಅಂಥೇಳಿ ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಒಂದು ಶ್ಲೋಕದೊಂದಿಗೆ ಆರಂಭಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋನ್ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ. ಇದೀಗ ಇವತ್ತು ಬಂದಂಥ ಅತಿಥಿಯನ್ನು ಔಪಚಾರಿಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತುಗಳಿಂದ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ದಿನಕರ ಪಚ್ಚನಾಡಿ ಅವರು. ಸರ್ವರಿಗೂ ವಂದಿಸ್ತೇನೆ. ಜ್ಞಾನಾಮೃತ ಮಂಗಳೂರು ಹಾಗೂ ಹೊಸಕುರಲ್ ಸಹಯೋಗದಲ್ಲಿ ನಡೆಯುತ್ತಿರುವಂಥ ದಶಮಾನ ವರ್ಷ ಪ್ರಸ್ತುತಿಯ ಕಾರ್ಯಕ್ರಮ ಕಾವ್ಯ ಕಲರವ, ಅದರ ತೃತೀಯ ಕಾರ್ಯಕ್ರಮ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಪ್ರಸಿದ್ಧವಾದುದು. ಅದರಿಂದ ಆಯ್ಕೆ ಮಾಡಿರುವಂಥ ಸರ್ವ ಸ್ವಧಾನ ಆ ಕಾವ್ಯ ಕಲರವದ ಸನ್ನಿವೇಶವು ಇಂದು ನೆರವೇರಲಿಕ್ಕಿದೆ. ಅದಕ್ಕಿಂತ ಮೊದಲಾಗಿ ಆ ಕಾರ್ಯಕ್ರಮದ ಚಾಲನೆಯ ಒಂದು ಅಂಗವಾಗಿ ಇಂದು ಅಭ್ಯಾಗತರಾಗಿ ಆಗಮಿಸಿದವರು ಶ್ರೀ ರಾಜಶೇಖರ ಪಜೀರ್. ಕೊಣಜೆಯ ಪರಿಸರ, ಗ್ರಾಮ ಚಾವಡಿಯ ಪರಿಸರದಲ್ಲೆಲ್ಲ ಬೆಳೆದವರು, ಆತ್ಮೀಯರಾಗಿರುವಂಥ ಶ್ರೀ ರಾಜಶೇಖರ್ರವರು. ಹಾಗೆ ಮಂಗಳೂರಿನಲ್ಲಿ ಬಂದು ಶಕ್ತಿನಗರದ ಪರಿಸರದಲ್ಲಿ ನೆಲೆಯಾದ ಮೇಲೆ ನಮ್ಮ ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ನಾವು ಮತ್ತೆ ನಿಕಟವರ್ತಿಗಳಾಗಿ ಬೆಳೆದಿದ್ದೇವೆ. ಗೋಕರ್ಣೇಶ್ವರ ಕಾಲೇಜಿನಲ್ಲಿ ನಾವು ಸಹಪಾಠಿಗಳು. ಆ ಮೂಲದ ಬಾಂಧವ್ಯ ಈಗ ಹತ್ತಿರವಾಗಿ ನಾವು ಕಲಾ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೆಲ್ಲ ಸೇವೆಯನ್ನು ಸಲ್ಲಿಸುವಂಥ ಒಂದು ಸಹಯೋಗವಾಗಿ ಹೋಗಿದೆ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಆತ್ಮೀಯತೆಯಿಂದ ಅವರು ಆಗಮಿಸಿದ್ದಾರೆ. ಸಂತೋಷವಾಗುತ್ತಾ ಇದೆ. ಶ್ರೀ ರಾಜಶೇಖರ್ ಅವರು ಎಳವೆಯಿಂದಲೇ
ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು. ಮತ್ತು ಕಾಲೇಜಿನಲ್ಲಿ ಯಕ್ಷಗಾನದ ಪಾತ್ರ ನಿರ್ವಹಣೆ ಕೂಡ ಮಾಡಿದ್ದಾರೆ. ಅನ್ಯಾನ್ಯ ಕಾರಣಗಳಿಂದ ಯಕ್ಷಗಾನದಲ್ಲಿ ಉತ್ತಮ ಕಲಾವಿದರಾಗಿ ಬೆಳೆಯುವುದೇನೋ ತಪ್ಪಿ ಹೋಯಿತು. ಹಾಗೆಂದು ಸಾಮಾಜಿಕವಾಗಿ ಯುವವಾಹಿನಿ ಸಂಘಟನೆ ಅಥವಾ ಇನ್ನಿತರ ಸಂಘಟನೆಗಳಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಮಾತ್ರವಲ್ಲ, ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ, ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ನಾಟಕವೋ ಅಥವಾ ಯಕ್ಷಗಾನವೋ ಹೀಗೆ ಪಾತ್ರ ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ. ಏನಿದ್ದರೂ ಕೂಡ ಆ ಸೇವೆ ಒಂದೇ ಕಡೆಯಲ್ಲಿ ಕ್ರೋಢೀಕೃತವಾಗದಿದ್ದರೂ ಕೂಡ ಅದು ಬಹುಮುಖವಾಗಿ ಬೆಳೆದು ನಿಂತಿದೆ. ಹಾಗಾಗಿ ಇವರ ಸಾಧನೆ ಅಮೂಲ್ಯವಾದುದೇ. ಶ್ರೀಯುತ ರಾಜಶೇಖರ್ ಅವರು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಗಳು ಶ್ರೀ ಗೋಕರ್ಣೇಶ್ವರ ಕಾಲೇಜಿನಲ್ಲಿ ನಡೀತಿದ್ದಾಗ ಅಲ್ಲಿಯೂ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರಕ್ಕೆ ಅವರು ಬಂದು ಶಿಬಿರದ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ನಡೆಯುವಂತೆ ಸಹಕಾರವನ್ನು ಇತ್ತವರು. ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಎಂಬುದಕ್ಕೆ ನಾನು ಈ 2 ಉಲ್ಲೇಖಗಳನ್ನು ಹೇಳಿರುವುದು. ಪ್ರಸ್ತುತ ಅವರು ಪನವ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಪುತ್ರ ವೀಕ್ಷಿತ್ ಆರ್ ಒಳ್ಳೆ ಪ್ರತಿಭಾವಂತ ಯಕ್ಷಗಾನದ ವಿದ್ಯಾರ್ಥಿ. ನಮ್ಮ ಧರ್ಮಶಾಸ್ತ್ರ ಕುಲಶೇಖರದಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸ ನನ್ನ ನೇತೃತ್ವದಲ್ಲಿ ಮಾಡಿರುವುದು. ಹಾಗಾಗಿ ಮತ್ತು ಕೂಡ ಇವರ ಆತ್ಮೀಯತೆ ಹೆಚ್ಚೇ ಆಗುತ್ತಾ ಬಂತು. ಅಂತೂ ಈ ದಶಮಾನ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಇವರು ಆಗಮಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನ ಮೂಲಕ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಇವರನ್ನು ಆತ್ಮೀಯವಾಗಿ ಜ್ಞಾನಾಮೃತ ಮಂಗಳೂರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಹಿರಿಯರಾಗಿರುವಂಥ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಪುಷ್ಪವನ್ನು ಹಾಗೂ ಸವಿನೆನಪಿನ ಕಾಣಿಕೆಯನ್ನು ಕೂಡ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನು ನೇಪಥ್ಯದಲ್ಲಿ ವಿದ್ಯಾಧರ್ ಶೆಟ್ಟಿ ಪೊಸಕುರಾಲ್, ಹಾಗೆಯೇ ಶಿವಪ್ರಸಾದ್, ಸುನೀಲ್ ಪಲ್ಲಮಜಲು, ಹೀಗೆ ನಮ್ಮ ಜ್ಞಾನಾಮೃತದ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡುವಂತಹ ಕಲಾವಿದರು ಇದ್ದಾರೆ. ತೋನ್ಸೆ ಪುಷ್ಕಳ್ ಕುಮಾರ್ ಕೂಡ ಜೊತೆಗಿದ್ದಾರೆ, ಸಭೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ತಾಂತ್ರಿಕ ಸಿಬ್ಬಂದಿಯವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ವಂದನೆಗಳು. ಡಾಕ್ಟರ್ ದಿನಕರ ಪಚ್ಚನಾಡಿ ಅವರಿಗೆ. ಇದೀಗ 3ನೇ ದಿವಸದ ಈ ಒಂದು ಕಾವ್ಯ ಕಲರವನ್ನು ಜ್ಯೋತಿ ಪ್ರಜ್ವಲಿಸಿ ಚಾಲನೆಗೆ ತರಬೇಕು ಅಂಥೇಳಿ ನಾನು ಇವತ್ತಿನ ಅತಿಥಿ ಶ್ರೀ ರಾಜಶೇಖರ್ ಪಜೀರಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅಸಥೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಿಜವಾಗಿಯೂ ಕೂಡ ಒಂದು ಭಿನ್ನವಾದದ್ದು. ಈವರೆಗೆ ಬಹಳಷ್ಟು ಕಾರ್ಯಕ್ರಮಗಳು ಫೇಸ್ಬುಕ್ ಲೈವ್ ಇರ್ಬೋದು, ಯೂಟ್ಯೂಬ್ ಲೈವ್ನಲ್ಲಿ ಬರ್ತಾ ಇದೆ. ಹಾಗೆ ಜ್ಞಾನಾಮೃತ ಈ ಒಂದು ಸಂಘಟನೆಗೆ ಪೊಸಕರಲ್ ಸುದ್ದಿವಾಹಿನಿ ಬಹಳ ಅಂದರೆ ಸಹಯೋಗ ಅಂತ ಹೇಳಿದರೆ ಹೆಸರಿಗೆ ಮಾತ್ರ ಸಹಯೋಗ ಅಲ್ಲ, ಅತಿ ಅದ್ಭುತವಾದಂಥ ಶ್ರದ್ಧಾಪೂರ್ಣಕವಾದಂಥ ಒಂದು ಸಹಯೋಗವನ್ನು ಕೊಡೋದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುನೀಲ್ ಪಲ್ಲಮಜುಲು, ನಮ್ಮ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರೊಂದಿಗೆ ಪ್ರತಿಪಾತ್ರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಸಂಪೂರ್ಣವಾದಂಥ ಪರಿಕಲ್ಪನೆ ಮತ್ತು ನಿರ್ದೇಶನವನ್ನು ಡಾಕ್ಟರ್ ದಿನಕರ ಪಚ್ಚನಾಡಿ ಅವರೇ ಮಾಡಿದ್ದಾರೆ. ಜೊತೆಗೆ ಶಿವಪ್ರಸಾದ್ ಎಡಪದವು ಇವರು ನನ್ನೊಂದಿಗೆ ಇನ್ನೋರ್ವ ಭಾಗವತರಾಗಿ ಗಾಯಕರಾಗಿ ಭಾಗವಹಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಸುಂದರವಾದಂಥ ಕಾವ್ಯ ಪ್ರವಚನ ಈ ಮೂಲಕ ಜ್ಞಾನಾಮೃತ ನಡೆಸಿಕೊಂಡು ಬರ್ತಾ ಇದೆ. ಇವತ್ತು 3ನೇ ದಿವಸದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವ ರಾಜಶೇಖರ್ ಪಜೀರ್ ಅವರು ನಮ್ಮನ್ನು ಉದ್ದೇಶಿಸಿ 2 ಶುಭ ನುಡಿ ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಆ ಗುರುಗಳ ಪಾದಾರವಿಂದಗಳಿಗೆ ವಂದನೆಯನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಆಸೀನರಾದಂಥ ನನ್ನ ಆಪ್ತರಾದಂಥ ಶ್ರೀಯುತ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರೇ, ಹಾಗೂ ನನ್ನ ಇನ್ನೊಬ್ಬ ಆತ್ಮೀಯರಾದಂಥ ಶ್ರೀಯುತ ಥೋನ್ಸೆ ಪುಷ್ಕಲ್ ಕುಮಾರ್ ಅವರೇ,
ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮ ಜ್ಞಾನಾಮೃತ ಮಂಗಳೂರು ಹಾಗೂ ಹೊಸಕುರಲ್ ಇದರ ಸಹಯೋಗದೊಂದಿಗೆ ನಡೆಯುವಂತಹ ಕಾವ್ಯ ಕಲರವ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಬರಮಾಡಿಕೊಂಡಿದ್ದೀರಿ. ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮವು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮಗಳು ಈ ಒಂದು ಸಮಯದಲ್ಲಿ ನಡೆಯುವುದು ಅಂದರೆ ಇದನ್ನು ನೋಡುವಾಗ ನಮಗೆ ಹಿಂದಿನ ಕಾಲೇಜ್ ಹಾಗೂ ಶಾಲೆಯ ಟೈಮ್ ಅದು ನೆನಪಾಗ್ತಾ ಇದೆ. ಸುಮಾರು 10 ಕವಿಗಳ ಕಾವ್ಯದ ಬಗ್ಗೆ ಇಲ್ಲಿ ನಡೀತಾ ಇರುವಂತಹ ಒಂದು ಕಾವ್ಯ ಪ್ರವಚನ ನಿಜವಾಗಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ನೋಡುವಾಗ ನನ್ನ ಶಾಲಾ ದಿನಗಳ ನೆನಪಿಗೆ ಬರ್ತಾ ಇದೆ. ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, NSS ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ನಾಟಕಗಳಲ್ಲಿ ಆಗಿರ್ಬೋದು, ನಟನೆಗಳನ್ನು ಮಾಡ್ತಾ ಇರುವಂತಹ ಸಮಯವು ಈಗ ನೆನಪಿಗೆ ಬರ್ತಾ ಇದೆ. ನಾನು ಮತ್ತು ದಿನಕರ ಪಚ್ಚನಾಡಿಯವರು ಕಾಲೇಜ್ ಸಮಯದಿಂದ ಪರಿಚಿತರು. ನಾನು ಮತ್ತು ಅವರು ಯಕ್ಷಗಾನದಲ್ಲಿ ಜೊತೆಯಾಗಿ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಯಕ್ಷವೃಂದದಲ್ಲಿ ವೇಷಧಾರಿಗಳಾಗಿದ್ವಿ. ಅದೇ ರೀತಿ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದಂಥ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿ ಮತ್ತು ಶಿವರಾತ್ರಿಯ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದೇವೆ. ಅದರೊಟ್ಟಿಗೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದರೆ, ನನ್ನ ಮಗ ಈಗ 14 ವರ್ಷ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನು ಕೂಡ ನನ್ನ ಮಿತ್ರರಾದಂಥ ಶ್ರೀಯುತ ದಿನಕರ ಎಸ್ ಪಚ್ಚನಾಡಿಯವರ ಒಂದು ಗರಡಿಯಲ್ಲಿ ಪಳಗ್ತಾ ಇದ್ದಾನೆ ಎಂದು ಹೇಳುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅಂದರೆ ಅಂಥ ಒಂದು ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿ ಶ್ರೀಯುತ ದಿನಕರ ಎಸ್ ಪಚ್ಚನಾಡಿಯವರು. ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ಅವರದು. ಅವರಾಗಿರ್ಬೋದು, ತೋನ್ಸೆ ಪುಷ್ಕಲ್ ಕುಮಾರ್ ಆಗಿರ್ಬೋದು, ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ನಮ್ಮ ದಯಾನಂದ್ ಕತ್ತಲ್ ಸರ್, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಅವರು ಮತ್ತು ದಿನಕರ ಎಸ್ ಪಚ್ಚನಾಡಿಯವರ ಅನೇಕ ಯಕ್ಷಗಾನ ತಾಳಮದ್ದಳೆಗಳನ್ನು ನಾನು ನೋಡಿದ್ದೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇನ್ನು ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಕಾವ್ಯ ಕಲರವ ಬಹಳ ಒಳ್ಳೆಯ ರೀತಿಯಿಂದ ನಡೆಯಲಿ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ, ಮಕ್ಕಳಿಗೆ ಬೇಕಾಗುವಂಥ ಒಂದು ವ್ಯವಸ್ಥೆಯು ಇದರಲ್ಲಿ ದೊರಕಲಿ. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಈ ಒಂದು ಜ್ಞಾನಾಮೃತ ಮಂಗಳೂರು ಹಾಗೂ ಹೊಸಕುರಲ್ ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತಿನ ಅತಿಥಿಯಾಗಿರ್ತಕ್ಕಂಥ ನಮ್ಮ ರಾಜಶೇಖರ್ ಪಜೀರ್ ಅವರು ಭಾಳ ಮಾರ್ಮಿಕವಾಗಿ ಮಾತನಾಡಿದರು. ಸಂಕ್ಷಿಪ್ತವಾಗಿ ಶುಭ ನುಡಿಯನ್ನು ಕೂಡ ಆಡಿದರು. ತಾಳಮದ್ದಲೆ ಒಂದು ವೀಕ್ಷಣೆಯನ್ನು ಮಾಡಿದ್ದಾರೆ. ಮಗನನ್ನು ಯಕ್ಷಗಾನಕ್ಕೂ ಕೂಡ ಒಂದು ವಿದ್ಯಾರ್ಥಿಯಾಗಿ ಕಲಿಸ್ತಾ ಇದ್ದಾರೆ. ಹೀಗೆ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ, ಸಾಂಸ್ಕೃತಿಕ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದನ್ನು ಎಲ್ಲದನ್ನು ಸಂಘಟಿಸುವಂಥ ಒಂದು ಸಂಘಟನೆಗಳಲ್ಲಿ ದುಡಿದವರು. ಅದರ ಜೊತೆಗೆ ಕಲಾ ಪೋಷಕರಾಗಿರ್ಬೋದು ಮತ್ತು ವೀಕ್ಷಕರಾಗಿರ್ಬೋದು, ಆ ರೀತಿಯಲ್ಲಿ ಆಸಕ್ತಿ ವಹಿಸಿಕೊಂಡವರು. ಆದ್ದರಿಂದ ಅನೇಕ ಕಾರ್ಯಕ್ರಮಗಳನ್ನು ಅವರು ನೋಡಿದ್ದಾರೆ. ಡಾಕ್ಟರ್ ದಿನಕರ ಪಚ್ಚನಾಡಿ ಅವರ ಸಮೀಪದ ಒಂದು ಕಲಾ ಆಸಕ್ತಿ ಅವರಿಗಿದೆ. ನಮ್ಮ ತುಳು ಅಕಾಡೆಮಿಯ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ್ ಕತ್ತಲ್ ಸರ್ ಮತ್ತು
ಪಚ್ಚನಾಡಿಯವರ ಒಂದು ಬಹಳ ಅಪೂರ್ವವಾದಂಥ ಒಂದು ಸಂವಾದದ ಕಾಲಧರ್ಮ, ಇದನ್ನು ಅವರು ಪ್ರಶಂಸಿಸಿದ್ದಾರೆ ಇವತ್ತು. ಆ ಕಾಲಧರ್ಮ ಒಂದು ತಾಳಮದ್ದಲೆ ಅಂದರೆ ಅದು ಎರಡೇ ಪಾತ್ರ ಅದರಲ್ಲಿ ಕೂಡ. ಹಾಗೆ ಅಂಥದ್ದನ್ನೆಲ್ಲ ನೋಡಿದ ನೆನಪನ್ನು ಅವರು ಇಲ್ಲಿ ಸ್ಮರಿಸಿದ್ದಾರೆ. ಖಂಡಿತವಾಗಿ ಇವರೊಬ್ಬರು ಕಲಾ ಆಸಕ್ತರು ಮಾತ್ರವಲ್ಲ, ಕಲಾ ಪೋಷಕರು ಆಗಿ ಕೂಡ ನಮಗೆ ಒದಗಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಬಂದು ನಮ್ಮನ್ನು ಒಳ್ಳೆಯ ಶುಭ ನುಡಿಗಳಿಂದ ಪ್ರೋತ್ಸಾಹಿಸಿದಂಥ ಪಜೀರ್ ಅವರಿಗೆ ನಮ್ಮ ಜ್ಞಾನಾಮೃತ ಮತ್ತು ಪೊಸಕೊರಲ್ ಸಂಘಟನೆಯ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜ್ಞಾನಾಮೃತ ಅಧ್ಯಕ್ಷರು ಶ್ರೀಯುತ ಲಿಂಗಪ್ಪ ಸೀತಾದೇವ್ ಅವರು ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಸಂಘಟನಾತ್ಮಕವಾದಂಥ ಒಂದು ರೂವಾರಿಯಾಗಿದ್ದುಕೊಂಡು ಅವರು ಇದನ್ನು ಭಾಳ ಒಳ್ಳೆಯ ಪ್ರೋತ್ಸಾಹದಿಂದ ನಡೆಸುವ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತನು ಮನ ಮಾತ್ರವಲ್ಲದೆ ಧನಶಕ್ತಿಯನ್ನು ನೀಡುವ ಪ್ರೋತ್ಸಾಹವನ್ನು ಕೂಡ ಅವರ ಮೂಲಕ ನಡೀತಾ ಇದೆ. ಆ ಬಗ್ಗೆ ನಾವು ಅಧ್ಯಕ್ಷರನ್ನು ಇಲ್ಲಿ ಸ್ಮರಿಸಿ ಅವರನ್ನು ವಂದಿಸ್ತಾ ಇದ್ದೇವೆ ಎಲ್ಲ ಕಲಾವಿದರ ಪರವಾಗಿ. ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ದಿನಕರ ಪಚ್ಚನಾಡಿ ಅದನ್ನು ರಚನೆ ಮಾಡಿದರೂ ಕೂಡ ನಮ್ಮ ಅತಿಥಿ ಇವತ್ತು ಹೇಳಿದ ಹಾಗೆ ನಮ್ಮ ಪುಸ್ತಕದಲ್ಲಿ 7ನೇ ಕ್ಲಾಸಿನಿಂದ ಹಿಡಿದು ಕಾಲೇಜಿನವರೆಗೆ ಒಂದೊಂದು ಕನ್ನಡ ಪಾಠದಲ್ಲಿ ರಾಘವಾಂಕ ಇರ್ಬೋದು, ಲಕ್ಷ್ಮೀಶ ಇರ್ಬೋದು, ರನ್ನ, ಪಂಪ, ಹೀಗೆ ಕುಮಾರವ್ಯಾಸ ನೆನಪು ಮಾಡ್ತಾ ನಾವು ಬರ್ತೇವೆ. ಅದು ಒಂದೊಂದು ಕೃತಿಗಳಲ್ಲಿ. ಹಾಗೆ ಇಂಥದ್ದನ್ನೆಲ್ಲ ಒಂದು ನೆನಪು ಮಾಡುವ ಅಥವಾ ಇವತ್ತಿನ ಪೀಳಿಗೆಗೆ ಬಹಳ ಮುಖ್ಯವಾಗಿ ಬೇಕಾಗುವಂಥ ಇದನ್ನು ಪರಿಕಲ್ಪಿಸಿಕೊಂಡು ಮಾಡಿದ್ದಾರೆ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರು. ಅವರನ್ನು ನಾವು ಪ್ರತ್ಯೇಕವಾಗಿ ಎಲ್ಲರೂ ಇದರ ಒಂದು ಪ್ರೇಕ್ಷಕ ಆಸಕ್ತರೆಲ್ಲ ಅವರನ್ನು ಅಭಿವಂದಿಸಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಖ್ಯಾತ ಪ್ರತಿಭಾವಂತ ಯಕ್ಷಗಾನ ಕಲಾವಿದ ನಮ್ಮ ಸುನಿಲ್ ಪಲ್ಲಮಂಜರು ಪ್ರತಿಪಾತ್ರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಪ್ರತಿಭಾವಂತರು, ಅವರಿಗೂ ಕೂಡ ವಂದನೆಗಳು. ನಮ್ಮ ಎಡಪದವಿನ ಶಿವಪ್ರಸಾದ್ ಅವರು ಇನ್ನೊಬ್ಬ ಕಾವ್ಯ ಭಾಗವತಿಕೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪೊಸಕೊರಲ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ವಿದ್ಯಾಧರ್ ಶೆಟ್ಟಿ, ಹಾಗೆ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಶಿವಪ್ರಸಾದ್, ಆಸಿಫ್ ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹಿಸ್ತಿರೋರನ್ನು ವಂದಿಸ್ತಾ ವೀಕ್ಷಕರಾಗಿ ಪ್ರೇಕ್ಷಕರಾಗಿ ಯೂಟ್ಯೂಬ್ನಲ್ಲಿ ಒದಗಿದಂಥ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಶ್ರೀಪತಿಗೆ ಸೊಬಗನ್ ಉಡುಪತಿಗೆ ಶಾಂತಿಯನು, ವಾಣಿಪತಿಗೆ ಚಾತುರ್ಯಮಂ. ಶ್ರೀಪತಿಗೆ ಸೊಬಗನು ಉಡುಪತಿಗೆ ಶಾಂತಿಯನು, ವಾಣಿಪತಿಗೆ ಚಾತುರ್ಯಮಂ. ದಿವಸ್ಪತಿಗೆ ಪ್ರತಾಪಮಂ, ಸುರಪತಿಗೆ ಭೋಗಮಂ. ರತಿಪತಿಗೆ ಮೂಲೋಕವರಿಸುವ ರೂಪವು, ರತಿಪತಿಗೆ ಮೂಲೋಕವರಿಸುವ ರೂಪಂ. ಸರಿತ್ಪತಿಗೆ ಗಂಭೀರತೆಯನು, ಸ್ವಾಹಾಪತಿಗೆ ತೇಜಮಂ ಕೊಟ್ಟ. ಸರಿತ್ಪತಿಗೆ ಗಂಭೀರತೆಯನು, ಸ್ವಾಹಾಪತಿಗೆ ತೇಜಮಂ ಕೊಟ್ಟ. ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನೇ, ಯಮಗಿಷ್ಟ ಸಿದ್ಧಿಯಂ ಮಾಳ್ಗೆ ಸಂತೋಷದಿಂದ. ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನೇ, ಯಮಗಿಷ್ಟ ಸಿದ್ಧಿಯ ಮಾಳ್ಗೆ ಸಂತೋಷದಿಂದ. ಇಷ್ಟ ಸಿದ್ಧಿಯ ಮಾಳ್ಗೆ ಲಕ್ಷ್ಮೀಪತಿ ಶ್ರೀಪತಿ, ಶ್ರೀಪತಿಯ ಆ ಸೊಬಗನ್ನು, ಅದೇ ರೀತಿ ಉಡುಪತಿಯಾದಂತಹ ಚಂದ್ರನಿಗೆ ಶಾಂತಿಯನ್ನು,
ವಾಣಿಪತಿಯಾದಂತಹ ಬ್ರಹ್ಮನಿಗೆ ಚಾತುರ್ಯವನ್ನು, ಸೂರ್ಯನಿಗೆ ಪ್ರತಾಪವನ್ನು, ಇಂದ್ರನಿಗೆ ಸುಖಭೋಗವನ್ನು, ಮನ್ಮಥನಿಗೆ 3 ಲೋಕವನ್ನು ಮೀರಿಸುವಂತಹ ಸೌಂದರ್ಯವನ್ನು, ಸಮುದ್ರ ರಾಜನಿಗೆ ಗಾಂಭೀರ್ಯವನ್ನು, ಅಗ್ನಿಗೆ ತೇಜಸ್ಸನ್ನು ಕೊಟ್ಟವನು ಅವನು ಒಬ್ಬನೇ. ಆತನೇ ಪಂಪಾಪತಿಯಾದಂತಹ ಗುರುಮೂರ್ತಿ ವಿರೂಪಾಕ್ಷ ಸಂಪ್ರೀತನಾಗಿ ನಮಗೆಲ್ಲ ನಮ್ಮ ಇಷ್ಟಾರ್ಥವನ್ನು ಕರುಣಿಸಲಿ, ಸಿದ್ಧಿಸಲಿ ಎಂದು ರಾಘವಾಂಕನು ತನ್ನ ಕಾವ್ಯಾರಂಭದಲ್ಲಿ ತನ್ನ ಆರಾಧ್ಯ ಮೂರ್ತಿಯಾದಂತಹ ವಿರೂಪಾಕ್ಷನನ್ನು ಸ್ತುತಿಸುತ್ತಾನೆ. ರಾಘವಾಂಕ ಬರೆದಂತಹ ಹರಿಶ್ಚಂದ್ರ ಕಾವ್ಯ ಬಹಳ ಪ್ರಸಿದ್ಧವಾದಂತಹ ಕಾವ್ಯ. ಷಟ್ಪದಿ ಬ್ರಹ್ಮ ಎಂದೇ ಖ್ಯಾತಿ ಪಡೆದಂತಹ ರಾಘವಾಂಕ ಮಹಾದೇವ ಭಟ್ಟ ಮತ್ತು ರುದ್ರಾಣಿ ದಂಪತಿಗಳ ಸುಪುತ್ರನಾಗಿ ಹಂಪೆಯಲ್ಲಿ ಹುಟ್ಟಿ ಬೆಳೆದವನು. ಈತನ ಮಾವನೇ ಹರಿಹರ, ರಗಳೆಯ ಜನಕ ಎಂದು ಖ್ಯಾತಿ ಪಡೆದಂತಹ ಹರಿಹರ ರಾಘವಾಂಕನಿಗೆ ಆತನು ರಾಜನ ಸ್ತುತಿಯನ್ನು ಮಾಡುತ್ತಾನೆ ಎನ್ನುವ ಕಾರಣಕ್ಕಾಗಿ ಒಂದೊಮ್ಮೆಗೆ ಕಪಾಳ ಮೋಕ್ಷವನ್ನು ಮಾಡಿದ್ದೂ ಇದೆ. ಆನಂತರ ಶಿವ ಸ್ತುತಿಯನ್ನು ಮಾಡುವುದೇ ನಮ್ಮ ಕರ್ತವ್ಯ ಎಂದು ಹರಿಹರ ತನ್ನ ಅಳಿಯನಾದಂತಹ ರಾಘವಾಂಕನಿಗೆ ಆದೇಶವನ್ನಿತ್ತಾಗ ರಾಘವಾಂಕನು ಸೋಮನಾಥ ಚರಿತ್ರೆ, ವೀರೇಶ ಚರಿತ್ರೆ, ಸಿದ್ಧರಾಮ ಪುರಾಣ, ಶರಭ ಚರಿತ್ರೆ, ಹರಿಹರ ಮಹತ್ವ ಇತ್ಯಾದಿ ಕಾವ್ಯಗಳನ್ನು ರಚಿಸುವ ಮೂಲಕವಾಗಿ ಮಾವನನ್ನು ಸಂಪ್ರೀತಗೊಳಿಸುತ್ತಾನೆ. ಮಾವನನ್ನು ಸಂಪ್ರೀತಗೊಳಿಸಿ ಈ ರೀತಿಯಾಗಿ ಶಿವಸ್ತುತಿಯನ್ನು ಮಾಡಿದರೂ ಸಹ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಈ ಕಾವ್ಯದ ಮೂಲಾರ್ಥ, ಮೂಲ ತತ್ವ ರಾಘವಾಂಕನು ಪ್ರತಿಪಾದಿಸಿದ್ದು ಒಂದೇ: ಸತ್ಯವೇ ಶಿವ, ಶಿವನೇ ಸತ್ಯ. ಈ ಹೊರತನ್ನು ಹೊರಡಿಸಿ ಬೇರೆ ಯಾವುದೂ ಮಿಥ್ಯ ಎನ್ನುವುದನ್ನು ರಾಘವಾಂಕ ತನ್ನ ಕಾವ್ಯದಲ್ಲಿ ಹರಿಶ್ಚಂದ್ರನ ಸತ್ಯವನ್ನು ಎತ್ತಿ ಹಿಡಿಯುತ್ತಾನೆ. ಆ ಸತ್ಯಕ್ಕೆ ಶಿವ ಹೇಗೆ ಒಲಿಯುತ್ತಾನೆ ಎನ್ನುವುದನ್ನು ಪ್ರತಿಪಾದಿಸ್ತಾನೆ. ಈ ರೀತಿಯಾಗಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಆಖ್ಯಾನ ಸರ್ವಸ್ವದಾನ. ಇದನ್ನು ಇವತ್ತು ನಾವು ಆಯ್ದುಕೊಂಡ ಭಾಗ. ಈಗ ಈ ಸರ್ವಸ್ವದಾನ ಮುಂದುವರಿಯುತ್ತದೆ. ಒಡಬಾಗ್ನಿ ಜಡೆ ಒತ್ತುದೋ, ಸಿಡಿಲು ಹೊಸ ಬಸಿತವಿಡ ಕಲಿತುದೋ. ಒಡಬಾಗ್ನಿ ಜಡೆ ಒತ್ತುದೋ, ಸಿಡಿಲು ಹೊಸ ಬಸಿತವಿಡ ಕಲಿತುದೋ. ಕಾಡ್ಗಿಚ್ಚು ಕೃಷ್ಣಾಜಿನವನುಡ ಕಲಿತುದೋ. ಕಾಡ್ಗಿಚ್ಚು ಕೃಷ್ಣಾಜಿನವನುಡ ಕಲಿತುದೋ. ಪ್ರಳಯ ವಹ್ನಿ ತಪವಿರ್ದುದೋ. ಪ್ರಳಯ ವಹ್ನಿ ತಪವಿರ್ದುದೋ. ಬಾಳಲೋಚನನ ಗೋಪ ಕಡುಗಿ ಮುನಿಯಾಯ್ತು. ಬಾಲಲೋಚನನ ಗೋಪ ಕಡುಗಿ ಮುನಿಯಾಯ್ತು. ಹೇಳೆನೆ ಕಣ್ಣ ಕಡೆ ತೋರಗಿಡಿಕೆದರಿ, ಮೀಸೆ ಕೂದಲು ಹೊತ್ತಿ ಹೊಗೆಯ ಬಿರುನುಡಿಗಳು ಉರಿ ಉಗುಳೆ. ವಿಶ್ವಾಮಿತ್ರ ಉರವಣಿಸಿ ಬಂದನವನೀಶನೆಡೆಗೆ. ವಿಶ್ವಾಮಿತ್ರ ಉರವಣಿಸಿ ಬಂದನವನೀಶನೆಡೆಗೆ. ಅವನೀಶನೆಡೆಗೆ ವಿಶ್ವಾಮಿತ್ರರು ಕೋಪವನ್ನು ತಾಳಿ ಹರಿಶ್ಚಂದ್ರನ ಕಡೆಗೆ ಅಂದರೆ ಅವನೀಶನ ಕಡೆಗೆ ಬರುವಂತಹ ವರ್ಣನೆಯನ್ನು ರಾಘವಾಂಕ ಬಹಳ ಸೊಗಸಾಗಿ ತನ್ನ ಕಾವ್ಯದಲ್ಲಿ ವಿವರಿಸಿದ್ದಾನೆ. ಬಡಬಾಗ್ನಿಯೇ ಜಡೆವೆತ್ತಿತು, ಸಿಡಿಲೆ ಭಸ್ಮವನ್ನು ಹಚ್ಚಿಕೊಂಡಿತು. ಕಾಡ್ಗಿಚ್ಚೆ ಕೃಷ್ಣಾರ್ಜುನವನ್ನು ಹುಟ್ಟಿಕೊಂಡಿತು. ಪ್ರಳಯಾಗ್ನಿಯೇ ತಪಸ್ಸಿಗೆ ನಿಂತಿತು ಎನ್ನುವ ಭಾಸದಲ್ಲಿ ಹರನ ಕೋಪವೇ ಮುನಿಯ ರೂಪವನ್ನು ತಾಳಿತು. ಅರ್ಥಾತ್ ಹರನೇ ಮುನಿದು ನಿಂತನು. ಆ ರೀತಿಯಾಗಿ ವಿಶ್ವಾಮಿತ್ರರು ಉರಿಯುವ ಕೋಪದಿಂದ ಹರಿಶ್ಚಂದ್ರನಿಗೆ ತೋರುತ್ತಿದ್ದರಂತೆ. ಅದೇ ರೀತಿಯಾಗಿ ಈ ರೀತಿಯ ರೂಪವನ್ನು ಆವರಿಸಿದಂತಹ ವಿಶ್ವಾಮಿತ್ರರು ಕಣ್ಣುಗಳು ಕಿಡಿಗೆದರಿಸಿಕೊಂಡು ಅವರ ಮೀಸೆ ಕೂದಲುಗಳು ಹೊತ್ತು ಹೊಗೆದಂತೆ
ಅವರ ಬಿರು ನುಡಿಗಳು ಅದು ಸಹಿಸಲು ಅಸಾಧ್ಯವಾದಂತಹ ಬಿರು ನುಡಿಗಳ ರೂಪದಲ್ಲಿ ವಿಶ್ವಾಮಿತ್ರರು ಕೋಪೋದ್ರಿಕ್ತರಾಗಿ ಹರಿಶ್ಚಂದ್ರನ ಬಳಿಗೆ ಬಂದು ತನಗೆ ಬೇಕಾದುದನ್ನು ಯಾವ ರೀತಿಯಲ್ಲಿ ಕೇಳಿಕೊಳ್ತಾರೆ ಕಥಾಭಾಗದಲ್ಲಿ ನೋಡೋಣ. ಎಳಸಿ ಪುಣ್ಯಾರ್ಥ ದೇವು ವಂದನೆ ನಿಮಿತ್ತ, ಎಳಸಿ ಪುಣ್ಯಾರ್ಥ ದೇವು ವಂದನೆ ನಿಮಿತ್ತ, ಗುರು ನಿಲಯಕ್ಕೆ ಶಿಷ್ಯನೈ ತಪ್ಪುದಕ್ಕೆ ಎಳಸಿ ಪುಣ್ಯಾರ್ಥ ದೇವು ವಂದನೆ ನಿಮಿತ್ತ, ಗುರು ನಿಲಯಕ್ಕೆ ಶಿಷ್ಯನೈ ತಪ್ಪುದಕ್ಕೆ ಸಾಹಸದ ಬಲವೇಕೆ ತಂದೆಯೇನೆ, ಸಾಹಸದ ಬಲವೇಕೆ ತಂದೆಯೇನೆ, ಸಾಹಸದ ಬಲವೇಕೆ ತಂದೆಯೇನೆ. ವಿಶ್ವಾಮಿತ್ರ ಮುನಿವರಿಯ ತಮ್ಮ ಆಗಮನ ನನ್ನ ಅರಮನೆಯೆಡೆಗೆ ಆಶ್ಚರ್ಯ, ಸಂತೋಷ ಇದೆಲ್ಲವೂ ಜೊತೆ ಜೊತೆಯಾಗಿ ಆಗುತ್ತಾ ಇದೆ. ನನ್ನನ್ನು ನೋಡಿದ್ರೂ ನಿಮಗೆ ಸಂತೋಷವಾಗುತ್ತಾ ಇದೆಯೋ? ಹೌದು. ಈ ಹಿಂದೆ ಬರದವರಲ್ಲ ಅಥವಾ ಇಲ್ಲಿಗೆ ಬರಬಾರದವರಲ್ಲ, ಆದರೂ ತಮ್ಮ ಆಗಮನ ನನಗಿದು ಅನಿರೀಕ್ಷಿತವಾಗಿ ಬಿಟ್ಟಿತ್ತು. ಸ್ವಾಮಿ, ಏನು? ನಿಮ್ಮ ಆಗಮನದಿಂದ ಸಂತುಷ್ಟನಾಗಿ ಇದೋ ನನ್ನ ಮಡದಿ ಚಂದ್ರಮತಿ ಮತ್ತು ಮಗ ಲೋಹಿತಾಶ್ವನ ಜೊತೆಗೂಡಿಕೊಂಡು ನಿಮ್ಮ ಪಾದದ್ವಯಗಳಿಗೆ ಮಣಿದಿದ್ದೇನೆ. ಒತ್ತಿದ್ದೇನೆ ಪಾದದ ಮೂಲ. ಹೌದು, ತಮ್ಮ ಪಾದದರ್ಶನ, ಪಾದ ಸೇವೆ ಅನ್ನುವಂತಹದ್ದು ನನ್ನ ಪಾಲಿಗೆ ಭಾಗ್ಯ ಅಂತ ನಾನು ಭಾವಿಸುತ್ತೇನೆ. ಯಾವ ಜನ್ಮದ ಫಲವು ಅಥವಾ ಇದೇ ಜನ್ಮದಲ್ಲಿ ದೀರ್ಘಕಾಲದಿಂದ ನಾನು ಮಾಡಿಕೊಂಡು ಬಂದಿರುವಂತಹ ದೇವತಾರ್ಚನೆಯು ಅಥವಾ ಹಿರಿಯರ ಸೇವೆಯು ಇದರ ಫಲಪ್ರದವಾಗಿಯೇ ತಮ್ಮ ಪಾದಗಳ ದರ್ಶನವಾಗುತ್ತದೆ. ಹಾಗಾಗಿ ತಮ್ಮ ಪಾದದ್ವಯಗಳಿಗೆ ಮನಿದು ವಂದಿಸಿದೆ. ಆದರೆ ನಿಮ್ಮ ಕಾಲಿನ ತುಳಿತಕ್ಕೆ ಒಳಗಾಗಬೇಕಾದ ಪರಿಸ್ಥಿತಿ ಉಂಟಾಯಿತು. ಯಾಕೆ ಸ್ವಾಮಿ? ತಮ್ಮ ಮುಂದೆ ಉಚಿತವಾದಂತಹ ಸುವಸ್ತುಗಳೆಲ್ಲವನ್ನಿಟ್ಟು ಸತ್ಕರಿಸುವುದಕ್ಕೆ ಮುಂದಾದೆ. ನನ್ನ ಸತ್ಕಾರವನ್ನು ತಿರಸ್ಕರಿಸಿ ಬಿಟ್ಟಿರಲ್ಲ. ಸ್ಪರ್ಶಮನಿಯಂತಿರುವ ನಿಮ್ಮ ಪಾದದರೆಗೆ ನನ್ನ ಶಿರವನ್ನು ಬಗ್ಗಿಸಿದಾಗ ನಿಮ್ಮ ಪಾದ ಸ್ಪರ್ಶದಿಂದ ನಾನೂ ಸ್ವರ್ಣಮಯನಾಗಿ ಬಿಟ್ಟೆ ಎಂದು ಸಂತುಷ್ಟಗೊಳ್ಳುವ ಹೊತ್ತಿನಲ್ಲೇ ನಿಮ್ಮ ತಿರಸ್ಕಾರಕ್ಕೆ, ನಿಮ್ಮ ಪಾದದ ಒದೆತಕ್ಕೆ ನಾನು ಒಳಗಾಗಬೇಕಾಯಿತಲ್ಲ. ಯಾಕೆ ಸ್ವಾಮಿ? ಬಲವಾಗಿ ಒತ್ತಿದ್ದೇನೆ. ಹೌದು, ನಿಮ್ಮ ಒದೆತದ ದೈಹಿಕ ನೋವಿಗಿಂತಲೂ ನೀವು ಒದ್ದಿರಲ್ಲ, ಇದರ ಕಾರಣವೇನು, ನಾನು ಎಸಗಿದ ಅಪರಾಧವೇನು ಎನ್ನುವುದು ತಿಳಿಯದೆ ಗೊಂದಲಕ್ಕೀಡಾಗಿ ಮನದಲ್ಲಿಯೇ ನೊಂದುಕೊಳ್ತಾ ಇದ್ದೇನೆ. ಯಾಕೆ ಸ್ವಾಮಿ? ನನ್ನಿಂದಾದ ಅಪಚಾರವೇನು? ತಾವು ಈ ನುಗ್ಗಿ ಬರುವಂತಹ ಕೋಪಕ್ಕೆ ಇರುವಂತಹ ಹಿನ್ನೆಲೆಯಲ್ಲಿ ಇರುವಂತಹ ಕಾರಣವಾದ್ರೂ ಏನು? ಏನಾಯಿತು ಸ್ವಾಮಿ? ನನ್ನಲ್ಲಿ ಹೇಳಬಾರ್ದೆ. ಪಾದಕ್ಕೆ ಒತ್ತರೆ ದೈಹಿಕ ನೋವು ಎನ್ನುವ ಜಿಜ್ಞಾಸೆ ನಿನ್ನದು? ಅದನ್ನು ಲೆಕ್ಕಿಸುವುದಿಲ್ಲ ನಾನು. ಮಾತಿನಲ್ಲಿ ಈ ರೀತಿಯ ನಯವೇ ನಿನ್ನದು? ಅಲ್ಲ ಸ್ವಾಮಿ. ನುಡಿಯೊಳು ನಯಂ ಬಡೆದು ಕಾರ್ಯದೊಳು ಗುರುವಿನ ಸುಗೆ ಮುಳೆದು ಕಾರ್ಯದೊಳು ಗುರುವಿನ ಸುಗೆ ಮುಳೆದು ಸರ್ವಾತ್ಮಾಪಹರಣವೋ ಮಾಡ್ಬ ಕಡುಗಲಿತನ ವಿದಾವ ಪುಣ್ಯವ ಪಡೆವ ಕಡುಗಲಿತನ ವಿದಾವ ಪುಣ್ಯವ ಪಡೆವ ಶಿಷ್ಯತನದೊಳಗು ಪೇಳೆನಲೆನ್ನ ದೆಸೆಯಿಂದ ಕೆಟ್ಟುದೇನೆಂದನು ಎನ್ನ ದೆಸೆಯಿಂದ ಕೆಟ್ಟುದೇನೆಂದನು ಹರಿಶ್ಚಂದ್ರನು ನುಡಿಯೊಳು ನಯಂ ಬಡೆದು ಗೋ ಆ
ಹಾಗೆ ಹರಿಶ್ಚಂದ್ರ, ಮುನಿವರಿಯ ನಾನಾಗಿಯೇ ನಿನ್ನನ್ನು ಕಾಣುವುದಕ್ಕಾಗಿ ಬರುತ್ತಿದ್ರೆ ನೀನಿದ್ದಂತಹ ಉಪಚಾರವೋ ಅಥವಾ ನೀನು ಬಾಗಿ ಆಡಿದ ಮಾತುಗಳು, ನಿನ್ನ ಈ ವಿನಯತೆಯನ್ನು ನೋಡುತ್ತಾ ನೀನಿತ್ತುದನ್ನೆಲ್ಲ ನಾನು ಸ್ವೀಕರಿಸ್ತಾ ಇದ್ದೆ. ಆದ್ರೆ ನಾನು ಬಂದದ್ದು ನಾನಾಗಿ ಹೀಗೆ ಬಂದದ್ದಲ್ಲ. ಮತ್ತೆ ಯಾಕೆ ಸ್ವಾಮಿ? ನನ್ನನ್ನು ಭರಿಸಿದವನು ನೀನಿದ್ದೀಯ. ನಾನು ಭರಿಸಿದ್ದೇನೆ. ಹೇಗೆ ಸ್ವಾಮಿ? ಉಗ್ರ ರೂಪವನ್ನು ತಾಳಿಕೊಂಡು ಬಂದಿರುವಂತಹ ನನ್ನನ್ನು ನೋಡಿ ವಿನಯತನದಿಂದ ವಿಧೇಯನಾಗಿ ನೀನಾಡುತ್ತಿರುವಂತಹ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ. ನನ್ನ ಧರ್ಮ ಅದು ವಿನಯತೆಯಿಂದ ನಡೆದುಕೊಳ್ಳುವಂತಹದ್ದು. ಅರಸನಾಗಿ ಎಳೆಯಾಗಿ ನುಡಿದಾಡುತ್ತಾ ನೀನು ಬಹಳಷ್ಟು ವಿನಯವನ್ನು ತೋರುತ್ತಾ ಇದೆಯಲ್ಲ. ಈ ವಿನಯದೊಳಗಿರುವಂತಹ ವಂಚನೆ ಏನು ಎನ್ನುವಂತಹ ಜಿಜ್ಞಾಸೆ ನನ್ನದು. ನಾನು ವಂಚನೆ ಮಾಡಿದ್ದೇನೆ. ನನ್ನ ಹಸುವನ್ನು ಸೆಳೆವ ಯೋಚನೆಯೋ ನಿನ್ನದು. ಖಂಡಿತ ಇದೆ. ಮಾತಿನಲ್ಲಿ ವಿನಯವನ್ನು ತೋರುತ್ತಾ ಇದ್ದಿ, ನಯವನ್ನೇ ಕಾಣಿಸ್ತಾ ಇದ್ದೀನಿ. ಆದ್ರೆ ಒಳಗೊಳಗೆ ನಾನು ತಿಳಿದಂತೆ ಹೇಳುವುದಿದ್ರೆ ನನ್ನ ಸರ್ವಸ್ವವನ್ನು ಅಪಹರಣ ಮಾಡುವಂತಹ ಬುದ್ಧಿಯೋ ನಿನ್ನದು. ಇಲ್ಲ ಸ್ವಾಮಿ. ಹರಿಶ್ಚಂದ್ರ, ಮುನಿವರಿಯ ಅಲ್ಲವಾಗಿದ್ದರೆ ನಿನ್ನ ಈ ರೀತಿಯ ಕಡುಗರಿಗಳನ್ನು ತೋರುವುದರ ಮೂಲಕ ಯಾವ ಪುಣ್ಯವನ್ನು ಸಂಪಾದಿಸ್ತೀಯ? ಯಾವುದಕ್ಕಾಗಿ ನನಗೆ ಈ ರೀತಿಯ ಹಿಂಸೆಯನ್ನು ನೀಡಿದ್ದೀಯ ಹೇಳು ಸ್ವಾಮಿ. ನಿಮ್ಮ ಮಾತಿನ ಅಂತರಂಗದ ಧ್ವನಿ ಏನು ಎನ್ನುವುದು ನನಗೆ ವೇದ್ಯವಾಗುತ್ತಾ ಇದೆ. ಸ್ಪಷ್ಟವಾಗಿ ವಿವರಿಸಿ ಹೇಳಬಾರದು ನಿಮ್ಮ ಮಾತನ್ನು. ವಿವರವೂ ಬೇಕೇ ನಿನಗೆ? ಅರಸುಗಳಿಗೆ ಉಪದೇಶವು ಮಾಡಿ, ಅರಸುಗಳಿಗುಪದೇಶವು ಮಾಡಿ, ವಸ್ತುವಂ ನೆರಹಬಲ್ಲವನಲ್ಲಗ, ನಾನಲ್ಲ. ವಸ್ತುವಂ ನೆರಹಬಲ್ಲವನಲ್ಲಗ, ತಿಳಿದಿರುವೆ. ನಿಜ ವೈರವಂ ಬಿಟ್ಟು ಹರುಷದಿಂದಿರ್ಪ ಮೃಗ ಸಂಕುಲಂ, ಸರ್ವ ಋತುಗಳೊಳ್ ಫಲವಿಡಿದೊರಗುವ, ಹರುಷದಿಂದಿರ್ಪ ಮೃಗ ಸಂಕುಲಂ, ಸರ್ವ ಋತುಗಳೊಳ್ ಫಲವಿಡಿದೊರಗುವ, ತರುಕುಲಮಂ ಬತ್ತದೊಂದೇ ಪರಿಗಲಿಗ, ಸರೋವರವೆಂಬ ಧನವಿಲ್ಲದೆಲ್ಲವನಿರಿದು, ತರುಕುಲಂ ಬತ್ತದೊಂದೇ ಪರಿಯಲಿಗ, ಸರೋವರವೆಂಬ ಧನವಿದೆಲ್ಲವನಿರಿದು, ಮುರಿದು ಕುಡಿದರೆ ಮಾಳ್ಪ ಬಲುಹು, ಸರ್ವಸ್ವಾಪಹರಣವಲ್ಲದೆ ಬಳಿಕೇನೆಂದನು. ಇರಿದು ಮುರಿದು ಕುಡಿದು ಸರ್ವ ಅಪಹರಣವಲ್ಲವೇ? ಬಲುಹು ಸರ್ವಸ್ವಾಪಹರಣವಲ್ಲದೆ ಬಳಿಕ ಏನೆಂದನು. ಓ ಓ ಓ ಹರಿಶ್ಚಂದ್ರ, ದೇವ, ಸಾಕಷ್ಟು ಮಂದಿ ಸಾಮಂತರಾಜರಿಂದ ಮೆರೆಯುತ್ತಿರುವವನು ನೀನಲ್ಲವೇ? ಹೌದು. ಅಯೋಧ್ಯೆಯ ಅಖಂಡವೆನಿಪಂತ ಈ ಮಹೀಮಂಡಲವನ್ನು ಕಾಣುವಂತ ನೀನು ವೈಭೋಗದಿಂದ ಮೆರೆಯುತ್ತಾ ಇದ್ದೀಯ. ಹೌದು. ಮಕ್ಕಳ ದಾರಿಗಳು ಬಂದು ಸುರಿದ ನವರತ್ನದ ರಾಶಿಯ ಮುಂದೆ ಪಾದಸ್ಪರ್ಶ ಮಾಡುತ್ತ ಛತ್ರ ಚಾಮರಾದಿಗಳಿಂದ ಸುಖವನ್ನು ಅನುಭವಿಸುತ್ತ ಸುಖಿಯಾಗಿ ಮೆರೆಯುತ್ತಿರುವವನು ನೀನು. ಈ ಎಲ್ಲ ಗಳಿಕೆಗೆ ನಿಮ್ಮಂತಹ ಹಿರಿಯರ ಆಶೀರ್ವಾದವೇ ಕಾರಣ ಸ್ವಾಮಿ. ಹೌದಪ್ಪ. ಅರಸುಗಳಿಗೆ ಉಪದೇಶವನ್ನು ಮಾಡುತ್ತಾ ಅವರಲ್ಲಿರುವಂತಹ ಸಂಪದವನ್ನು ಹೇಗೆ ಪಡೆಯಬೇಕು ಎನ್ನುವಂತಹ ಆ ಬದ್ಧತೆಯೋ, ಆ ನಯವೋ, ಆ ರೀತಿಯ ನೀತಿಗಳು ಅದೆಲ್ಲವೂ ನಿನಗೆ ಕರಗತವಾಗಿದೆ. ರಾಜಕೀಯ ತಂತ್ರ ಎನ್ನುವುದು ರಾಜನಾದವನಿಗೆ ಅಗತ್ಯವೇ ಅಲ್ಲದೆ ಸ್ವಾಮಿ. ಹಾಗೆಂದು ರಾಜಕೀಯದ ನಡೆಯಲ್ಲಿ ಅನ್ಯಾಯದ ಸೆಳೆ ಕಾಣಬಾರದಲ್ಲ. ಆ ರೀತಿ ಮಾಡಿದ್ದೇನೆ ನಾನು. ವಿಶ್ವಾಮಿತ್ರನಾಗಿರುವಂತಹ ನಾನು
ವಿಶ್ವಕ್ಕೆ ಒಳ್ಳೆಯದನ್ನೇ ಮಾಡುತ್ತಾ ಬಂದವನು ಎನ್ನುವಂತ ವಿಚಾರವನ್ನು ನಿನ್ನ ಮುಂದೆ ಹೇಳಬೇಕಾಗಿಲ್ಲ. ಹೌದು. ಈ ಲೋಕಕ್ಕೆ ಯಾರು ಒಳ್ಳೆಯದನ್ನು ಕೊಡುತ್ತಾರೋ, ಯಾರು ಒಳ್ಳೆಯದನ್ನು ಮಾಡುತ್ತಾರೋ ಅವರು ಸದಾ ಸರ್ವತ್ಯಾಗಿಗಳಾಗಿ ಸುಖವನ್ನೇ ತ್ಯಜಿಸಿದವರಾಗಿ ಇರ್ತಾರೆ ಎನ್ನುವುದು ನನ್ನ ವಿಚಾರದಿಂದಲೇ ಗೊತ್ತು. ನೀನು ಅರಸನಾಗಿ ಮೆರೆದವನು, ನಾನು ಕೂಡ ಒಂದು ಕಾಲಕ್ಕೆ ಅರಸನಾಗಿಯೇ ಮೆರೆದವನು. ಧಿಕ್ಕಾರವನ್ನಿಟ್ಟು ಸಾತ್ವಿಕ ತೇಜಸ್ಸುಳ್ಳಂತ ಋಷಿಗುಣವೇ ಮೇಲು ಎನ್ನುವ ಭಾವನೆಯಿಂದ ಇಂದು ಈ ವ್ಯಕ್ತಿತ್ವವನ್ನು ನಾನು ಸಂಪಾದಿಸಿದವನಿದ್ದೇನೆ. ಹಾಗಾಗಿ ನಿನ್ನ ಹಾಗೆ ಸರ್ವ ಸುವಸ್ತುಗಳನ್ನು ಸಂಪಾದಿಸುವಂತಹ ಮನೋಧರ್ಮ ನನ್ನಲ್ಲಿಲ್ಲ. ಆಶ್ರಮಜೀವಿಯಾಗಿದ್ದೇನೆ. ಇತ್ತೀಚೆಗೆ ನೀನು ಗೃಹಾಧಿಕಾರ ನಿಮಿತ್ತ ನಮ್ಮ ಆಶ್ರಮದತ್ತ ಬಂದೆಯ. ಹೌದು ಸ್ವಾಮಿ. ಆಶ್ರಮ ಅಂದ್ರೆ ಏನಂತ ತಿಳಿದೆ ನೀನು? ನಿನ್ನ ಕೋಲಾಹಲದ ಮೊಗಸಾಲ ಎಂದು ಬಗೆದೆಯೇನು? ಇಲ್ಲ ಸ್ವಾಮಿ. ಪಾವನವಾದಂತಹ ಪುನೀತವಾದಂತಹ ಪ್ರದೇಶವದು. ಅಲ್ಲಿ ಮಾತನಾಡುವುದಿದ್ರು, ಅಲ್ಲಿ ನಡೆದಾಡುವುದಿದ್ರು, ಅಲ್ಲಿ ಏನು ಮಾಡುವುದಿದ್ರು ಹಿಂದು ಮುಂದೆ ನೋಡಿ ಯೋಚಿಸಬೇಕಾದಂತ ಉಚಿತತೆ ಎಲ್ಲರಲ್ಲೂ ಇರಬೇಕಾಗುತ್ತದೆ. ಆದ್ರೆ ನೀನು ಮಾಡಿದ್ದು ಏನು ಮಾಡಿದೆ? ಪಾವನವಾದಂತಹ ನನ್ನ ಆಶ್ರಮದ ಪರಿಸರ ಅಂದ್ರೆ ಏನು? ಪ್ರತಿಕೂಲವಾಗಿ ವರ್ತಿಸುತ್ತಾ ವಿರೋಧವನ್ನು ವ್ಯಕ್ತಪಡಿಸುವಂತಹ ವಿಭಿನ್ನ ಸ್ವಭಾವದ ಮೃಗಗಳೂ ಕೂಡ ಪರಸ್ಪರ ಒಂದಾಗಿ ಅನ್ಯೋನ್ಯತೆಯಿಂದ ಮೆರೆಯುವ ತಾಣವದು. ಅಷ್ಟು ಮಾತ್ರವಲ್ಲ, ಸಾಮಾನ್ಯವಾಗಿ ಎಲ್ಲ ಕಡೆಗೆ ನೋಡಿದರೂ ಕೂಡ ಫಲವನ್ನು ನೀಡುವಂತಹ ವೃಕ್ಷಗಳು, ಗಿಡಗಳು, ಅವುಗಳು ಆಯಾಯ ಋತುಗಳಿಗೆ ಅನುಗುಣವಾಗಿ ಫಲವನ್ನು ನೀಡುತ್ತವೆ. ಆದರೆ ನನ್ನ ಆಶ್ರಮದ ಪರಿಸರದಲ್ಲಿ ಸರ್ವ ಋತುಗಳಲ್ಲೂ ಸರ್ವ ಫಲಗಳನ್ನು ನೀಡುವಂತಹ ವೃಕ್ಷ ರಾಶಿ. ಅಂತಹ ತರುಣತೆಯನ್ನೆಲ್ಲ ಕೆಡವಿಕೊಂಡು ಬಂದೆಯಲ್ಲ, ವೃಕ್ಷರಾಶಿಯನ್ನೆಲ್ಲ ಮುರಿದೆಯಲ್ಲವೇ ನೀನು? ನಾನು ಕೆಡವಿದೆ. ಅಷ್ಟೇ ಅಲ್ಲ, ಸರಸಿ ಎನ್ನುವುದು ಯಾವಾಗಲೂ ನೀರು ತುಂಬಿಕೊಂಡಿರಬೇಕು. ಅದೊಂದು ಜೀವ ಸರಸಿ. ಸುತ್ತ ಇದ್ದವರಿಗೆ ಬದುಕನ್ನು ರೂಪಿಸುವುದಕ್ಕಾಗಿಯ ಸರೋವರವೇ ಕಾರಣವಾಗುತ್ತದೆ. ಆದರೆ ನೀನು ನಮ್ಮತ್ತ ಬಂದ ಕಾರಣದಿಂದಾಗಿ ನಮ್ಮ ಪರಿಸರದಲ್ಲಿರುವಂತಹ ಸರಸಿಯು ಬತ್ತಿ ಹೋಗುವಂತಹ ಸ್ಥಿತಿಗೆ ಕಾರಣವಾಯಿತಲ್ಲ. ನನ್ನಿಂದಾಗಿ ಹರಿಶ್ಚಂದ್ರ ದೇವ ಮೃಗ ಸಂಕುಲವನ್ನೇ ಇರಿದು ಮರಗಳ ಸಮೂಹವನ್ನೇ ಮುರಿದು ಆಮೇಲೆ ಕುಡಿದು, ಏನನ್ನು ಕುಡಿದು? ಸರೋವರದ ನೀರು ಬತ್ತಿ ಹೋಗಿದೆ, ಸರಸಿ ಎಲ್ಲವೂ ಇಂಗಿ ಹೋಗಿದೆ ಎಂದಾದ್ರೆ ನೀರನ್ನು ಬತ್ತಿಸಿದವನು ನೀನಲ್ಲವೇ? ಹಾಗಾಗಿ ಇಂತಹ ಅಸಮತನವನ್ನು ಮಾಡಿದವನು ನೀನು. ಯಾರಾದ್ರೂ ಮಾಡಿ ಬುದ್ಧಿ ಇದೆ, ವಿವೇಚನೆ ಇದೆಯೇನು ನಿಮಗೆ? ಸ್ವಾಮಿ, ತಮ್ಮ ಆಶ್ರಮದ ಆಶಯ ಏನು ಎನ್ನುವುದು ನನಗೆ ಮೊದಲೇ ವೇದ್ಯವಾಗಿದೆ. ಹಾಗಿರುವಾಗ ತಮ್ಮ ಆಶ್ರಮಕ್ಕೆ ನಾನು ಬಂದು ಎಸಗಿದ ಅಪರಾಧ ಏನು ಸ್ವಾಮಿ? ಮುನಿಸು ಬಿಟ್ಟೆ ಹೇಳಬೇಕು ನೀವು. ಬರು ಮುನಿಸನಿಟ್ಟುಕೊಂಡರುವಂತಾಗಿ, ಬರೋ ಮುನಿಸನಿಟ್ಟುಕೊಂಡರುವಂತಾಗಿ, ನಾನಿರಿದ ಮೃಗ ಮುರಿದ ಮರ ಕುಡಿದ ಕೊಳಲಾವುದೆಲೆಯೇ, ಬರು ಮುನಿಸನಿಟ್ಟುಕೊಂಡರುವಂತಾಗಿ, ನಾನಿರಿದ ಮೃಗ ಮುರಿದ ಮರ ಕುಡಿದ ಕೊಳಲಾವುದೆಲೆ, ಕಿರುಜಡೆಯ ನೀತಿವಿದ ತೋರಿಸೆನೆ ತೋರಿಸೆನೆ, ಮುರಿದ ಮರ ಕುಡಿದ ಕೊಳಲಾವುದೆಲೆ, ಕಿರುಜಡೆಯ ನೀತಿವಿದ ತೋರಿಸೆನೆ ತೋರಿಸೆನೆ ತೋರಿಸೆನೆ. ಮುನಿವರಿಯ, ಏನು? ನಿಮ್ಮ ಆಶ್ರಮದ ಪರಿಸರದ ಸಾಂಗತ್ಯವನ್ನು ನಾಡಾಡಿಗಳಾದಂತಹ ನಾವುಗಳು ಅದನ್ನು ಬಯಸುವವರೇ. ಅಂತಹ ಪರಿಸರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದರಲ್ಲಿ ಹಿನ್ನೆಲೆಯಲ್ಲಿ ನೀವು ಮುಖ್ಯ ಪಾತ್ರವನ್ನು ವಹಿಸಿರುತ್ತೀರಿ ಅನ್ನೋದು ನಮಗದು ಗೊತ್ತಿದೆ. ಅಂದ್ರೆ ಬೇಟೆಯಾಡುವುದಕ್ಕೆ ಕಾಡಿಗೆ ಬಂದದ್ದು ಹೌದು, ಮೃಗಗಳನ್ನು ಬೇಟೆಯಾಡುತ್ತಾ ಆಡುತ್ತಾ ನಿಮ್ಮ ಆಶ್ರಮದೆಡೆಗೆ ಬಂದದ್ದು ಹೌದು. ಆದರೆ ಅಲ್ಲಿ ನಾನು ಅಪಚಾರವೆಸಗಿದೆ ಎಂದು ನನ್ನ ಮೇಲೆ ಕುಪಿತರಾಗಿ ಆರೋಪವನ್ನು ಅಥವಾ ನನ್ನನ್ನು ದೂಷಿಸುತ್ತಾ ಇದ್ದೀರಲ್ಲ ಸ್ವಾಮಿ, ಸೈರಿಸಿಕೊಳ್ಳಬೇಕು.
ಹಾ ಅವಸರದಿಂದ ನಿರ್ಧಾರವನ್ನು ತಾವು ಕೈಗೊಳ್ಳಬಾರದು. ಅಂದ್ರೆ ಕೋಪವೆನ್ನುವುದು ಅನರ್ಥ ಸಾಧನ ಎನ್ನುವುದು ಹಾ. ನಿಮ್ಮಂತವರೇ ಲೋಕಕ್ಕೆ ಬೋಧಿಸಿರುವಂತದ್ದು ಓಹೋ, ನನಗೇ ನಿನ್ನ ಉಪದೇಶ ಅಲ್ಲ. ಸೂಚಿಸುತ್ತಾ ಇದ್ದೇನೆ ಅಷ್ಟೇ. ಏನು ಸೂಚನೆ ಇದೆ? ಅವಿವೇಕದ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡಿ, ಹಾ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ನಿರ್ಧಾರವನ್ನು ಕೈಗೊಳ್ಳಬೇಡಿ ಸ್ವಾಮಿ. ನಾನು ಆಡುವಂತಹ ಮಾತುಗಳನ್ನು ದಯವಿಟ್ಟು ತಾವು ಲಾಲಿಸಬೇಕು. ಹೇಳು, ಅವಕಾಶ ಇದೆ ಮಾತನಾಡುವುದಕ್ಕೆ, ಹೊತ್ತು ಇದೆ. ನಿಮ್ಮ ಆಶ್ರಮದೆಡೆಗೆ ನಾನು ಬಂದಿದ್ದೇನೆ. ಹಾ ನೀವು ಹೇಳಿದ ಹಾಗೆ ಅಲ್ಲಿಯ ಮೃಗ ಪಕ್ಷಿಗಳೆಲ್ಲವೂ ಕೂಡ ವೈರತ್ವವನ್ನು ಮರೆತು ವಿಹರಿಸುತ್ತಿದ್ದದ್ದನ್ನು ನಾನು ಕಂಡಿದ್ದೇನೆ ಸ್ವಾಮಿ. ತಪೋಭೂಮಿ ಅದು, ಹಾಗಾಗಿ ಆ ರೀತಿ ಕಾಣುತ್ತದೆ. ಅವುಗಳನ್ನು ಕಂಡು ನಾನು ಸಂತುಷ್ಟನಾಗಿದ್ದೇನೆ. ನಮ್ಮ ನಾಡಿನಲ್ಲಿ ಇಂತಹ ಪರಿಸರವನ್ನು ನಿರ್ಮಾಣ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ವಲ್ಲ ಎಂದೊಮ್ಮೆಗೆ ನಾನು ಯೋಚಿಸಿದ್ದು ಹೌದು. ಅಂತ ಯೋಗ ಬೇಕಲ್ಲ, ನೆಫಲ ಇರಬೇಕಲ್ಲ. ಹಾಗಿರುವಾಗ ಅಂತಹ ಮೃಗ ಪಕ್ಷಿಗಳನ್ನು ನಾನು ಬೇಟೆಯಾಡಿಯೇನೆ. ಹಾ. ಆಡಿದ್ದರೂ ನಿಮ್ಮ ಆಶ್ರಮದ ಸುತ್ತಮುತ್ತಲಿನಲ್ಲಿ ಯಾವ ಮೃಗ ಪಕ್ಷಿಗಳನ್ನು ನಾನು ಬೇಟೆಯಾಡಿದ್ದೇನೆ ಸ್ವಾಮಿ ತಾವು ಹೇಳಬೇಕು. ಇನ್ನು ಪರಿಸರ, ಅಲ್ಲಿರುವಂತಹ ತರುಲತೆಗಳು, ಅದನ್ನು ಕತ್ತರಿಸಿದ್ದೇನೆ. ಬುದ್ಧಿ ಇದ್ದವನು ಪರಿಸರ ನಾಶ ಮಾಡುತ್ತಾನೆಯೋ ಹೇಳು ಸ್ವಾಮಿ. ನಾನು ಬಂದದ್ದು ಬೇಟೆಯಾಡುವುದಕ್ಕೆ, ಹಾ. ನನ್ನ ಅರಮನೆಗೆ ಕಟ್ಟಿಗೆಯನ್ನು ಒಯ್ಯುವುದಕ್ಕಲ್ಲವಲ್ಲ. ಹಾಗಿರುವಾಗ ನಿಮ್ಮಾಶ್ರಮ ಬಿಡಿ, ಕಾಡಿನಲ್ಲಿರುವ ಯಾವ ಸೌದೆಯನ್ನು ಕಡಿದು ತರುವಂತಹ ಅಗತ್ಯ ನನ್ನ ಪಾಲಿಗೆ ಬೀಳುವುದಿಲ್ಲ. ಹೀಗಿರುವಾಗ ತಮ್ಮ ಆಶ್ರಮದಲ್ಲಿ ಆದರೂ ಆ ತರುಲತೆಗಳನ್ನು ನಾನು ಯಾಕೆ ಕತ್ತರಿಸುತ್ತೇನೆ ಹೇಳಿ? ಬಾಂಧವ್ಯವನ್ನು ಬೆಸೆದಂತಹ ಲತೆಗಳು ತರುಗಳನ್ನು ಅಪ್ಪಿರುವ ಆ ಸೌಂದರ್ಯವನ್ನು ಕಂಡು ನಾನು ಮನಸೋತವನಿದ್ದೇನೆ. ಅಂತಹ ಪ್ರಕೃತಿ ಸೌಂದರ್ಯವನ್ನು ಹಾಳುಗೆಡಹುವಷ್ಟು ಹೀನನಾಗಿ ನಾನು ವರ್ತಿಸಬಲ್ಲೇನೆ ಸ್ವಾಮಿ? ಖಂಡಿತವಾಗಿಯೂ ಇಲ್ಲ. ಹಾಗಿರುವಾಗ ನಾನು ಹಾಳೆಸಗಿದ ಆ ಮೃಗ ಪಕ್ಷಿಗಳ ಜೊತೆಗೆ ತರುಲತೆಗಳು ಯಾವುದಿದೆ ಅಂತ ತಾವು ಹೇಳಬೇಕು. ಇನ್ನು ಈ ಪರಿಸರದಲ್ಲಿಯೇ ತಾವು ನಿರ್ಮಿಸಿರುವಂತದ್ದು ಮತ್ತು ಲೋಕೋಪಯೋಗದ ಆಶಯವನ್ನಿಟ್ಟುಕೊಂಡು ನಿರ್ಮಿಸಿರುವಂತಹ ಯಾವ ಸರಸಿಯನ್ನು ನಾನು ಹಾಳುಗೆಡಹಿದ್ದೇನೆ ಸ್ವಾಮಿ? ದನಿವಾರಿದರೆ ತಮ್ಮಾಶ್ರಮದಲ್ಲಿಯೇ ಬಂದು ನಾನು ನೀರಾಡಿಸಿಕೊಳ್ಳುತ್ತಿದ್ದೆ. ಆದರೆ ಯಾವ ಸರಸಿಯ ನೀರನ್ನು ಕುಡಿದು ಬತ್ತಿಸಿದ್ದೇನೆ, ಕದಡಿ ಹಾಳೆಸಗಿದ್ದೇನೆ, ಇದೆಲ್ಲವನ್ನು ಸ್ವಲ್ಪ ವಿವರಿಸಿ ಹೇಳಿದರೆ ಸತ್ಯ ಏನು ಎನ್ನುವುದನ್ನು ನಾನೂ ವೇದ್ಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಸ್ವಾಮಿ. ಕೆರಳಿಗೆ ಬಂದವನನ್ನು ಮತ್ತೆ ಮತ್ತೆ ಕೆರಳಿಸುವ ಹಾಗೆ ನಿನ್ನ ಮಾತುಗಳಲ್ಲವೇ? ಖಂಡಿತ ಇಲ್ಲ. ಮುನಿದ್ರೆ ಬಿಟ್ಟೇನೆ ನಾನು. ಗುಡುಗುಡಿಸುತ್ತೆದ್ದು ಹಲಗಾಲದಂದು ಅರಗಗುಣನು ಕೊಳೆದು ಮುರಿದ ಮರನೋ ನೃಪನ ನುರೆ ತಂದ ಹಲವು ಗಾಯದ ಹಂದಿಯೋ ನೃಪನ ನುರೆ ತಂದ ಹಲವು ಗಾಯದ ಹಂದಿಯೋ ತೋರಿ ಜರೆದು ನೀ ನಿನ್ನಾವ ನೆವನ ಒಡ್ಡುವೆ ಪಾಪಿಯೇ, ನೀ ನಿನ್ನಾವ ನೆವನ ಒಡ್ಡುವೆ ಪಾಪಿ ಎನ್ನುತ್ತ ಮತ್ತೆ ಇಂತೆಂದನು. ಹಿಂದೆ ಸಂಪದದೊಳುರೆ ಗರ್ವದ್ಯೂ ಮೆರೆದ ಸಕ್ರಂದನನ ಸಿರಿಯ ನೀರೊಳಗೆ ನೆರಹಿದ ಮುನಿಪನಂದವೋ ಮಾಡುವೆನು. ಹಿಂದೆ ಸಂಪದದೊಳುರೆ ಗರ್ವದಿ ಮೆರೆದ ಸಕ್ರಂದನನ ಸಿರಿಯ ನೀರೊಳಗೆ ನೆರಹಿದ ಮುನಿಪನಂದವೋ ಮಾಡುವೆನು. ಹರನ ಹಣೆಗಂಡ ಅಗ್ಗಿಯನು ಹಾಗೆ ಗೊಂಬ ಅಂದದೀಯೇ, ಹರಣ ಹಣೆಗಣ್ಣ ಅಗ್ಗಿಯನು ಹಾಗೆ ಗೊಂಬಂದದೀಯೇ, ಗುಡುಗುಡಿಸಿ ಹರಿಶ್ಚಂದ್ರ ದೇವೋತ್ತಮ, ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರದು ಅಲ್ಲ. ಕಂಡದ್ದನ್ನು ಕಂಡು ಬಂದವ ನಾನು. ನೀನು ಕೇಳುತ್ತಿರುವೆ ನಾನೇನು ಮಾಡಿದ್ದೇನೆ, ಎಲ್ಲಿ ಇರಿದಿದ್ದೇನೆ, ಎಲ್ಲಿ ಮುರಿದಿದ್ದೇನೆ, ಎಲ್ಲಿ ಕುಡಿದಿದ್ದೇನೆ
ಎಂದು ಪ್ರಶ್ನಿಸುತ್ತಾ ಇರುವೆಯಲ್ಲ. ಹೌದು. ನೋಡು, ನನ್ನ ಆಶ್ರಮದ ಕಡೆಗೆ ನೋಡು, ಬತ್ತಿದ ಸರೋವರವಿದೆ. ಯಾಕಾಗಿ ಹೀಗೆ ಆಯಿತು? ಆ ಸರೋವರದ ನೀರನ್ನೇ ನೀನು ಬತ್ತಿದೆ ಎಂದು ಅಲ್ಲ. ಪಾಪಿಗಳು ಹೋದಲ್ಲಿ ಭೂಮಿ ಕೂಡ ಬಂಜರವಾಗುತ್ತದೆ ಅಂತ. ಹಾಗೆ ಬಂಜರಾಯಿತು. ಇನ್ನು ಅದು ಆ ಮರವನ್ನು ನೋಡು, ಮರವು ಮುರಿದು ಬಿದ್ದಿದೆ. ಬೇಟೆಗೆ ಬಂದವನು ನೀನಲ್ವೇ? ನೀನೊಬ್ಬನೇ ಬೇಟೆಗೆ ಬಂದದ್ದ? ಅಲ್ಲ. ನಿನ್ನ ಜೊತೆಗೆ ಬೇಟೆಗಾಗಿ ಪಟುಭಟರ ಸಮೂಹವೇ ಈ ಕಡೆಗೆ ಬರಲಿಲ್ವೇ? ಹೌದು. ಹಾಗಿರುವಾಗ ಆ ಮರವನ್ನು ಮುರಿದವನು ಯಾರು? ಒಬ್ಬ ಆಳು ಮುರಿದರೂ ಕೂಡ ಅದರ ಹೊಣೆಯನ್ನು ಹೊತ್ತುಕೊಳ್ಳಬೇಕಾದವನು ಯಾರು? ಅದು ಅರಸನ ಅಲ್ವೇ? ಹೌದು. ನೀನೇ ಮುರಿದಿರಬೇಕು. ಅದು ಎರಡು ವಿಚಾರಗಳನ್ನು ಬಿಡೋಣ. ಆ ಸರಸಿಯೋ ಈ ಮರವ, ಆ ವಿಚಾರದಲ್ಲಿ ನೀನು ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಆದರೆ ಸತ್ತು ಬಿದ್ದಿರುವ ಈ ಹಂದಿಯನ್ನು ನೋಡಿದ್ಯೇನೋ? ಅದರಲ್ಲಿರುವಂತಹ ಕಣೆಗಳನ್ನು ನೋಡಿದ್ಯಾ? ಆ ಕಣೆಗಳು ಯಾರಿಂದ, ಯಾರ ಬೆಂಗಡೆಗೆ ಬಿಗಿದ ಇಷುದಿಯಿಂದ ಹೊರ ಸೆಳೆಯಲ್ಪಟ್ಟದ್ದು, ಹೊರ ದಬ್ಬಲ್ಪಟ್ಟದ್ದು ಎನ್ನುವುದನ್ನು ಯೋಚಿಸ್ತೀಯಾ? ನಿನ್ನದೇ ಕಣೆಗಳಲ್ವೇ ಅದು. ಆ ಹಂದಿ ಸತ್ತಿದೆ. ಯಾವ ಹಂದಿಯೂ ಕೂಡ ಮಾಡಲಾಗದಂತ ಅಕಾರ್ಯವು ಈ ಆಶ್ರಮದಲ್ಲಿ ನಡೆದಿದೆ ಎನ್ನುವಾಗ, ಅದು ನಡೆಯುವುದಕ್ಕೆ ಕಾರಣ ನೀನು ಎನ್ನುವಾಗ, ಸ್ಪಷ್ಟ ನಿದರ್ಶನಗಳನ್ನು ನಿನ್ನ ಮುಂದೆ ತೋರಿಸ್ತಾ ಇರುವಾಗ ಹೇಗೆ ತಪ್ಪಿಸಿಕೊಳ್ಳುತ್ತೀಯ? ನಾನು ಯಾರು? ವಿಶ್ವಾಮಿತ್ರ. ಒಂದು ಕಾಲಕ್ಕೆ ಪ್ರಪಂಚವನ್ನೇ ಗಡಗಡ ನಡಗಿಸುವಂತಹ ತಪ ಜ್ವಾಲೆಯನ್ನು 3 ಲೋಕಗಳಿಗೆ ಹಬ್ಬಿಸಿದವನು. ಹಾಗಿರುವಾಗ ನಿನಗೊಂದು ಘಟನೆಯನ್ನು ನೆನಪಿಗೆ ಹೇಳುತ್ತೇನೆ ಈಗ. ಹಿಂದೆ ಸರ್ವ ಸಂಪದಗಳು ನನ್ನಲ್ಲಿದೆ ಎಂದು ಮೈ ಉಬ್ಬಿ ಅಹಂ ಹೆಚ್ಚಿ ಮದ ಭರಿತನಾಗಿ ಮೇಲೋಕದಲ್ಲಿ ಮೆರೆದವನು ಯಾರು? ಸಕ್ರಂದನನ್ನು. ಅಂತಹ ದೇವೇಂದ್ರನು ಅಹಂಕಾರದಿಂದ ಮೆರೆದಾಗ ಸರ್ವ ಸಂಪದವು ಸಮುದ್ರ ಪಾಲಾಗಿ ಹೋಗಲಿ ಎಂದು ಶಾಪವನ್ನಿಟ್ಟವನು ಯಾರು? ದೂರ್ವಾಸ ಮುನಿ ತಾನೆ. ದೇವೇಂದ್ರನು ಎಲ್ಲವನ್ನು ಕಳಕೊಂಡು ನಿರ್ಗತಿಕನಾದ. ಬಲಿಯ ಜೊತೆಗೆ ಹೋರಾಟ ಮಾಡುವುದರ ಮೂಲಕ ತಾನು ಸೋತ ಬಲಿ ಮಹಾಬಲಿಯಾದ. ಹಾಗೆ ಕಳಕೊಂಡ ಆ ದೇವೇಂದ್ರನ ಆ ದುರ್ಗತಿಯನ್ನು ನಿನಗೆ ತಂದು ಬಿಟ್ಟೇನು. ಇಷ್ಟು ಮಾತ್ರವಲ್ಲ, ಹರಿಶ್ಚಂದ್ರ ಶಿವನ ಹಣೆಗಣ್ಣು, ಬಾಲಲೋಚನಾಗಿರುವಂತಹ ಶಿವನು ಹಣೆಗಣ್ಣನ್ನು ತೆರೆದನು ಎಂದಾದ್ರೆ ಏನಾಗುತ್ತದೆ? ಈ ಲೋಕಗಳೇ ಸುಟ್ಟು ಹೋಗುತ್ತದೆ. ವಿಶ್ವಾಮಿತ್ರನ ಕೋಪ, ಆ ತಪಶಕ್ತಿ ಅಂದ್ರೆ ಏನು? ಲೋಕಗಳನ್ನು ಸುಡಬಲ್ಲದು. ಶಿವನ ಹಣೆಗಣ್ಣಿನ ಜೊತೆಗೆ ಹಾಗೆ ಕೊಂಬಂತೆ ಎಸಗಿದೆಯಲ್ಲ ನೀನು. ನಿನ್ನ ಸರ್ವ ಸಂಪದವನ್ನು ಸುಟ್ಟು ಬಿಟ್ಟೇನು ಸ್ವಾಮಿ. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಸಾಮರ್ಥ್ಯವಂತರು ತಾವು. ತಾವು ಈ ರೀತಿಯಾಗಿ ನುಡಿಯುವುದೇ ಸ್ವಾಮಿ? ಬಿಟ್ಟೇನೆ, ಮತ್ತೆ ಸುಮ್ಮನೆ ಸೈರಿಸಿಕೊಳ್ಳಬೇಕು. ನೋಡಿ ವಂದಿಸಿ ಹೋಹ ಶಿಷ್ಯಂಗೆ ನೀ ಕೃಪೆಯ ಮಾಡುವುದು. ನೋಡಿ ವಂದಿಸಿ ಹೋಹ ಶಿಷ್ಯಂಗೆ ನೀ ಕೃಪೆಯ ಮಾಡುವುದು. ಅದುಳದೆವು ಬಲವನೆಲ್ಲವ ಹೊಳ್ಳು ಮಾಡ ಬಗೆವರೇ. ಬಲವನೆಲ್ಲವ ಹೊಳ್ಳು ಮಾಡ ಬಗೆವರೇ ಹೇಳಲು. ನೋಡಿ ವಂದಿಸಿ ಓ ಶಿಷ್ಯಂಗೆ ನೀ ಕೃಪೆಯ ಮಾಡುವುದು. ಹದುಳದಿಂಬಲವನೆಲ್ಲವ ಹೊಳ್ಳು ಮಾಡ ಬಗೆವರೇ ಹೇಳನಲು.
ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಸಾಮರ್ಥ್ಯವುಳ್ಳ ನೀವು ನನ್ನ ಮೇಲೆ ಆರೋಪವನ್ನು ಹೊರಿಸಿ ಈ ರೀತಿಯಾಗಿ ಜರೀತಾ ಇದ್ದೀರಲ್ಲ. ನಿದರ್ಶನಗಳನ್ನು ತೋರಿಸಿದ್ರು ಮತ್ತೆ ಮತ್ತೆ ಆರೋಪ ಅನ್ನುತ್ತಾ ಇರುವೆ. ಸಾವರಿಸಿಕೊಡಬೇಕು. ಅಲ್ಲಿರುವ ತರುಲತೆಗಳನ್ನು ನಮ್ಮವರು ನಾಶ ಮಾಡಿದ್ದಾರೆ. ಹಂದಿಯನ್ನು ನಾವು ಬೇಟೆಯಾಡಿದ್ದೇವೆ. ಆ ಭೂಮಿ ಬಂಜರಾಗುವುದಕ್ಕೆ ನಾವು ಕಾರಣರಾಗಿದ್ದೇವೆ. ಈ ರೀತಿಯ ಆರೋಪವನ್ನೆಲ್ಲ ನಮ್ಮ ಮೇಲೆ ಹೊರಿಸುತ್ತಾ ಇದ್ದೀರಲ್ಲ. ನನ್ನ ಆಳುಗಳಿಂದ ಇಂತಹ ಅಪಚಾರವಾಗಿದ್ದರೆ ಖಂಡಿತವಾಗಿಯೂ ಅರಸನಾಗಿ ನಾನು ಅದನ್ನು ಹೊತ್ತುಕೊಳ್ಳುತ್ತೇನೆ ಸ್ವಾಮಿ. ಆದರೆ ನೀವು ವಿಶ್ವಾಮಿತ್ರರೆನ್ನುವಂತಹ ಅಭಿಧೇಯವುಳ್ಳವರು, ವಿಶ್ವಸ್ನೇಹಿಗಳಾಗಿ ಬಾಳಿದವರು, ತಮ್ಮ ಹೆಸರಿಗೆ ಅನ್ವರ್ಥವಾಗಿ ಲೋಕ ಕಲ್ಯಾಣವನ್ನೇ ಮಾಡುತ್ತಾ ಬಂದವರು. ಹೀಗಿರುವಾಗ ನಿಮ್ಮ ಕರುಣೆಯ ತೊಟ್ಟಿಲಲ್ಲಿ ತೂಗಲ್ಪಡುವ ಹಸುಳೆ ನಾನು. ನೀವು ಗುರುಗಳು, ನಾನು ಶಿಷ್ಯ. ನನ್ನಿಂದ ಆದ ತಪ್ಪನ್ನು ಮನ್ನಿಸಬೇಕು ಸ್ವಾಮಿ. ನನ್ನ ಸರ್ವ ಸಂಪದವನ್ನೂ ಕೂಡ ಹುಳ್ಳು ಮಾಡುವುದಕ್ಕೆ ನೀವು ಮುಂದಾಗುತ್ತಾ ಇದ್ದೀರಲ್ಲ. ನನ್ನಿಂದ ಆದ ಅಪಚಾರವನ್ನು ದಯವಿಟ್ಟು ಸ್ಪಷ್ಟಪಡಿಸಬೇಕು. ಇಷ್ಟೆಲ್ಲ ಪರಿಣಾಮಗಳು ಉಂಟಾಗಬೇಕಾದರೆ ಈ ಹಿಂದೆ ನನ್ನಿಂದಾದಂತಹ ಕೆಲಸವಾದರೂ ಏನು, ನಾನು ಮಾಡಿದ ಅಪಚಾರವೇನು, ದಯವಿಟ್ಟು ವಿವರಿಸಿ ಹೇಳಬೇಕು ಸ್ವಾಮಿ. ಪ್ರಳಯ ಫಣಿ ಅಣಲನ ಹಾಗೆ, ಪ್ರಳಯ ಫಣಿಯಣಲ ಗುಣೊಳಗೆ ಕೈಯ ನೀಡಿ, ಪ್ರಳಯ ಫಣಿಯಣಲ ಹೊಳಲೊಳಗೆ ಕೈಯ ನೀಡಿ, ಹೊಳಲೊಳಗೆ ಕೈಯ ನೀಡಿ, ದಾಡೆಯ ಮುರಿವ ಬಗೆವಂದೆನ್ನ, ದಾಡೆಯ ಮುರಿವ ಬಗೆವೆಂದನ್ನ, ಬದುರಿಂದ ಮೂಡಿದ್ದ ಕನ್ನೆಯರ ಚೆನ್ನೆಯರನ ಬಲೆಯರ ಗಾಡಿಗಾತಿಯರ, ಬಸುರಿಂದ ಮೂಡಿದ್ದ ಕನ್ನೆಯರ ಚೆನ್ನೆಯರನ ಬಲೆಯರ ಗಾಡಿಗಾತಿಯರ ಅರಿದರಿ ತಿಂತು ಸಾಯ ಸದೆ ಬಡಿವರೆ ಹೇಳುವುದು, ಅರಿದರಿ ತಿಂತು ಸಾಯಸದೆ ಬಡಿವರೆ ಹೇಳೆಂದನು. ಹರಿಶ್ಚಂದ್ರ ಮುನಿಪೋತ್ತಮ, ಪ್ರಳಯ ಬಣಯಣನ ಹೊಳಲೊಳಗೆ ಕೈಯ ನೀಡಿ ದಾಡೆಯನ್ನು ಮುರಿಯುವಂತಾಯಿತು ನಿನ್ನ ಸ್ಥಿತಿ. ಸಾಧ್ಯವಾದು, ಆದರೂ ನೀನು ವರ್ತಿಸಿದಂತಹ ರೀತಿಯನ್ನು, ಆ ದುರ್ನೀತಿಯನ್ನು ಈ ಸಂದರ್ಭದಲ್ಲಿ ಹೇಳದೆ ವಿಧಿಯೇ ಇಲ್ಲ. ಮಾತ್ರವಲ್ಲ, ಅನುಭವಿಸಲೇಬೇಕಾಗುತ್ತದೆ. ನೀನು ಮಾಡಿದಂತಹ ತಪ್ಪಿಗೆ ಅನುಭವಿಸಬೇಕು. ಆ ದುಷ್ಕರ್ಮದ ಫಲ ಅದು ನಿನ್ನನ್ನು ಬೆಂಬಿಡದು. ಹರಿಶ್ಚಂದ್ರ, ಯಾವ ಕರ್ಮ ಸ್ವಾಮಿ ಅದು? ನೀನೇನು ಬೇಟೆಗಾಗಿ ಬಂದವನೇ. ಹೌದು. ಮೃಗ ಸಂಕುಲದ ಉಪಟಳವನ್ನು ತಡೆಯಲಾಗದೆ ಬೇಟೆಗಾಗಿ ಬಂದವನು ನೀನು. ಇಷ್ಟೆಲ್ಲ ಅನರ್ಥಗಳನ್ನು ಮಾಡಿದೆ, ಅದನ್ನು ನಾನು ಸಹಿಸಿದೆ. ಇನ್ನೊಂದು ಅನರ್ಥವನ್ನು ಮಾಡಿದ್ದೀಯ ನೀನು. ಏನು ಸ್ವಾಮಿ ಅದು? ಬೇಟೆಗೆ ಹೋದವನು ಬೇಟೆಯ ಕೆಲಸವನ್ನು ಮಾಡಿ ಹಿಂತಿರುಗಬೇಕಿತ್ತು. ಅಲ್ಲೇನು ಅಧಿಕತನವನ್ನು ಮಾಡಿದೆ? ಏನು ಮಾಡಿದೆನು? ಏನು ಮಾಡಿದೆ ಎಂದು ನನ್ನಲ್ಲೇ ಪ್ರಶ್ನಿಸ್ತಾ ಇರುವೆಯಲ್ಲ. ನಡೆದ ಘಟನೆಗೆ ಸ್ಪಂದಿಸಿದವನು ನೀನು, ಪ್ರಕೋಪಗೊಂಡು ಪ್ರಭಾವಿಸಿದವನು ನೀನು. ಹಾಗಿರುವಾಗ ಹೇಳುತ್ತೇನೆ ಕೇಳು. ಏನು ಸ್ವಾಮಿ? ನೀನು ಬೇಟೆಯನ್ನು ಆಡಿ ದಣಿದೆಯ? ಹೌದು. ದಣಿದಂತಹ ಸಂದರ್ಭದಲ್ಲಿ ಮನದಲ್ಲಿ ಮುದಗೊಂಡೆಯ? ಹೌದು. ಮುದಗೊಳ್ಳುವುದಕ್ಕೆ ಕಾರಣರು ಯಾರು ಎಂದು ಬಗೆದೆಯ? ತಿಳಿ. ನಿನ್ನನ್ನು ಸಂತುಷ್ಟಿಗೊಳಿಸಿದವರನ್ನು ನೀನೇನು ಮಾಡಿದೆ? ಪ್ರಖರದ ಮೂಲಕ ಭಂಗಿಸಿ ಕಳುಹಿಸಿದೆಯಾ? ನಾನು ಹೇಳುವ ಮಾತುಗಳೆಲ್ಲವೂ ಏನು ಒಗ್ಗಟ್ಟಂತ ತಿಳಿದೆಯ ನೀನು? ಇಲ್ಲ ಸ್ವಾಮಿ, ಅರ್ಥವಾಗುತ್ತಾ ಇದೆ. ನಿನ್ನ ಕಣ್ಣ ಮುಂದೆ ಬಂದು ಹಾಡಿ ನರ್ತಿಸಿದವರು ಯಾರು? ಅಬಲೆಯರು ಇರುವ ಕಾಡ ಚೆಲುವೆಯರು. ಹೌದೇನೋ? ಅವರ ನರ್ತನವನ್ನು, ಅವರ ಹಾಡನ್ನು ನೋಡಿದವನು ನೀನು, ಕೇಳಿದವನು ನೀನು, ಅವರ ಜೊತೆಗೆ ಮಾತನಾಡಿದವನು ನೀನು. ಹೌದು, ಮಾತನಾಡಿದ.
ಅವರ ತನುಗಂಧವನ್ನು ಆಘ್ರಾಣಿಸಿದವನು ನೀನು. ಆಮೇಲೆ ತನುವಿಗೆ ಆಘಾತವನ್ನು ಮಾಡಿದೆ ಅಲ್ಲ. ಅಂತಹ ಪರಿಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿದರು. ಆ ಕಾಡ ನಡುವೆ ನಿನ್ನ ಮುಂದೆ ಬಂದು ನಲಿದಾಡಿದ ಆ ಗಾಢಗಾತಿಯರ ಹಿನ್ನೆಲೆ ಏನೆಂಬುದು ನೀನು ತಿಳಿದಿದ್ದೀಯಲ್ಲ? ಇಲ್ಲ. ಅವರು ಯಾರ ಸುಪರ್ದಿಗೆ ಸೇರಿದವರು ಎನ್ನುವಂತ ಬಗೆಯನ್ನಾದರೂ ನೀನಲ್ಲಿ ಪ್ರಶ್ನಿಸಿದೆಯೇನೋ? ನೋಡುವಾಗ ಕಾಡಾಡಿಗಳು ಅಂತ ನನಗೆ ತಿಳಿಯಿತು. ಹಾಗಾಗಿ ಅದೇ ರೀತಿಯಲ್ಲಿ ಅವರ ಜೊತೆ ವರ್ತಿಸಿದ್ದು ಹೌದು. ಕಾಡ ಕನ್ಯೆಯರು ನಿನ್ನ ಸುಪರ್ದಿಗೆ ಬಂದು ಸುಮಾನಸದಿಂದ ನಿನ್ನಲ್ಲಿ ವರ್ತಿಸಿದರೆ ಅವರಿಗೆ ಏನು ಬೇಕಾದರೂ ಮಾಡಬಹುದೆಂದು ಬಗೆದೆಯೇನೋ? ಅಲ್ಲ, ಅವರು ನನ್ನನ್ನು ಸಂತುಷ್ಟಗೊಳಿಸುವುದಕ್ಕೆ ನಾನು ತಿರುಗಿ ಕೊಟ್ಟಿದ್ದೇನೆ. ಆದ್ರೆ ಶಿಕ್ಷಿಸುವುದಕ್ಕೆ ಅವರೇ ಕಾರಣರಾದವರು. ಅಬಲೆಯರೆಂದು ಬಗೆದ ನಿನ್ನ ಬಗೆಯೇ ಸರಿಯಲ್ಲ. ಅವರು ಯಾರು? ನನ್ನ ಅಹಂಕಾರದಿಂದ ಸೃಷ್ಟಿಯಾದಂತ ಮಾನಸ ಪುತ್ರಿಯರು, ನನ್ನ ಕನ್ಯೆಯರವರು, ನನ್ನ ಸುಪುತ್ರಿಯರವರು. ಅವರನ್ನು ನೀನು ಹೊಡೆದದ್ದು ಯಾಕೆ ಹೇಳು? ಬಡೆದದ್ದು ಯಾಕೆ ಹೇಳು? ಓಹೋ, ಹೀಗೋ ವಿಚಾರ ಸ್ವಾಮಿ. ಕಾರಣವಿದೆ. ಏನು ಕಾರಣ? ಬೇಗದಲ್ಲಿ ನಿಮ್ಮ ಮನೆಯವರೆಂದು ನನಗದು ತಿಳಿದಿರಲಿಲ್ಲ. ಬೇಗದಲ್ಲಿ ನಿಮ್ಮ ಮನೆಯವರೆಂದು ಮೊರೆಯಿಟ್ಟರಾಗಿ ಕರುಣಿಸಿ ಬಿಟ್ಟೆನಲ್ಲದಿದ್ದಡೆ, ಕರುಣಿಸಿ ಬಿಟ್ಟೆನಲ್ಲದಿದ್ದಡೆ ಕೆಡರಿಂಗೂಗನರಿದೆಲ ಊಟೆಯು ಕಟ್ಟಿ ಹೆಟ್ಟ ಬೆಳಸುವೆ ಬಟ್ಟ ಬಯಲೊಳರು ಎನದು. ಮೂಗನರಿಯದೆಲ ಊಟೆಯು ಕಟ್ಟಿ ಹೆಟ್ಟ ಬೆಳಸುವೆ ಬಟ್ಟ ಬಯಲೊಳು ಎನಲು. ಹೇಗೆ ಇದರವರೊಳು ನ್ಯಾಯವೇ ನೆನಲೆನ್ನ, ಹೇಗೆ ಇದರವರೊಳು ನ್ಯಾಯವೇ ನೆನಲೆನ್ನ. ಮೇಗಿರ್ದ ಸತ್ತಿಗೆಯರಿ ಎಲ್ಲದೊಡೆ, ಮೇಗಿರ್ದ ಸತ್ತಿಗೆಯ ನೀಯಲ್ಲದೊಡೆಯ. ಗಂಡರಾಗು ನೀನಾಗದೊಡೆ ಮೊರೆಯಿಡುವೆವೆಂದರು, ಮೊರೆಯಿಡುವೆವೆಂದರು ಮುನೀಶ ಚಿತ್ತೈಸೆಂದರು, ಮುನೀಶ ಚಿತ್ತೈಸೆಂದರು, ಮುನೀಶ ಚಿತ್ತೈಸೆಂದರು. ಮುನಿಪೋತ್ತಮ, ಹೀಗೋ ವಿಚಾರ ತಿಳಿಯಿತು ಸ್ವಾಮಿ. ಅವರು ನಿಮ್ಮವರು ಅಂತ ಹೇಳಿದ್ದರಿಂದ ನಾನು ಹೀಗೆ ಕರುಣಿಸಿ ಬಿಟ್ಟಿದ್ದೇನೆ. ಇಲ್ಲದೇ ಇದ್ದರೆ ಅವರ ಮೂಗು ಕತ್ತರಿಸಿ ನಾನು ಶಿಕ್ಷಿಸುತ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಸಂತುಷ್ಟಗೊಳಿಸಿದವರಿಗೆ ನಿಮಗೇನು ಬೇಕು ಅಂತ ನಾನು ಕೇಳಿದ್ದು ಹೌದು. ರಾಜನೆನ್ನುವ ನೆಲೆಯಲ್ಲಿ ಅವರು ನನಗೆ ಸೇವೆಯನ್ನು ಕೊಟ್ಟಿರಬಹುದು. ಆದರೆ ಅವರ ಸೇವೆಯಿಂದ ಸಂತುಷ್ಟಗೊಂಡಂತಹ ನಾನು ನಿಮಗೇನು ಬೇಕು ಅಂತ ಕೇಳಿದ್ದು ಹೌದು. ಆದರೆ ಅವರು ಬಯಸಿದ್ದು ಏನನ್ನು, ಅವರ ಯೋಗ್ಯತೆಗೆ ಮೀರಿದ್ದನ್ನು ಅವರು ಕೇಳಿದ್ರು. ಅಂದ್ರೆ ಮುತ್ತಿನ ಸತ್ತಿಗೆಯನ್ನು ಕೊಡು ಮಹಾರಾಜ. ಏನು ಸ್ವಾಮಿ, ನನ್ನ ಮುತ್ತಿನ ಸತ್ತಿಗೆ ಎನ್ನುವುದು ನನಗೆ ತಂದೆ ತಾಯಿಗಳಿದ್ದ ಹಾಗೆ. ಹೇಗೆ? ಅದು ನನಗೆ ನೆರಳನ್ನು ಕೊಡುವುದರಿಂದ ಅದು ನನ್ನ ತಾಯಿ, ವಂಶ ಪಾರಂಪರ್ಯವಾಗಿ ನನಗೆ ಬಂದಿರುವುದರಿಂದ ಅದು ನನ್ನ ತಂದೆ, ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪೂಜಿಸಲ್ಪಡುವುದರಿಂದ ಅದು ನನ್ನ ಆರಾಧ್ಯ ದೈವ, ರಣಾಂಗಣದಲ್ಲಿ ಶತ್ರುಗಳನ್ನು ದೆಸೆಗಿಡಿಸುವುದಕ್ಕೆ ಅದು ಕಾರಣವಾಗುವುದರಿಂದ ಅದು ನನ್ನ ಸೇನಾ ಪರಿವಾರ. ಇಂತಹ ಸರ್ವ ಸಂಪದವನ್ನು ನಿಮ್ಮ ಕನ್ಯೆಯರಿಗೆ ನಾನು ದಾನ ಎರೆದೆ ಅಂತ ಆದ್ರೆ ನಾಳೆಯ ದಿವಸ ನನ್ನ ಜನತೆ ನನ್ನನ್ನು ದೂಷಿಸುವುದಿಲ್ವೇ, ಆರೋಪಿಸುವುದಿಲ್ವೇ? ಹಾಗಾಗಿ ಅವರು ಯೋಗ್ಯತೆಯನ್ನು ಮೀರಿದಂತಹ ವಸ್ತುವನ್ನು ಕೇಳಿದ್ರು. ಅದನ್ನು ಕೊಡಲಾಗುವುದಿಲ್ಲ ಎನ್ನುವುದಕ್ಕೆ ನಮ್ಮನ್ನು ವರಿಸು ಎನ್ನುವ ಹಾಗೆ ಕೇಳಿಕೊಂಡು ತಪ್ಪೇನೆ? ಈಗಾಗಲೇ ವಿವಾಹಿತನಾಗಿದ್ದೇನೆ, ಅವರನ್ನು ವರಿಸಬೇಕು ಎನ್ನುವಂತಹ ಯಾವ ಅಪೇಕ್ಷೆಯೂ ನನ್ನಲ್ಲಿಲ್ಲ. ಹಾಗಿರುವಾಗ ಅವರು ಕೇಳಿದ ಅವರ ಮನದೊಳಗಿನ ಅಭೀಪ್ಸೆಗಳನ್ನು ನನ್ನಿಂದ ಈಡೇರಿಸುವುದಕ್ಕಾಗದೇ ಇದ್ದುದರಿಂದ ಮತ್ತು ಅವರು ಅದಕ್ಕಾಗಿ ಉದ್ದಟತನವನ್ನು ತೋರಿರುವುದರಿಂದ ಈ ರೀತಿಯಾಗಿ ಪ್ರಹರ ಮಾಡಬೇಕಾದಂತಹ ಅನಿವಾರ್ಯತೆ ಒದಗಿ ಬಂದಿತು. ಗುರುದೇವ, ಕ್ಷಮಿಸಬೇಕು, ನನ್ನನ್ನು ತಾವು ಕ್ಷಮಿಸಬೇಕು. ರಾಜ ಪ್ರತ್ಯಕ್ಷ ದೇವತಾ ನೀನು,
ಅಲ್ಲವೇ? ನಾಡಲ್ಲಿದ್ದವರಾದರೇನು, ಕಾಡಿನಲ್ಲಿದ್ದವರಾದರೇನು, ಸಮಾನತೆಯಿಂದ ಎಲ್ಲರೂ ಅನ್ಯೋನ್ಯತೆಯಿಂದ ಇರುವ ಹಾಗೆ, ನಿನ್ನ ಬಗ್ಗೆ ದೇವತಾ ಕಲ್ಪನೆ ಬರುವ ಹಾಗೆ ನಡೆದುಕೊಳ್ಳಬೇಕಾದವನು ನೀನು. ನೀನು ಹೊಡೆದೆಯೇನು? ಹೊಡೆಯಲಿಕ್ಕೇನಿದು? ಹೊಡೆಯದಕ್ಕೆ ಅವಧಿರೋ ಹೊಡೆದ ಕೈಗಳ ಕಡಿವೆ ಕಡಿವೆ ಸ್ವಾಮಿ, ಹೊಡೆದ ಕೈಗಳು ಕಡಿವೆ. ಹೌದು. ನಿನ್ನಚ್ಚಿ ಮಲೆದ ದೇಶವನ್ನು ರುಹಿ ಸುಡುವೆನು. ಸುಡುವೆನು ನಾನು. ಮಲೆದ ದೇಶವನ್ನು ರುಹಿ ಸುಡುವೆನು. ಉರುಗಿ ಸುಡುವೆನು. ಆ ದೇಶಕ್ಕೆ ಹಿತವಾಗಿ ಬಂದ ಮುನಿಯವು ಮುರಿವೆ ನಾ ಮುನಿಗೆನು. ಬರಲಿ ನಿನ್ನ ಮುನಿಯವನು. ಹಿಡಿದು ಕದನಕ್ಕೆಂದು ಬಂದ ಅಮರರವು ಕೆಡಕಿ. ಅಮರರು ಬರುತ್ತಾರೋ? ಹುಡುಗು ನೀರದ್ದು ಬೆನ್ನ ಅಳವನರಿಯ ಮುನ್ನ ತೊಡಗಿ ತನಗಾದ ಭಂಗಂಗಳು ಹೇಳನ ನಿನಗೆ ಕಮಲ ಜಗಂದರು. ತೊಡಗಿ ತನಗಾದ ಭಂಗಂಗಳ ಹೇಳನೆ ನಿನಗೆ ಕಮಲ ಜಗಂದರು. ಕಮಲಜ ಕಂದನು ಹೇಳನೆ. ಹೊಡೆಯದಕ್ಕೆ ಅವಧಿರಂ ಹೊಡೆದ ಕೈಗಳು ಕಡಿವೆ ಕಡಿವೆ. ನಿನ್ನವು ನಚ್ಚಿ ಮಲೆದ ದೇಶವನ್ನು ಈ ಸುಡುವೆನು. ಬೇಡ ಸ್ವಾಮಿ. ಆ ಹರಿಶ್ಚಂದ್ರ ಮುನಿವರ್ಯ, ಒಡೆಯಲಿಕ್ಕೇನು ಯಾರು ಕೇಳದವರು, ಕೇಳುವವರು ಇಲ್ಲವೆಂದು ಭಾವಿಸಿದೆಯೇ? ಇಲ್ಲವೇ ಇಲ್ಲ. ನನ್ನ ಆಶ್ರಮದ ಪರಿಸರದಲ್ಲಿ ಏನು ನೀನು ಮಾಡುವುದಕ್ಕಿದ್ರು ನನ್ನಲ್ಲಿ ವಿಚಾರಿಸಬೇಕಿತ್ತು, ಚರ್ಚಿಸಬೇಕಿತ್ತು. ಹೌದು. ಅಂತೂ ಹೊಡೆದೆ. ಅದರ ಮೇಲೆ ನೀನು ಹೇಳುತ್ತಿರುವುದೇನು? ನಿಮ್ಮ ಸುಪುತ್ರಿಯರು ಎನ್ನುವ ಕಾರಣಕ್ಕಾಗಿ, ನಿಮ್ಮ ಸುಪುತ್ರಿಯರು ಎನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ಇನ್ನೂ ಕಠಿಣವಾದಂತಹ ಶಿಕ್ಷೆಯನ್ನೇ ಕೊಡ್ತಿದ್ದೆ ಎಂದು ಉದಾಹರಣೆಗಳನ್ನಿತ್ತೆ ಅಲ್ಲ. ಅವರ ಉದ್ದಟತನ ಹಾಗಿತ್ತು. ಕೈಗಳನ್ನು ಕಡಿದೇನು ಹರಿಶ್ಚಂದ್ರ? ಹಾಗೆ ನೀನು ಕೈ ಎತ್ತಿ ಆನೆ ನಡೆದದ್ದೇ ದಾರಿಯನ್ನು ಹಾಗೆ ನೀನು ನಡೆದೆ ಎಂದಾದರೆ ನಿನ್ನನ್ನು ದಮನಿಸುವ ಅರ್ಹತೆ ನನಗಿದೆ. ಅಷ್ಟು ಮಾತ್ರವಲ್ಲ, ನಿನ್ನನ್ನು ನಚ್ಚಿಕೊಂಡವರು, ನಿನ್ನನ್ನು ಮೆಚ್ಚಿಕೊಂಡವರು ಎಲ್ಲಿಯಾದರೂ ಒಗ್ಗೂಡಿ ಬಂದು ನನ್ನನ್ನು ಎದುರಿಸುವುದಕ್ಕೆ ಮುಂದಾದರು ಎಂದಾದರೆ ಅವರನ್ನು ಸುಟ್ಟು ಬಿಟ್ಟೇನು. ಅವರೇನು ದೇಶವನ್ನು ಸುಟ್ಟು ಬಿಟ್ಟೇನೆ. ಇದ್ದಾನಲ್ಲ ನಿಮ್ಮ ವಂಶಕ್ಕೆ ಗುರು, ನಿನ್ನನ್ನು ಮುಂದಕ್ಕೆ ಬೆಳೆಸುವವನು ನಿನ್ನ ಗುರು. ಯಾರವನು? ವಸಿಷ್ಠ. ನನ್ನ ಗುರುಗಳು. ನನಗೆ ನೋಡಿದ್ರೆ ಅವನನ್ನಾಗುವುದಿಲ್ಲ. ಅಂತಹ ವಸಿಷ್ಠನು ಕೂಡ ನಿನ್ನನ್ನು ಸಂರಕ್ಷಿಸುವುದಕ್ಕಾಗಿ ಬಂದನು ಎಂದಾದರೆ ಆತನನ್ನು ಬಿಡಲಾರೆ. ಬಡ ಮುನಿಯನ್ನು ಬಿಡವನ ವಸಿಷ್ಠನನ್ನು. ಮೇಲಿದ್ದಂತಹ ಮುಕ್ಕೋಟಿ ಅಮರರು ಒಂದಾಗಿ ನಿನ್ನ ಪಕ್ಷದಲ್ಲಿ ನಿಂದು ನನಗೇನಾದರೂ ಅಹಿತವನ್ನು ಮಾಡಿದ್ರು ಎಂದಾದರೆ ಅವರನ್ನು ದಮನಿಸಿ ಎಲ್ಲ ಸ್ವಾಮಿ, ನಿನ್ನನ್ನು ನೀರೊಳು ಅದ್ದು ನಿನ್ನನ್ನು ಶಿಕ್ಷಿಸುವಂತಹ ಆ ರೀತಿ ನೀತಿಯೋ ಅದೆಲ್ಲವನ್ನು ನಾನು ಬಲ್ಲೆ ಹರಿಶ್ಚಂದ್ರ. ನನಗಾದ ಭಂಗಗಳೇನು ಎಂಬುದನ್ನು ನೀನು ಕೇಳುವುದಿದ್ರೆ ಹೋಗು ಆ ಕಮಲಜನ ಕಂದನಲ್ಲಿ ಕೇಳು. ಹಾಗಿರುವಾಗ ನೀನು ಮಾಡಿದಂತಹ ಶಿಕ್ಷೆಗೆ ಸರಿಯಾದ ಫಲವನ್ನು ನೀನು ಅನುಭವಿಸಲೇಬೇಕು. ಅವರು ಕಾಡ ಕನ್ಯೆಯರಲ್ಲ, ವಿಶ್ವಾಮಿತ್ರನ ಕನ್ಯೆಯರು, ಸುಪುತ್ರಿಯರು. ಹಾಗಿರುವಾಗ ವರಿಸಬೇಕು. ತರಿಸಂದ್ರ ಮುನಿಯ ಕೋಪದ ಕಿಚ್ಚಿಲು ಬರದ ಬಿರುಬನರಿದ ತೀವ್ರತರವಾಯಿ ಚಿನ್ನು. ಬಿರುಬನರಿದ ತೀವ್ರತರವಾಯಿ ಚಿನ್ನು. ಕಿರಿದರಲ್ಲಿ ತಗ್ಗುವುದಲ್ಲ.
ಕಿರಿದರಲ್ಲಿ ತಗ್ಗುವುದಲ್ಲ, ಗರ್ವಿಸುವುದು ಚಿತವಲ್ಲೆಂದು ವಸುಧಾಧೀಶನು, ಗರ್ವಿಸುವುದು ಚಿತವಲ್ಲೆಂದು ವಸುಧಾಧೀಶನು. ಅರಿಯದ ನ್ಯಾಯವೂ ಮಾಡಿದೆನೊಮ್ಮಿಂಗೆ, ಅರಿಯದ ನ್ಯಾಯವೂ ಮಾಡಿದೆನೊಮ್ಮಿಂಗೆ. ನೆರೆದ ಕೋಪಾಗ್ನಿಯಂ ಬಿಡು, ನೆರೆದ ಕೋಪಾಗ್ನಿಯಂ ಬಿಡು. ತಂದೆ ಎಂದು ದರೆಗುರುವ ಸತಿಸುತ ಬೆರಸಿ ಪೊಡವಟ್ಟನು, ಧರೆಗುರುವ ಸತಿಸುತ ಬೆರಸಿ ಪೊಡವಟ್ಟಣವು. ಕೋಪದಿಂದ ಅಬ್ಬರಿಸುತ್ತಿರುವಂತಹ ವಿಶ್ವಾಮಿತ್ರ ಮಹಾಮುನಿ ಹರಿಶ್ಚಂದ್ರ ತನ್ನ ಆಶ್ರಮದ ಬಳಿಗೆ ಬಂದು ಮಾಡಿದ ಅಪರಾಧಕ್ಕಾಗಿ ತನ್ನ ಮಾನಸ ಪುತ್ರಿಯರು ಅರ್ಥಾತ್ ತಾನು ಸೃಷ್ಟಿ ಮಾಡಿದಂತಹ ಕಾಡಕನ್ನಿಕೆಯರು ಹರಿಶ್ಚಂದ್ರನನ್ನು, ಕಾಡಿಗೆ ಬಂದಂತಹ ಹರಿಶ್ಚಂದ್ರನನ್ನು ನರ್ತಿಸಿ ಹಾಡಿ ಹೊಗಳಿ ರಂಜಿಸಿ ಮುದಗೊಳಿಸಿದ್ದಾರೆ ಎನ್ನುವ ಮೂಲಕವಾಗಿ ಅವರು ಕೇಳಿದ್ದನ್ನು ಕೊಡಬೇಕು. ಒಂದೊಂದಿಗೆ ಅವರು ಕೇಳಿದ್ದನ್ನು ಕೆಡಲು ಒಪ್ಪುವುದಿಲ್ಲವಾದರೆ ಅವರನ್ನು ಮದುವೆಯಾಗಬೇಕು ಎಂದು ಆಕ್ರೋಶಭರಿತನಾಗಿ ಒತ್ತಾಯಿಸುತ್ತಾನೆ. ಆದರೆ ಯಾವ ಒತ್ತಾಯಕ್ಕೂ ಹರಿಶ್ಚಂದ್ರ ಭಂಗದಾದಾಗ ಅವನಿಗೆ ಎಚ್ಚರಿಕೆಯ ಮಾತುಗಳನ್ನು ಕೊಡುತ್ತಾನೆ. ಒಂದು ಕಾಲಘಟ್ಟದಲ್ಲಿ ಕುಲಗುರುವಾದಂತಹ ವಸಿಷ್ಠರಿಗೆ ಹರಿಶ್ಚಂದ್ರನ ತಂದೆಯನ್ನು ಚಾಂಡಾಲನಾಗು ಎಂದು ಶಪಿಸಿದಂತಹ ಸಂದರ್ಭದಲ್ಲಿ ಆ ಸತ್ಯವ್ರತ ಅರ್ಥಾತ್ ತ್ರಿಶಂಕುವಾಗಿ ಇದ್ದಂತಹ ಸತ್ಯವ್ರತನನ್ನು ಉದ್ಧರಿಸಿದವನೇ ನಾನು ಎನ್ನುವ ಮೂಲಕವಾಗಿ ಹರಿಶ್ಚಂದ್ರನಿಗೆ ಎಚ್ಚರಿಕೆಯ ಮಾತುಗಳನ್ನಾಡುತ್ತಾರೆ. ಸಶರೀರಿಯಾಗಿ ಸ್ವರ್ಗವೇರಬೇಕು ಎನ್ನುವಂತಹ ಸತ್ಯವ್ರತನ ಬಯಕೆಗೆ ಪೂರಕವಾಗಿ ಯಾಗವನ್ನು ಮಾಡಿ ಅವನನ್ನು ಸ್ವರ್ಗಲೋಕಕ್ಕೆ ಏರಿಸುವಲ್ಲಿ ಸಫಲನಾದವನು ತಾನು. ಇದು ವಿಶ್ವಾಮಿತ್ರರ ಎಚ್ಚರಿಕೆ. ಅಷ್ಟು ಸಾಮರ್ಥ್ಯವಂತ ತಾನು ಎನ್ನುವುದನ್ನು ಪರೋಕ್ಷವಾಗಿ ಹರಿಶ್ಚಂದ್ರನಿಗೆ ವಿಶ್ವಾಮಿತ್ರರು ತೋರಿಸಿಕೊಡುತ್ತಾರೆ. ಚಾಂಡಾಲನಾದಂತಹ ತ್ರಿಶಂಕು ಸ್ವರ್ಗಮಟ್ಟವನ್ನು ಏರಲು ಅರ್ಹನಲ್ಲ ಎಂದು ದೇವೇಂದ್ರನು ಬಗ್ಗದೆ ಹೋದಾಗ ಸತ್ಯವ್ರತನಿಗೆ ತಲೆಗೆ ಹೊಡೆದು ಅವನು ತಿರುಗಿ ಬೀಳುವಾಗ ಅಲ್ಲೇ ನಿಲ್ಲು ಎಂದು ಗರ್ಜಿಸಿ ಆ ತ್ರಿಶಂಕುವಿಗಾಗಿ ಅವನೊಂದು ಸ್ವರ್ಗವನ್ನು ನಿರ್ಮಿಸಿ ಅವನಿಗೆ ತ್ರಿಶಂಕು ಎನ್ನುವಂತಹ ಅನ್ವರ್ಥ ನಾಮವನ್ನು ಇದೇ ವಿಶ್ವಾಮಿತ್ರರು ಮಾಡಿದವರು. ಸ್ವರ್ಗಕ್ಕೆ ಪ್ರತಿಯಾಗಿ ಪ್ರತಿ ಸ್ವರ್ಗವನ್ನು ಇತ್ತ ಭೂಮಿಯೂ ಅಲ್ಲ ಅತ್ತ ಸ್ವರ್ಗವೂ ಅಲ್ಲ ಮಧ್ಯಂತರದಲ್ಲಿ ನಿರ್ಮಿಸಿದ್ದ ಕಾರಣವೇ ತ್ರಿಶಂಕು ಎನ್ನುವಂತಹ ನಾಮಧೇಯ ಸತ್ಯವ್ರತನಿಗೆ ಬಂದೊದಗಿತು. ಈ ಘಟನೆಯನ್ನು ನೆನಪಿಸಿಕೊಂಡು ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಅಷ್ಟು ಸಾಮರ್ಥ್ಯವಂತನಾದ ತಾನು ವಸಿಷ್ಠರಿಂದಲೇ ತಿರಸ್ಕರಿಸಲ್ಪಟ್ಟಂತಹ ತಂದೆಯನ್ನು ಉದ್ಧರಿಸಿದವ, ನನ್ನ ಮಾತುಗಳನ್ನು ಅಷ್ಟು ಸುಲಭದಲ್ಲಿ ಅಲ್ಲಗಳೆಯಬೇಡ ಎಂದು ಎಚ್ಚರಿಕೆಯನ್ನು ನೀಡುತ್ತಿರುವಂತಹ ಸಂದರ್ಭದಲ್ಲಿ ಹರಿಶ್ಚಂದ್ರ ವಿಶ್ವಾಮಿತ್ರರನ್ನು ಹೃದಯಾಂತರಾಳದಿಂದ ಭಕ್ತಿಯ ಭಾವದಿಂದ ತನ್ನ ವಿಧೇಯವಾದಂತಹ ಮಾತುಗಳಿಂದವಾಗಿ ಒಪ್ಪಿಸಲು ಪ್ರಯತ್ನಿಸುತ್ತಾನೆ. ನನ್ನ ತಂದೆಯವರು ಯಾವುದೇ ಭ್ರಷ್ಟ ಕಾರ್ಯವನ್ನು ಮಾಡಿದವರಲ್ಲ, ಯಾವುದೇ ಅನ್ಯಾಯವನ್ನು ಮಾಡಿದವರಲ್ಲ. ಹಾಗಾಗಿ ತಂದೆಯವರ ಆ ಒಂದು ಸಂದರ್ಭದ ಹೋಲಿಕೆಗೂ ಈ ಸಂದರ್ಭದ ಘಟನೆಗೂ ಹೋಲಿಕೆ ಆಗುವುದಿಲ್ಲ. ಇದು ಸರಿಯಲ್ಲ, ತಾನು ಯಾವುದೇ ಅಪರಾಧವನ್ನು ಮಾಡಿದವನಲ್ಲ ಎಂದು ಹೇಳಿಕೊಂಡು ಆ ಕಾಡ ಕನ್ನಿಕೆಯರನ್ನು ವಿವಾಹವಾಗಲು ಯಾವುದೇ ಕಾರಣಕ್ಕೂ ಸರ್ವತ್ರವೂ ಒಪ್ಪುವುದಿಲ್ಲ ಎಂದು ಹರಿಶ್ಚಂದ್ರ ಹೇಳುತ್ತಾನೆ. ಹರಿಶ್ಚಂದ್ರ ಒಪ್ಪದೇ ಇರುವುದೇ ವಿಶ್ವಾಮಿತ್ರರಿಗೆ ಬೇಕಾಗಿತ್ತು. ಯಾಕೆ ವಿಶ್ವಾಮಿತ್ರರು ಈ ಒಂದು ಕಥಾನಕವನ್ನು ಹರಿಶ್ಚಂದ್ರನ ಬಾಯಿಯಿಂದ ಸುಳ್ಳ ಹೇಳಿಸಲೋಸುಗ, ಅವನು ಮಾತನ್ನು ತಪ್ಪುತ್ತಾನೆ ಎನ್ನುವುದನ್ನು ನಿರೂಪಿಸಲೋಸುಗ ಇಷ್ಟೊಂದು ಹಠ ಹಿಡಿದು ಮಾಡುವಾಗ ಹರಿಶ್ಚಂದ್ರ ತನ್ನ ಸತಿಯರೊಡಗೂಡಿಕೊಂಡು ಎಲ್ಲರೊಡಗೂಡಿಕೊಂಡು ವಿಶ್ವಾಮಿತ್ರನ ಪಾದ ಕಮಲಕ್ಕೆ ಎರಗಿಕೊಂಡು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಇದೊಂದನ್ನು ಬಿಟ್ಟು ಆ ಕಾಡ ಗನ್ನಿಗೆಯರನ್ನು ಮದುವೆಯಾಗಲು ಆಗುವುದಿಲ್ಲ.
ಆ ಮಾಡದಂತಹ ಅಪರಾಧಕ್ಕಾಗಿ ನನ್ನನ್ನು ಶಿಕ್ಷಿಸಬೇಡಿ ಎಂದು ಕೇಳಿಕೊಳ್ಳುವ ಮೂಲಕವಾಗಿ ವಿಶ್ವಾಮಿತ್ರರನ್ನು ಒಲಿಸುವ ಪ್ರಯತ್ನವನ್ನು ಮಾಡಿದಾಗ ಮತ್ತೆ ಮರಳಿ ವಿಶ್ವಾಮಿತ್ರರು ಕೆರಳಿ ಕೆಂಡವಾಗುತ್ತಾರೆ. ಅಂಬುದೀವ್ರಜ ಅಪರಿಮಿತಾವಣಿ ದಳದು ಆಡಂಬರದ ಕೀರ್ತಿಯು ತಳೆದಾಗ ಆಡಂಬರದ ಕೀರ್ತಿಯು ತಳೆದ ಮುನಿ ಕದಂಬಾದಿನಾಥ ವಿಶ್ವಾಮಿತ್ರ ಮುನಿಸುದೆಯರು ಜಗಚಕ್ಷುವಿನಿಪ ಕದಂಬಾದಿನಾಥ ವಿಶ್ವಾಮಿತ್ರ ಮುನಿಸುದೆಯರು ಜಗಚ್ಚಕ್ಷುವಿನಿಪ ಅಂಬುಜಾ ಪ್ರಿಯ ಕುಲಲಲಾಮನವನೀಶ ಅಂಬುಜಾ ಪ್ರಿಯ ಕುಲಲಲಾಮನವನೀಶ ನಿಕುರುಂಬಾಧಿಪತಿ ಹರಿಶ್ಚಂದ್ರರಾಯೋ ನಿಕುರುಂಬಾಧಿಪತಿ ಹರಿಶ್ಚಂದ್ರರಾಯೋ ತಂದನೆಂಬೊಂದು ದೇಜಮೌ ಕೊಡಬೇಕು ತಂದ ನೆಂಬೊಂದು ದೇಜಮೌ ಕೊಡಬೇಕು ಭೂಪ ಕೈ ಮುಗಿದು ಬೇಡಿದೆನೆಂದನು ಭೂಪ ಕೈ ಮುಗಿದು ಬೇಡಿದೆನೆಂದನು ಆ ಆ ಆ ಹರಿಶ್ಚಂದ್ರ ನೃಪವರ ಮುನಿಕೋತ್ತಮ ಕೋಪದ ಮತ್ತಿನಲ್ಲಿ ಮಾತಾಡಿದ್ದು ಏನು ಏನೆಂಬುದೇ ವ್ಯವಧಾನ ಇಲ್ಲದಷ್ಟು ಮಾತಾಡಿದ್ದೇನೆ. ಆದ್ರೆ ಈವಾಗ ಸಾವರಿಸಿಕೊಂಡು ಮತ್ತೆ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಏನು ಸ್ವಾಮಿ? ಸುಪುತ್ರಿಯರ ಯೋಗಕ್ಷೇಮವನ್ನು ನೋಡಬೇಕಾದುದು ನನಗೆ ಕರ್ತವ್ಯವಲ್ವೇ? ಹೌದು. ಹಾಗಾಗಿ ಕನ್ಯಾದಾನ ಮಾಡುವಂತಹ ಸಂದರ್ಭದಲ್ಲಿ ಕನ್ಯೆಯರ ಪಿತೃ ಹೇಗೆ ವರನಿಗೆ ವಿನಮಿತನಾಗಿ ಕೈ ಮುಗಿದು ಬೇಡುವನು, ಆ ರೀತಿಯಲ್ಲಿ ಬೇಡುವುದಕ್ಕೂ ನಾನು ಈ ಸಂದರ್ಭದಲ್ಲಿ ಬದ್ಧನಾಗಿದ್ದೇನೆ. ಹರಿಶ್ಚಂದ್ರ ಭೂಪತಿ ನೀನು, ಜಲಾವೃತವಾಗಿರುವಂತಹ ಮಹೀಮಂಡಲವನ್ನು ಆಳುವಂತಹ ಮಹಾನೃಪತಿ ನೀನು. ಹಾಗಾಗಿ ನಿನ್ನಲ್ಲಿ ಬೇಡುವುದು ಏನು ಅಹಿತವಾಗಲಿಕ್ಕಿಲ್ಲ. ಇದೋ ನಿನಗೆ ಕನ್ಯೆಯರನ್ನು ದಾನ ಮಾಡುವಂತಹ ನಾನು ಸಾಮಾನ್ಯನೆಂದು ಭಾವಿಸಬೇಡ. ಖಂಡಿತ ಇಲ್ಲ. ನಾನಾ ಮುನಿ ಕದಂಬನಾಥನಾಗಿದ್ದೇನೆ. ಅಂದ್ರೆ ನನ್ನ ತಪದ ತೇಜಸ್ಸಿಗೆ, ಆ ತಪಶಕ್ತಿಯ ಮೂಲಕ ನಾನು ಈ ಭೂಮಿಗೆ ಮಾಡಿರುವಂತ ನಿಸ್ವಾರ್ಥ ಸೇವೆಯಿಂದ ವಿಶ್ವಾಮಿತ್ರನಾದ ಕಾರಣದಿಂದಾಗಿಯೇ ಮುನಿ ಕದಂಬವೇ ನನ್ನನ್ನು ಓಲೈಸುತ್ತಾ ಇದೆ. ಹಾಗಿರುವಾಗ ನನ್ನ ಕನ್ಯೆಯರನ್ನು ವರಿಸುವುದಕ್ಕೆ ಅಲ್ಲಿ ಉಪೇಕ್ಷೆ ಎನ್ನುವುದು ಒಳಿತಲ್ಲ ನಿನಗೆ. ನೀನು ಯಾರು? ಜಗಚಕ್ಷುವಾಗಿರುವಂತಹ ಅಂಬುಜ ಪ್ರಿಯನಾಗಿರುವಂತಹ ಆ ಸೂರ್ಯನ ಕುಲದಿಂದ ಉದ್ದೀಪ್ತನಾಗಿ ಬೆಳಗಿದವನಲ್ವೇ? ಅವನೀಶ ನಿಕುರುಂಬಕ್ಕೂ ನೀನು ಒಡೆಯ. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಓಲೈಸುತ್ತಿರುವಂತಹ ಜನ ನಿಕುರುಂಬಕ್ಕೂ ನೀನು ಒಡೆಯನಾಗಿದ್ದೀಯ. ಹಾಗಾಗಿಯೇ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ನೀನು ವಿಶ್ವಾಮಿತ್ರ ಮುನಿಯ ಕನ್ಯೆಯರನ್ನು ವರಿಸಿದೆ ಎಂದಾದಾಗ ಅದರ ಗೌರವ ಅಥವಾ ಅದರಿಂದ ಸಂಭ್ರಮಿಸುವಂತಹ ತೇಜ
ಅದು ನನ್ನ ವಶವಾಗುತ್ತದೆ. ಆ ಕಾರಣದಿಂದಾಗಿ ನಾವು ಈ ಪ್ರಕರಣಕ್ಕೆ ಸುಖಾಂತವನ್ನು ಪೂರೈಸಿದಂತಾಗುತ್ತದೆ. ನಿನ್ನ ಹೊಡೆತದಿಂದಾಗಿ, ನಿನ್ನ ಮಂತ್ರಿಯು ಹೊಡೆದ ಹೊಡೆತದಿಂದಾಗಿ ನನ್ನ ಬಾಲೆಯರು ನೊಂದಿದ್ದಾರೆ. ನೊಂದ ಬಾಲೆಯರ ಮನವನ್ನು ತಣಿಸಬೇಕಾದುದು ಪಿತೃಸ್ಥಾನದಲ್ಲಿರುವಂತಹ ನನಗೆ ಕರ್ತವ್ಯವೇ ಸರಿ. ಅವರ ಮೊದಲ ಅಪೇಕ್ಷೆ ಮುತ್ತಿನ ಸತ್ತಿಗೆಯನ್ನು ಕೊಡುವುದು ನ್ಯಾಯವಲ್ಲ ಎನ್ನುವುದಕ್ಕೆ ನೀನಿತ್ತಂತಹ ಉಪಮೆಗಳನ್ನು ನಾನು ಕೂಡ ಆಲಿಸಿದವನಿದ್ದೇನೆ, ತಲೆ ತೂಗಿದವನಿದ್ದೇನೆ. ಹಾಗಾಗಿ ಆ ವಿಚಾರವನ್ನು ಬಿಟ್ಟು ಬಿಡೋಣ. ಎರಡನೆಯದಾಗಿ, ಮದುವೆಯಾಗುವಲ್ಲಿ ನಿನಗೇನು ಆಕ್ಷೇಪ? ರಾಜನಾದವನು ಬಹುಪತ್ನಿ ವಲ್ಲಭ. ಅದೆಷ್ಟೋ ರಾಜಾದಿ ರಾಜರ ಕಥೆಯನ್ನು ನೀನು ಬಲ್ಲೆಯಲ್ಲವೇ? ಎಲ್ಲರಿಗೂ ತಿಳಿದಿರುವಂತೆ ಎಷ್ಟು ಪತ್ನಿಯರು, ತಿಳಿಯದಂತೆ ಎಷ್ಟು ಪತ್ನಿಯರಿದ್ದಾರೋ ಯಾರಿಗೊತ್ತು? ಹಾಗಿರುವಾಗ ರಾಜನಾದವನು ಬಹುಪತ್ನಿ ವಲ್ಲಭನಾಗಿ ಮೆರೆಯಬಹುದು ಎನ್ನುವ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ರಾಜಾದಿರಾಜರು ಮಾಡಿರುವಂತಹ ಕಾರ್ಯಗಳೇನೋ ಅದನ್ನೆಲ್ಲ ವಿಮರ್ಶೆ ಮಾಡುವುದೋ ವ್ಯಾಖ್ಯಾನ ಮಾಡುವುದಕ್ಕೋ ಈ ಸಮಯ ತಕ್ಕುದಾದುದಲ್ಲ. ಆದರೆ ರಾಜನಾಗಿರುವಂತಹ ನೀನು ಕೇವಲ ನೀನೇ ಮನಮೆಚ್ಚಿರುವಂತಹ ಪತ್ನಿಯ ಜೊತೆಗೆ ಕಾಲವನ್ನು ಕಳೆಯಬೇಕೆಂದು ಇಲ್ಲ. ನಿನ್ನನ್ನು ಒಪ್ಪಿಕೊಂಡು ಬರುವಂತಹ, ನಿನ್ನನ್ನು ಬೇಡಿಕೊಂಡು ಬರುವಂತಹ, ನಿನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ಮುಂದಾಗಿರುವಂತಹ ಸ್ತ್ರೀರತ್ನಗಳನ್ನೆಲ್ಲ ನೀನು ಸ್ವೀಕರಿಸುವುದಕ್ಕೆ ಅರ್ಹನಾಗಿದ್ದೀಯ. ಆ ಕಾರಣದಿಂದ ಹೇಳುತ್ತಾ ಇದ್ದೇನೆ, ನನ್ನ ಕನ್ಯೆಯರನ್ನು ವರಿಸುವ ಮೂಲಕ ನೀನು ನನಗೆ ತೇಜವನ್ನು ಕೊಡಬೇಕು, ನೀನು ನನಗೆ ತೇಜವನ್ನು ಕೊಡಬೇಕು. ಸ್ವಾಮಿ, ನೀವು ಕೂಡ ನಿಮ್ಮ ಸುಪುತ್ರಿಯರನ್ನು ವರಿಸಬೇಕು ಅಂತಲೇ ಕೇಳಿಕೊಡ್ತಾ, ಕಲ್ಯಾಣವಾಗುವುದಕ್ಕೆ ನಾನು ಬಂದವನು ತಾನೆ. ಎಡೆಬಿಡದೆ ಬೇಡಿ ಕಾಡ್ತಾ ಇದ್ದೀರಲ್ಲ. ಎಡೆಬಿಡದೆ ಬೇಡಿ ಕಾಡುವಿರಾದಡಿನ್ನು, ಎಡೆಬಿಡದೆ ಬೇಡಿ ಕಾಡುವಿರಾದಡಿನ್ನು, ಕೇಳ್ಕಡೆಗೆಲ್ಲ ಸರ್ವರಾಜ್ಯವರಾದಳು ನಿಮಗೆ ಕೊಡಹಡಬೇಡಿ. ಸಲ್ಲರಿಯೊಂದು ತೇಜವು ಕೊಡೆನೆಂದು ಭೂಪಾಲ ನುಡಿಯಲು, ಸಲ್ಲರಿಯೊಂದು ತೇಜವು ಕೊಡೆನೆಂದು ಭೂಪಾಲ ನುಡಿಯಲು. ತಥಾಸ್ತು ಹಡೆದೆಂ, ತಥಾಸ್ತು ಹಡೆದೆವು, ಹಡೆದನ ಅವನೀಶರೊಡೆಯ ದಾನಿ ಲಲಾಮ, ದಾನಿ ಲಲಾಮ ಸತ್ಯಾವತಂಸ ಎಂದೆಡೆಬಿಡದೆ ಹೊಗಳಿ, ಸತ್ಯಾವತಂಸ ಎಂದೆಡೆಬಿಡದೆ ಹೊಗಳಿ ಬಿಡದ ಘೋಷಿಸಿದನು ಸಂಗಡದ ಮುನಿವರರು ಸಹಿತ. ಬಿಡದ ಘೋಷಿಸಿದನು ಸಂಗಡದ ಮುನಿವರರು ಸಹಿತ. ಮುನಿವರಿಯ, ರಾಜನಾದವನು ಬಹುವಲ್ಲಭನಾಗಬಹುದು, ಆಗಬಹುದು ಅಷ್ಟೇ, ಆಗಲೇಬೇಕೆಂದೇನಿಲ್ಲವಲ್ಲ. ಅವನಿಗೆ ಬಿಟ್ಟ ವಿಚಾರ ಇದು ಸಂಭವನಾರ್ಥಕ, ಆಜ್ಞಾರ್ಥಕಲ್ಲವಲ್ಲ. ಹಾಗಿರುವಾಗ ನಾನು ಬಹುವಲ್ಲಭನಾಗಬೇಕು ಅಂತ ಅಪೇಕ್ಷೆ ಪಟ್ಟವನಲ್ಲ. ಹಾಗಾಗಿ ಈ ವಿವಾಹಕ್ಕೆ ನೀನು ನನ್ನನ್ನು ಒತ್ತಾಯಪಡಿಸಬಾರದು. ಆದರೆ ನೀನು ನಿನ್ನ ಮಕ್ಕಳ ಹಾಗೆ ಈ ರೀತಿಯಲ್ಲಿ ಬೇಡಿ ಕಾಡುತ್ತಾ ಇದ್ದೀರಲ್ಲ, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಏನು ಸ್ಪಷ್ಟತೆ? ನಿಮ್ಮ ಮಕ್ಕಳನ್ನು ವಿವಾಹವಾಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆಗಲೇಬೇಕು ಅಂತ ನೀವೆಷ್ಟೇ ಕಾಡಿದರೂ ನನ್ನ ಸರ್ವ ರಾಜ್ಯವನ್ನಾದರೂ ನಾನು ಬಿಟ್ಟು ಕೊಟ್ಟೇನೆ. ಅದನ್ನು ಹೊರತುಪಡಿಸಿ ನೀವು ಕೇಳುವ ಈ ತೇಜವನ್ನು ನಿಮಗೆ ಬಿಟ್ಟುಕೊಡುವುದಕ್ಕೆ ಸಾಧ್ಯವಿಲ್ಲ. ಮುನಿವರಿಯ, ಸರ್ವ ರಾಜ್ಯವನ್ನಾದರೂ ಬಿಟ್ಟುಕೊಟ್ಟೇನು ಎಂದು ಹೇಳುತ್ತಾ ಇದೆಯಲ್ಲ. ಸರ್ವ ರಾಜ್ಯ ದಾನ ಎಂದರೇನು? ಸರ್ವ ಸ್ವದಾನವೇ ನಿನ್ನದು. ದಾನಿ ನೀನು, ದಾನಿ ಲಲಾಮ ನೀನು. ಅಷ್ಟು ಮಾತ್ರವಲ್ಲ, ಸತ್ಯಾವತಂಸ ನೀನು. ಅವತಂಸ ಅಂದ್ರೆ ಏನು? ಆಭರಣ ಏನು? ಸತ್ಯವನ್ನೇ ಆಭರಣವಾಗಿಸಿಕೊಂಡೆ ಅಲ್ಲವೇ? ಸಂತೋಷವಾಯಿತು. ಫಲರೇ ಫಲರೇ, ಇಂತಹ ಮಾತನ್ನಿತ್ತೆಯಲ್ಲ ಕೇಳಿ, ಮುನಿಗಳೆಲ್ಲರೂ ಕೇಳಿ ಸರ್ವಸ್ವವನ್ನು ನನಗೆ ದಾನ ಮಾಡ್ತಾನಂತೆ. ಸಂತೋಷವಾಯಿತು, ಸಂತೋಷವಾಯಿತು ಹರಿಶ್ಚಂದ್ರ, ಸ್ವೀಕರಿಸುವುದಕ್ಕೆ ಬದ್ಧನಾಗಿದ್ದೇನೆ.
ಸ್ವಾಮಿ ಏನು ಏನ್ ಹೇಳ್ತಾ ಇದ್ದಿ? ನೀನು ಹೇಳಿದ್ದಿ ತಾನೆ ಸರ್ವಸ್ವವನ್ನು ದಾನ ಮಾಡುತ್ತೇನೆ ಎಂದು. ಬಾಯಿ ಮಾತಿನಲ್ಲಿ ಒರೆದುದನ್ನೇ ಗಟ್ಟಿಯಾಗಿಸಿಕೊಂಡು ಬಿಟ್ಟಿರಲ್ಲ. ಬಾಯಿ ಮಾತು ಹರಿಶ್ಚಂದ್ರ, ಮುನಿಪೋತ್ತಮ, ಸರ್ವ ಮುನಿಗಳ ಸಮಕ್ಷದಲ್ಲಿ ನೀನು ಹೇಳಿರುವುದು ಬಾಯಿ ಮಾತು. ಹೌದು. ನನ್ನದು ಒಂದೇ ಮಾತು, ನೀನು ನನ್ನ ಕನ್ಯೆಯರನ್ನು ವರಿಸು, ಇಲ್ಲವಾದರೆ ಏನು ಹೇಳು. ಸ್ವಾಮಿ, ನನ್ನ ಸರ್ವಸ್ವವನ್ನಾದರೂ ನಿಮಗೆ ತ್ಯಾಗ ಮಾಡಿ ಏನು ಎಂದು ಹೇಳಿದ್ದರ ತಾತ್ಪರ್ಯ ಏನು ಗೊತ್ತೇ? ಇವೆಲ್ಲವುದಕ್ಕಿಂತಲೂ ಕೂಡ ನನ್ನ ಒಳಗಿನ ನಿಲುವು ನನಗೆ ಮುಖ್ಯ ಅನ್ನುವುದನ್ನು ಹೇಳುತ್ತದೆಯೇ ಹೊರತು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ ಅಂತಲ್ಲ. ಅದರ ಹಿನ್ನೆಲೆಯಲ್ಲಿ ದೀರ್ಘವಾದ ಪರಂಪರೆ ಇದೆ. ಹಿರಿಯವರು ಬಾಳಿದವರಿದ್ದಾರೆ. ಅವರೆಲ್ಲರೂ ಕೂಡ ಸಂಪಾದಿಸಿದಂತಹ ಕೀರ್ತಿಯನ್ನು ಮುಂದಿನ ತಲೆಮಾರಿನವರೆಗೆ ಮುಂದುವರಿಸುವಂತಹ ಹೊಣೆಗಾರಿಕೆ ನನಗಿರುವಾಗ ನಾನಿದನ್ನು ಕೊಡುತ್ತೇನೆ ಅಂತ ಹೇಳಿದ್ದು ನನ್ನ ಮಾತಿನ ಒಳಾರ್ಥ ಬೇರೆಯೇ ಇದೆ. ಹಾಗಿರುವಾಗ ಮಾತಿನ ಮಧ್ಯದಲ್ಲಿ ಬಂದು ಹೋದ ಈ ಪದವನ್ನೇ ಗಟ್ಟಿಯಾಗಿಸಿಕೊಂಡು ರಾಜ್ಯವನ್ನು ಕೇಳ್ತಾ ಇದ್ದೀರಾ ಸ್ವಾಮಿ. ನಿಮಗಾದರೂ ನನ್ನ ರಾಜ್ಯದಿಂದ ಏನು ಪ್ರಯೋಜನವಾದೀತು ನನಗೆ ತಿಳಿಯದು. ಆ ಪ್ರಶ್ನೆ ನಿನ್ನದು ಮತ್ತೆ. ಹೌದು, ರಾಜ್ಯವನ್ನು ನಾನು ಏನು ಮಾಡ್ತೇನೋ, ಯಾತಕ್ಕೆ ಬಳಸ್ತಾನೋ ಎನ್ನುವ ವಿಚಾರ ಮುಖ್ಯವಲ್ಲ. ಸತ್ಯವಂತನಾಗಿರುವಂತಹ ನೀನು, ಸತ್ಯ ಅವತಂಸನಾಗಿರುವಂತಹ ನೀನು ಆಡಿದ ಮಾತು ತಪ್ಪಬಾರದು. ಹಾಗಾಗಿ ನನ್ನ ಕನ್ಯೆಯರನ್ನು ವರಿಸ್ತೀಯ ಅಥವಾ ಸರ್ವದಾನವನ್ನು ಮಾಡ್ತೀಯ, ಸರ್ವ ಸ್ವದಾನವನ್ನು ಮಾಡ್ತೀಯ, ಏನು ಹೇಳು. ಮಾತಿನಲ್ಲಿಯೇ ಕಟ್ಟಿ ಹಾಕಿದ್ರಿ. ನನ್ನೊಳಗಿನ ತಾತ್ವಿಕ ನಿಲುವನ್ನೇ ಮತ್ತೆ ಮತ್ತೆ ಉದ್ಧರಿಸುತ್ತಾ ಸತ್ಯವತಂಸ ನೀನು. ಹೌದು ಸ್ವಾಮಿ, ಮಾತಿನಲ್ಲಿ ಮಾತಿನ ನಡುವೆ ತಿಳಿದೋ ತಿಳಿಯದೆಯೋ ಹೇಳಿದ ಪದವೇನಿದೆಯೋ ಅದಕ್ಕೆ ನಾನು ಬದ್ಧನಾಗಲೇಬೇಕು. ಏಕೆಂದರೆ ನನ್ನ ನಿಲುವನ್ನು ನಾನು ಬಿಟ್ಟುಕೊಡುವ ಹಾಗೆಲ್ಲುವಲ್ಲ. ಸತ್ಯವನ್ನೇ ನುಡಿಯುತ್ತೇನೆ ಎನ್ನುವುದು ನನ್ನ ಅಚಲವಾದ ನಿರ್ಧಾರ. ಹಾಗಿರುವಾಗ ಸರ್ವಸ್ವವನ್ನಾದರೂ ತ್ಯಾಗ ಮಾಡಿಯೇನು ಎಂದು ಹೇಳಿದ ಮೇಲೆ ಆಗಲಿ, ಅದೇ ಮಾತಿನ ಮೇಲೆ ನೀವೂ ಪಟ್ಟು ಬಿದ್ದಿದ್ದೀರಿ. ಹಾಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ. ಏನನ್ನೆಲ್ಲ ಎರೆದೆ ಹೇಳೋ. ಏನೇನ ನೆರೆದೆ ಧಾರೆಯ ನೆನಲೋಗೋ, ಏನೇನ ನೆರೆದೆ ಧಾರೆಯ ನೆನಲೋಗೋ. ಚತುರಂಗ ಸೇನೆಯವು ಸಕಲ ಭಂಡಾರವವು, ಸಕಲ ಭಂಡಾರವನ್ನು ಚತುರಂಗ ಸೇನೆಯವು ಸಕಲ ಭಂಡಾರವವು ನಿಜ ರಾಜಧಾನಿಯವು ಜಗದಾಣಿ ಘೋಷಣೆಯುಮಂ ಕಟಕವನು ಸಪ್ತದ್ವೀಪಂಗಳ ಆನಂದದಿಂದಿತ್ತೇ. ಇನ್ನು ಸರ್ವಾನುಸಂಧಾನಮಂಬಿಟ್ಟು ಕರುಣಿಸಿ ಹರಸುತ್ತೀರದೆಂದು ಭೂನಾಥ ಗೆರಗಿ. ಇನ್ನು ಸರ್ವಾನುಸಂಧಾನಮಂಬಿಟ್ಟು ಕರುಣಿಸಿ ಹರಸುತ್ತಿಹುದೆಂದು ಭೂನಾಥನಿಗೆರಗಿ. ಬೀಳ್ಗೊಂಡೆಡೆ ಅಣಗಿಸಿ ನಗುದ ಹೋಗಯ್ಯ ಅಣಗಿಸಿ ನಗುದ ಹೋಗಯ್ಯ ಹೋಗೆಂದನೋ. ಹೋಗು ನೀನು, ಹೋಗಯ್ಯ ಹೋಗೆಂದನೋ. ಹರಿಶ್ಚಂದ್ರ, ಮುನಿಪೋತ್ತಮ, ಕೊನೆಗೂ ತತ್ವಕ್ಕೆ ನೀನು ಬದ್ಧನಾಗಿದ್ದೀನಿ. ಆಗಲೇಬೇಕು. ಸತ್ಯಕ್ಕೆ ತಪ್ಪುವವನಲ್ಲ ಹರಿಶ್ಚಂದ್ರ ಎಂದು ನಾನು ಸಂತೋಷವನ್ನು ಪಟ್ಟುಕೊಳ್ಳುತ್ತಾ ಇದ್ದೇನೆ. ರಾಜ್ಯಭಾರವನ್ನು ದಾನ ಮಾಡ್ತಾ ಇದ್ದಿ ಅಂತ ಹೇಳಿದ್ದಿ. ಹೌದು. ಸರ್ವ ಸ್ವದಾನ ಮಾಡುತ್ತೇನೆ ಎಂದು ಹೇಳಿದ್ದಿ. ಏನೆಲ್ಲ ದಾನ ಮಾಡುತ್ತಿ ಎನ್ನುವುದರ ಪಟ್ಟಿಯಾಗಬೇಕಲ್ಲ, ಹೇಳಿ ಸ್ವಾಮಿ. ಒಂದು ರಾಜ್ಯವನ್ನು ಗಳಿಸುವುದು ಮತ್ತು ಅದನ್ನು ಮುಂದಕ್ಕೆ ಉಳಿಸುವುದು ಮುಖ್ಯವಾಗುತ್ತದೆ. ಹಾಗಿರುವಾಗ ರಾಜ್ಯದ ರಕ್ಷಣೆಗೆ ಚತುರಂಗ ಸೇನೆ ಎನ್ನುವುದು ಬೇಕೇ ಅಲ್ಲವೇ? ಹಾಗಾಗಿ ನನ್ನ ರಾಜ್ಯದ ರಕ್ಷಣೆಯನ್ನು ಮಾಡುವ ಚತುರಂಗ ಸೇನೆಯನ್ನು ರಾಜ್ಯದೊಂದಿಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಸರಿ,
ಅಷ್ಟು ಮಾತ್ರವಲ್ಲ, ಮತ್ತೆ ಈ ರಾಜ್ಯದ ಏಳ್ಗೆಗಾಗಿ ವಿನಿಯೋಗಿಸಲ್ಪಡುವಂತಹ ಸಕಲ ಭಂಡಾರ ಹಾ ಇದು ನನ್ನ ಪ್ರಜೆಗಳಿಂದಲೇ ನಾನು ಸಂಗ್ರಹಿಸಿರುವಂತದ್ದು, ನನ್ನದಲ್ಲ, ನನ್ನವರದ್ದು. ಹಾಗಾಗಿ ನನ್ನವರ ಏಳ್ಗೆಗಾಗಿ ನನ್ನ ರಾಜ್ಯದ ಜೊತೆಗೆ ಸಕಲ ಭಂಡಾರವನ್ನು ಧಾರೆ ಎರೆದಿದ್ದೇನೆ. ಹಾ ಇನ್ನು ಇದೆಲ್ಲವನ್ನು ಒಂದು ಸ್ಥಳದಲ್ಲಿ ನಿಂತು ನಿಗ್ರಹಿಸಬೇಕಾಗುತ್ತದೆ. ಒಂದು ರಾಜ್ಯವನ್ನು ನಿಯಂತ್ರಣಕ್ಕೊಳಪಡಿಸುವುದಕ್ಕೊಂದು ಕೇಂದ್ರ ಅಂತ ಇರ್ತದೆ, ನಿಜ ರಾಜಧಾನಿ. ನನ್ನ ರಾಜ್ಯದ ನಿಜ ರಾಜಧಾನಿಯನ್ನು ನಿಮಗೆ ಬಿಟ್ಟುಕೊಟ್ಟಿದ್ದೇನೆ. ಇದೆಲ್ಲವನ್ನು ಬಿಟ್ಟುಕೊಟ್ಟ ಮೇಲೆ ಈ ರಾಜ್ಯದಲ್ಲಿ ನನ್ನದು ಅನ್ನುವಂತಹದ್ದೇನಿಲ್ಲವಲ್ಲ. ಹಾಗಾಗಿ ನಿಮಗೆ ಕೊಟ್ಟ ಮಾತಿನ ಹಾಗೆ ಈ ಸರ್ವ ಸಂಪದವನ್ನು ತಮ್ಮ ಪಾದದ್ವಯಗಳಿಗೆ ದಾರಿ ಎರೆದಿದ್ದೇನೆ ಸ್ವಾಮಿ. ಶುಭ ಮಾಸ್ತು. ಧನ್ಯೋಸ್ಮಿ. ಹೋಗಯ್ಯ, ಹೋಗು. ನಡೀತೀಯನೋ? ಹೊರಡಬೇಕು. ಹೋಗುತ್ತೀಯನೋ? ಇಲ್ಲ. ಎಲ್ಲಿಗೆ ಹೋಗುದು ನೀನು? ಹೌದೇನೋ ಸ್ವಾಮಿ? ಎಲ್ಲವನ್ನು ದಾನ ಕೊಟ್ಟಿದ್ದೀಯ. ಹೌದು. ಪಂಚಭೂತಗಳು ಸಾಕ್ಷಿಯಾಗಿವೆ. ಸಕಲ ದೇವಾದಿ ದೇವತೆಗಳೇ ಈ ದೃಶ್ಯವನ್ನು ನೋಡುತ್ತಾ ಇರಬಹುದು. ಇಂತಹ ಸಂದರ್ಭದಲ್ಲಿ ನೀನು ದಾನ ಕೊಟ್ಟು ಹೋಗುವುದಕ್ಕೆ ಬದ್ಧನಾಗಿದ್ದೀಯಲ್ಲ, ನಿನ್ನ ತಲೆಯಲ್ಲಿರುವುದೇನು? ಕಿರೀಟ. ಎಲ್ಲವನ್ನು ದಾನ ಕೊಟ್ಟವನಿಗೆ ಕಿರೀಟ ಯಾವ ಕಾರ್ಯಕ್ಕೆ? ಅದು ಹೌದು. ಅದು ಯಾರಿಗೆ ಒಪ್ಪಿತವಾಗಬೇಕಾದ್ದು? ಯಾರಿಗೆ ಒಪ್ಪಿತವಾಗಬೇಕಾದುದು? ಇದು ನಿಮಗೆ ಅರ್ಪಿಸಿಯೇ ಬಿಟ್ಟೆ ನನ್ನ ಕಿರೀಟವನ್ನು. ಸರಿ, ಕೊರಳಾಭರಣ, ಆಮೇಲೆ ಭುಜಕ್ಕೆ ಆಭರಣ, ಇನ್ನಿನ್ನು ಆಭರಣಗಳನ್ನೆಲ್ಲ ಧರಿಸಿ ಶೃಂಗಾರಮಯನಾಗಿ ಕಾಣಿಸ್ತಾ ಇದ್ದೀಯ. ಇನ್ನೇತಕ್ಕೆ ಅದು ಸ್ವಾಮಿ? ಇದು ಎಲ್ಲವನ್ನು ಕಳಚಿ ಬರೀ ಏಕವಸ್ತ್ರಧಾರಿಯಾಗಿ ಇಲ್ಲಿಂದ ಹೊರಡ್ತಾ ಇದ್ದೇನೆ. ನನ್ನ ಆಭರಣಗಳೆಲ್ಲವನ್ನು ನಿಮ್ಮ ಪಾದ ಮೂಲಕ ಅರ್ಪಿಸಿದ್ದೇನೆ. ಏಕವಸ್ತ್ರಧಾರಿ, ಆ ವಸ್ತ್ರ ತಳತಳಿಸ್ತಾ ಇದೆ ಅಲ್ವೇ? ಸರ್ವವನ್ನು ಕಳೆದುಕೊಂಡವನಿಗೆ ಇಂತಹ ಪಟ್ಟೆ ಪೀತಾಂಬರ ಬೇಕು, ಅದನ್ನು ಕಳಚಬೇಕು. ಪಟ್ಟೆ ಪೀತಾಂಬರವನ್ನು ನಿಮಗರ್ಪಿಸಿ ಸಾಮಾನ್ಯವಾದ ಬಟ್ಟೆ ತುಂಡನ್ನು ಧರಿಸಿಕೊಂಡೆ. ಕಳಚುವುದಕ್ಕೆ ಸ್ವಲ್ಪ ಮುಜುಗರವೇ, ಪಟ್ಟೆ ಅಲ್ವೇ? ಹಳೆ ಬಟ್ಟೆಯನ್ನು ಕೊಟ್ಟವ ನಾನೇ, ಸ್ವೀಕರಿಸಿದ್ದಿ. ನನ್ನ ಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಂಡೆ. ನಿನಗೆ ಒಬ್ಬನಿಗೆ ಇದು ಬಾಧೆ ಅಲ್ಲ, ನಿನ್ನ ಹೆಂಡತಿ ಯಾರವಳು? ಚಂದ್ರಮತಿ. ನಿನ್ನ ಮಗ ಲೋಹಿತಾಶ, ಅವರಿಗೂ ಕೂಡ ಈ ಹಳೆ ಬಟ್ಟೆಯ ಗತಿ. ಅವರೆಲ್ಲರ ದೇಹದ ಆಭರಣಗಳನ್ನು ಕಳಚಿ ನಿಮ್ಮ ಮುಂದಿರಿಸಿದ್ದೇನೆ. ನಿನ್ನ ಜೊತೆಗಿದ್ದಾನಲ್ಲ ಒಬ್ಬ ಮಂತ್ರಿ, ನನ್ನ ಮಕ್ಕಳಿಗೆ ಹೊಡೆದವನು, ಅಂತಹ ನಿಷ್ಕರುಣೆ ಉಳ್ಳವನು, ಅವನಿಗೂ ಇದೇ ಗತಿಯಾಗಿದೆ. ಅವನು ಆತನ ಸರ್ವ ಸಂಪದವನ್ನು ನಿಮಗರ್ಪಿಸಿಯೇ ಬಿಟ್ಟ. ನಡೀತೀಯೋ ಇನ್ನು? ಹೊರಡಲೇ. ಹೊರಡಲೇ. ಹೊರಡಲಿಕ್ಕೆ ನಾನು ಬಿಡಬೇಕೆ? ಯಾಕೆ ಸ್ವಾಮಿ? ಇನ್ನೊಂದು ನಿನ್ನ ಸಾಲ ಇದೆಯಲ್ಲ. ನನ್ನ ಸಾಲ? ಯಾವ ಸಾಲ ಸ್ವಾಮಿ? ನೆನಪಿದೆಯೋ ನೀನು? ಆವತ್ತು ಸುವರ್ಣ ಯಾಗವನ್ನು ಮಾಡಿದಂತಹ ಸಂದರ್ಭದಲ್ಲಿ, ಮಹಾ ಸುವರ್ಣ ಯಾಗ, ನಾನು ಬಂದಿದ್ದೆ ಅಲ್ವೇ? ಬಂದಿದ್ದೆ. ನಿನ್ನಲ್ಲಿ ದಾನವನ್ನು ಕೇಳಿದ್ದೆ ಅಲ್ವೇ? ಕೊಡುತ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಒಂದು ಆನೆಯ ಮೇಲೆ ನಿಂತು ಕವಡೆಯನ್ನು ಬಿಸಿಡಿದ್ರೆ ಆ ಬೀಸುವಿಕೆಯಲ್ಲಿ ಎತ್ತರಕ್ಕೆ ಹೋದಷ್ಟು ಆ ಎತ್ತರದ ಅಳತೆಗೆ ಸುವರ್ಣವನ್ನು ಅಳೆದು ಕೊಡಬೇಕು ಎಂದ ಕ್ಷಣವೇ ಬಹು ಸುವರ್ಣವನ್ನು ಅಳೆದುಕೊಟ್ಟೆಯಲ್ಲ. ಹಾಗೆ ನಿಮಗಾಗಿ ಕೊಡಬೇಕು ಅಂತ ಇರಿಸಿದ್ದ ಆಭರಣವೆಲ್ಲವೂ ಬೊಕ್ಕಸ ಭಂಡಾರದಲ್ಲಿದೆ. ಅದು ಅದರ ಜೊತೆಗೆ ನಿಮಗೆ ಸಮರ್ಪಿತವಾಗಿದೆ. ಆವತ್ತು ಕೊಂಡು ಹೋಗಿ ಅಂತ ನೀನು ಹೇಳಿದೆ. ಬೇಡ, ನನಗೆ ಬೇಕಾದಾಗ ನಾನು ತೆಗೆದುಕೊಳ್ಳುತ್ತೇನೆ, ಇವಾಗ ನಿನ್ನಲ್ಲೇ ಇರಲಿ ಅಂತ ಹೇಳಿದ್ದೆ. ಹೌದು, ಅದು ಬೊಕ್ಕಸದ ಒಳಗೆ ಉಂಟಲ್ಲ. ಈಗ ನಿಮಗೆ ಅದು ಸೇರಿಬಿಟ್ಟಿದೆಯಲ್ಲ. ಅದು ಹೇಗೆ ಆಗುತ್ತದೆ? ಯಾಕೆ? ನೀನು ದಾನ ಕೊಡುವಾಗ ಅದನ್ನು ಪ್ರತ್ಯೇಕಿಸಿದ್ಯಾ? ಇಲ್ಲ. ಪ್ರತ್ಯೇಕವಾಗಿ ಅದನ್ನು ಪ್ರತ್ಯೇಕ ಬದಿಗಿರಿಸಿ ನನಗೆ ದಾನ ಕೊಟ್ಟೆಯಾ? ಇಲ್ಲ. ಕೇಳಿದೆ ಎನ್ನುವ ಕಡೆಗೆ ಕೂಡಲೇ ದಾನವನ್ನು ಕೊಟ್ಟು ಬಿಟ್ಟೆಯಲ್ಲ. ಹರಿಶ್ಚಂದ್ರ ಏನು? ಆವಾಗ ಹೇಳಿದೆ, ಕೋಪದ ಕೈಗೆ ಬುದ್ಧಿ ಕೊಡಬಾರದು ಅಂತ. ಈಗ ದಾನದ ಕೈಗೆ ಬುದ್ಧಿ ಕೊಟ್ಟವನು ಯಾರು? ನಾನೇ ಸ್ವಾಮಿ. ಸಾಲಗಾರನು ಯಾರು? ನಾನೇ ಸ್ವಾಮಿ. ನೀನು ನನಗೆ ಆ ಸಾಲವನ್ನು ತೀರಿಸದೆ ಹೋದೆ ಎಂದಾದರೆ ನಿನ್ನ ಸತ್ಯ ಉಳಿತದೇನೋ? ಇಲ್ಲ ಸ್ವಾಮಿ, ಅಂತಹ ಅಪವಾದವನ್ನು ನಾನು ಎದುರಿಸುವುದಿಲ್ಲ, ಅದಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ. ಹಾಗಾದ್ರೆ ಕೊಡು ಈಗ. ಆದರೆ ಈಗಿಂದೀಗಲೇ ಕೊಡಬೇಕು ಅಂತ ಇದ್ರೆ ನಾನಿರುವ ಪರಿಸ್ಥಿತಿಯಲ್ಲಿ ಏನನ್ನು ಕೊಡಲಿ? ಹಳೆ ಬಟ್ಟೆಯನ್ನು ಉಟ್ಟುಕೊಂಡವನಲ್ಲಿ ಏನು ಕೇಳ್ತಾ ಇದೆ? ಬೇಡ, ಹೀಗೆ ಮಾಡಿ. ಹೇಗೆ ಸ್ವಾಮಿ? ನನ್ನ ಕನ್ಯೆಯರನ್ನು ವರಿಸಿ ಎಲ್ಲವನ್ನು ನಿನಗೆ ಕೊಡ್ತೇನೆ, ನಾನು ಹಿಂದಕ್ಕೆ ಹೋಗುತ್ತೇನೆ. ಆಗ್ಬೋದಲ್ಲ? ಸುಲಭದಲ್ಲಿ ಇಲ್ಲಿಯ ವ್ಯವಹಾರ ಮುಕ್ತಾಯವಾಗುತ್ತದೆ ಅಲ್ಲ? ಸರ್ವ ರಾಜ್ಯ ಸಂಪದವನ್ನು ನಿಮಗೆ ಸಮರ್ಪಿಸಿದ ಮೇಲೆ ನಿಮಗೆ ಕೊಡಬೇಕಾಗಿರುವ ಸಾಲ ನನಗೆ ಹೆಚ್ಚಾದೀತೆ.
ಖಂಡಿತವಾಗಿಯೂ ಅದನ್ನು ನಿಮಗೆ ಸಮರ್ಪಿಸುತ್ತೇನೆ. ಆದರೆ ಕಾಲಾವಕಾಶವನ್ನು ಕೊಟ್ಟು ನನ್ನನ್ನು ಅನುಗ್ರಹಿಸಿ. ನಿನಗೆ ಕಾಲದ ಅವಧಿ ಬೇಕು ಅಲ್ಲ? ಹೌದು ಸ್ವಾಮಿ. 10 ದಿನ ಕೊಡುತ್ತೇನೆ. 10 ದಿನ ಸಾಲದು ಅಂತ ಕಾಣ್ತದೆ. ಸಾಲದು? ಹೌದು. ಆಯ್ತು, 10ಕ್ಕೆ 10 ಸೇರಿಸಿ 20 ದಿನಗಳ ಅವಧಿ ಕೊಡ್ತೇನೆ. 20 ದಿನವೂ ಕಷ್ಟವಾದೀತು. ಯಾಕೆಂದರೆ ಕೊಡಬೇಕಾದ ಸಾಲದ ಮೊತ್ತ ದೊಡ್ಡದಲ್ವೇ. 30 ದಿನಗಳ ಅವಧಿ ಕೊಡ್ತೇನೆ. ಇನ್ನೂ ಕಷ್ಟವಾದೀತು ಏನು? 48 ದಿನಗಳ ಅವಧಿ. ಅದಕ್ಕಿಂತ ಹೆಚ್ಚಿಲ್ವೇ? ಇಲ್ಲವೇ ಇಲ್ಲ. ನಿಜವಾಗಿ 64 ಅನ್ನು ಒಂದು ಮಂಡಲ ಅಂತ ಕರೀತಾರೆ, 48 ಅನ್ನು ಒಂದು ಮಂಡಲ ಅಂತ ಕರೀತಾರೆ. ಕೆಲವರು 48 ಅನ್ನು ಮುಕ್ಕಾಲು ಮಂಡಲ ಅಂತ ಹೇಳ್ತಾರೆ. ನಿನಗೆ 64 ದಿನಗಳನ್ನು ಕೊಡುವ ಅವಧಿ ಇಲ್ಲ. 48 ದಿನಗಳ ಅವಧಿಯೊಳಗೆ ನನ್ನ ಸಾಲವನ್ನು ನೀನು ತೀರಿಸತಕ್ಕದ್ದು. ಇಲ್ಲವಾದರೆ ನೀನು ಸತ್ಯಕ್ಕೆ ತಪ್ಪಿದವನಾಗಿ ನಡೆಯುತ್ತೀಯ. ತೀರಿಸುವ ಪ್ರಯತ್ನವನ್ನು ಮಾಡಿ ನಾನು ಸತ್ಯವನ್ನು ಉಳಿಸುತ್ತೇನೆ. ಏನು ಪ್ರಯತ್ನವನ್ನು ಮಾಡುವುದು? ತೀರಿಸಲೇ ತಕ್ಕದ್ದು. ಅಷ್ಟು ಮಾತ್ರವಲ್ಲ, ಇನ್ನೂ ಉಂಟು ಸಮಸ್ಯೆ. ಎಲ್ಲಿಗೆ ನೀನು ಹೋಗುವುದು? ಯಾವ ಸಮಸ್ಯೆ ಇದೆ? ಸೂರ್ಯ ರಶ್ಮಿ ಎಲ್ಲಿ ತನಕ ಬೀಳುತ್ತದೋ ಅಲ್ಲಿಯ ತನಕ ಸೂರ್ಯ ವಂಶೀಯರ ಆಳ್ವಿಕೆ ಎನ್ನುವುದು ಲೋಕಪ್ರಸಿದ್ಧವಾದಂತಹ ವಿಚಾರ ತಾನೆ. ಹಾಗಾಗಿಯೇ ಈಗ ನೀನು ಸೂರ್ಯನ ಬೆಳಕು ಬೀಳುವ ತನಕ ಎಲ್ಲಿ ಆವೃತವಾಗಿರುವಂತಹ ಪ್ರದೇಶವಿದೆಯೋ ಆ ರಾಜ್ಯವೆಲ್ಲವನ್ನು ನನಗೆ ಒಪ್ಪಿಸಿದ್ಯಾ. ಹಾಗಾಗಿ ಈ ಆವೃತವಾದಂತಹ ಪ್ರದೇಶದಲ್ಲಿ ನೀನು ದಾನ ಕೇಳುವಾಗಿಲ್ಲ, ಯಾರನ್ನು ಬೇಡುವ ಹಾಗಿಲ್ಲ, ಯಾರಿಂದಲೂ ಬೇಡಿ ತಿನ್ನುವ ಹಾಗಿಲ್ಲ. ಸಾಲವನ್ನು ತೀರಿಸುವುದು ಬಿಡು. ನೀನಾಗಲಿ, ನಿನ್ನ ಹೆಂಡತಿ ಆಗಲಿ, ನಿನ್ನ ಮಗನಾಗಲಿ ಏನನ್ನು ಬೇಡುವ ಹಾಗಿಲ್ಲ. ಹಾಗಿರುವಾಗ ಎಲ್ಲಿ ತೀರಿಸ್ತೀನಿ? ಎಲ್ಲಿಗೆ ಹೋಗುತ್ತೀನಿ? ಗಡಿ ದಾಟಿ ಆಚೆ ಹೋಗಬೇಕು. ಅಂದ್ರೆ ಬೇರೊಂದು ಊರಲ್ಲಿ ದುಡಿದು ಸಂಪಾದಿಸಿ ನಿಮ್ಮ ಸಾಲವನ್ನು ನಾನು ತೀರಿಸುತ್ತೇನೆ. ಎಲ್ಲಿಗೆ ಹೋಗಬೇಕೆನ್ನುವುದು ನಿನಗಿನ್ನೂ ಇತ್ಯರ್ಥವಾಗಲ್ಲ ಅಲ್ಲ? ಇಲ್ಲ. ಆಯಿತು, ನೀನು ಎಲ್ಲಿಗೆ ಹೋಗುದಿದ್ರು ಹೋಗಬಹುದು. ಕಾಶಿ ವಿಶ್ವನಾಥನ ಕ್ಷೇತ್ರ ಒಂದು ಸ್ವತಂತ್ರವಾದಂತಹ ಕ್ಷೇತ್ರ. ಹೋಗಬಹುದು ಅಲ್ಲಿಗೆ, ಅಲ್ಲಿ ಬೇಡಬಹುದು, ನನ್ನ ಸಾಲವನ್ನು ತೀರಿಸಬಹುದು. ಆದರೆ ನಿನ್ನನ್ನು ನಂಬುವುದು ಹೇಗೆ? ಅಂದ್ರೆ ನೀನು ಹೋದವ ಮತ್ತೆ ಬರುತ್ತಿ ಎಂಬುದಕ್ಕೆ ಆಧಾರ ಏನು, ಪ್ರಮಾಣ ಏನು, ಅಥವಾ ತೀರಿಸ್ತಿ ಎನ್ನುವುದಕ್ಕೆ ಹೇಗೆ ನಂಬಲಿ? ಅದಕ್ಕಾಗಿ ತೆರಕಾರನನ್ನು ಕೊಡ್ತೇನೆ. ಆಗಬಹುದಲ್ಲ? ಆದೀತು ಸ್ವಾಮಿ. ನಕ್ಷತ್ರಕ ಎನ್ನುವ ನನ್ನ ಶಿಷ್ಯ, ನೀನು ನನ್ನ ಸಾಲವನ್ನು ಕೊಡುವುದರ ಜೊತೆಗೆ ಅವನು ನಿನ್ನ ಜೊತೆಗೆ ಬರುವ 48 ದಿನಗಳ ಅವಧಿಗೆ ನಿನ್ನ ಜೊತೆಗಿರ್ತಾನಲ್ಲ, ಆ ಶ್ರಮ ವಿನಿಯೋಗಕ್ಕೆ ತಕ್ಕ ಫಲವನ್ನು ನೀನು ಕೊಡಬೇಕು. ಅವನಿಗೆ ಗೌರವ ಸಂಭಾವನೆ. ಆದೀತು ಸ್ವಾಮಿ. ಇದೋ ಕೆರಳಿದ್ದೇನೆ, ಸಾಕ್ಷಾತ್ ರುದ್ರನಂತೆ ನಾನು ಮುನಿದು ನಿಂದಿದ್ದೇನೆ. ಆದರೂ ನಿನಗೆ ಹೊಡೆದಿಲ್ಲ, ಬಡಿದಿಲ್ಲ. ಆದ್ರೆ ನನ್ನ ಶಿಷ್ಯ ನನಗಿಂತಲೂ ಕೋಪದಲ್ಲೂ ಮುಂದೆ. ವಕ್ರತೆ ಏನಿದೆಯೋ, ವಿಕಾರತೆ ಏನಿದೆಯೋ ಅದನ್ನೆಲ್ಲ ತಿಳಿದವ, ಬಲ್ಲವ. ಅವನು ಏನು ಮಾಡಿದ್ರು ನೀನು ಸಹಿಸಬೇಕು. ಅವನಿಗೇನಾದ್ರೂ ಕೈ ಎತ್ತಿದ್ರೆ, ಅವನಿಗೇನಾದ್ರೂ ಮುನಿದ್ರೆ, ಅವನು ಹೇಳಿದ ಸೇವೆಯನ್ನು ನೀನು ಮಾಡದೆ ಉಳಿದ್ರೆ ಸತ್ಯಕ್ಕೆ ತಪ್ಪಿದವನಾಗುತ್ತೀಯ. ಹೊರಡೋದಕ್ಕೆ ಬದ್ಧನ? ಸಿದ್ಧನಿದ್ದೆ. ನೀನು ಸಿದ್ಧನಿದ್ದಿ, ಹೌದು. ಎಲ್ಲವನ್ನು ಕಳ್ಕೊಂಡು ಹೋದವನು ನೀನು ಹೋಗುತ್ತೀಯ. ಆದ್ರೆ ನಿನ್ನೆ ಈ ಅರಮನೆಯನ್ನು ಸೇರಿ ರಾಜ್ಯಭಾರ ಮಾಡಬೇಕಾದಂತಹ ಹೊಣೆ ನನ್ನ ಕೈಯಲ್ಲಿರುವುದು. ಒಪ್ಪುತ್ತಾರ ನಿನ್ನವರು? ಅವರು ಮುನಿದು ಬಿದ್ದರೆ ಅದಕ್ಕಾಗಿ ಅವರಲ್ಲಿ ಹೇಳಿ ಒಪ್ಪಿಸಬೇಕು. ಇದೋ ನಿನ್ನದೇ ರಥ, ಅದು ಈಗ ನನ್ನ ರಥ, ಬಾ ಏರು, ಅರಮನೆಗೆ ಹೋಗೋಣ. ಇಲ್ಲ ಸ್ವಾಮಿ, ನಿಮಗಾಗಿ ಅರ್ಪಿಸಿದ ಮೇಲೆ ಆ ರಥವನ್ನು ಮತ್ತೆ ಏರುವ ಹಕ್ಕು ನನಗಿಲ್ಲ. ಯಾಕೆ? ನಾನೇ ಕರೀತಾ ಇದ್ದೇನಲ್ಲ, ಬಾ, ನನ್ನ ಶಿಷ್ಯನಲ್ಲವೇ ನೀನು? ಬೇಡ ಸ್ವಾಮಿ, ರಥವನ್ನು ಏರುವುದಿಲ್ಲ. ಯಾಕೆ ಏರುವುದಿಲ್ಲ? ಅದು ನನ್ನದಲ್ಲ. ನಿಮಗೆ ಅರ್ಪಿಸಿದ ಮೇಲೆ ಅದಕ್ಕೆ ಏರುವಂತಹ ಹಕ್ಕು ನನ್ನದಿಲ್ಲ, ಮತ್ತು ಅದು ಧರ್ಮವೂ ಅಲ್ಲ. ನಡೆದೇ ನನ್ನ ಅರಮನೆಗೆ ಬಂದು ನಮ್ಮವರಿಗೆ ತಿಳಿಸುತ್ತೇನೆ. ಫಲರೇ, ಸತ್ಯ ಅಂದ್ರೆ ಹೀಗೆ. ಸತ್ಯ ಅಂದ್ರೆ ಹರಿಶ್ಚಂದ್ರ, ಹರಿಶ್ಚಂದ್ರ ಅಂದ್ರೆ ಸತ್ಯ. ಆಗಲಿ ಆಗಲಿ ಆಗಲಿ. ಅಲ್ಲವೆಂದೆಲ್ಲ ನೀನಿದ್ದವದಿ ಕಿರಿದೀವರಿಲ್ಲ, ಧನವ ಗಳಿಸಿ ತಂದೀವೆನೆನಲು, ಧನವ ಗಳಿಸಿ ತಂದೀವೆನೆನಲು, ದಿನವಿಲ್ಲೊಬ್ಬ ತೆರ ಕಾರಣವು ಕೊಟ್ಟಾಡ ತಂಗೆ ನಿರ್ಣಯಿಸಿ ಕೊಡುವೆನೆನಲು, ದಿನವಿಲ್ಲೊಬ್ಬ ತೆರ ಕಾರಣವು
ಕೊಟ್ಟಡ ತಂಗೆ ನಿರ್ಣಯಿಸಿ ಕೊಡುವೆನೆನಲು ಬಲ್ಲಿದನೊಬ್ಬನು ಕೊಡುವೆನಾ ತಂಗೆ ದನವೆಲ್ಲವೂ ನಿರ್ಣಯಿಸಿ ಕೊಡುವಂತಿರಲಾಗಿಲ್ಲಿ ಹೊಲ್ಲಹೋ ಸೂರುಳಿರು ಬೇಗ ಕಾಡದೆ ಕಳುಹಿದಪೆನೆಂದರು. ಧನವೆಲ್ಲವೂ ನಿರ್ಣಯಿಸಿ ಕೊಡುವಂತಿರೆಯನಗಿಲ್ಲಿ ಹೊಲ್ಲಹವು ಸೂರುಳಿಡು ಬೇಗ ಕಾಡದೆ ಕಳುಹಿದಪೆನೆಂದರು. ಬೇಗ ಕಾಡದೆ ಕಳುಹಿದಪೆನೆಂದನು. ಹರಿಶ್ಚಂದ್ರನ ಬದುಕಿನಲ್ಲಿ ಬಹಳ ಧರ್ಮ ಸಂಕಟದ ದಿನ, ಧರ್ಮ ಸೂಕ್ಷ್ಮದ ದಿನ, ಸಂದಿಗ್ಧತೆಯ ದಿನ. ತಾನು ನಿಂತ ನೆಲ, ತಾನು ಆಳಿದ ರಾಜ್ಯ ತನ್ನದಲ್ಲ ಎನ್ನುವಂತಹ ಪರಿಸ್ಥಿತಿ. ತನ್ನ ಪ್ರಜಾಜನರಿಗೆ ಇದನ್ನು ಬೇರೊಬ್ಬರಿಗೆ ಒಪ್ಪಿಸಿದ್ದೇನೆ, ವಿಶ್ವಾಮಿತ್ರರಿಗೆ ಎಲ್ಲವನ್ನು ದಾನ ಮಾಡಿದ್ದೇನೆ ಎನ್ನುವ ಮೂಲಕವಾಗಿ ಎಲ್ಲರನ್ನು ಒಪ್ಪಿಸಿಕೊಂಡು ಉಟ್ಟ ಬಟ್ಟೆಯನ್ನೂ ತ್ಯಜಿಸುವಂತಹ ಪರಿಸ್ಥಿತಿಯಲ್ಲಿ ವಿಶ್ವಾಮಿತ್ರರೇ ತರಿಸಿಕೊಟ್ಟಂತಹ ಹಳೆ ಬಟ್ಟೆಯನ್ನು 4 ತುಂಡು ಮಾಡಿಕೊಂಡು ಅವರೇ ಕೊಟ್ಟಾಗ ಒಂದು ತುಂಡು ತನಗೆ, ಒಂದು ತುಂಡು ಮಡದಿ, ಮಗನಿಗೆ, ಮಂತ್ರಿಗೆ ಹೀಗೆ ಹಂಚಿಕೊಂಡು ಹಳೆಯ ಬಟ್ಟೆಯನ್ನು ಉಟ್ಟುಕೊಂಡು ತನ್ನ ರಾಜ್ಯವನ್ನು ಬಿಟ್ಟು ಹೊರಡುವಂತಹ ಯಾತನಾಮಯ ಸಂಕಟಾಮಯವಾದಂತಹ ಸ್ಥಿತಿ. ಅದು ಹೇಗೆ? ಸೂರ್ಯ ರಶ್ಮಿ ಬೀಳುವಲ್ಲಿಯವರೆಗೆ ಸೂರ್ಯವಂಶೀಯರ ರಾಜ್ಯ, ಅದನ್ನು ಕತ್ತಲಾಗುವುದರೊಳಗೆ ಕಳೆದು ಹೋಗಬೇಕು. ಬೆಳಕಾಗುವಷ್ಟರಲ್ಲಿ ಮತ್ತೊಂದು ರಾಜ್ಯ. ವಿಶ್ವಾಮಿತ್ರರೇ ಸೂಚಿಸಿದ ಹಾಗೆ ಕಾಶಿ ಕ್ಷೇತ್ರವೆನ್ನುವುದು ಅದು ಸ್ವತಂತ್ರವಾದಂಥ ವಿಶ್ವನಾಥನ ಸಾನ್ನಿಧ್ಯದ ಪವಿತ್ರವಾದಂತಹ ತಾಣ. ಅಂತಹ ತಾಣಕ್ಕೆ ಹೊರಡುವಲ್ಲಿ ವಿಶ್ವಾಮಿತ್ರ ಮಡದಿ ಚಂದ್ರಮತಿಯನ್ನು, ಮಗ ಲೋಹಿತಾಶ್ವನನ್ನು, ಮಂತ್ರಿಯನ್ನು ಜೊತೆಗೂಡಿ ಪುರಜನರಿಗೆಲ್ಲ ವಂದಿಸಿ ಪುರಕ್ಕೆ ಅಭಿಮುಖವಾಗಿ ವಿಮುಖನಾಗಿ ಹೊರಡುವಂತಹ ಸಂದರ್ಭದಲ್ಲಿ ಪ್ರಜಾಜನರಾರು ಹಿಂಬಾಲಿಸದ ರೀತಿಯಲ್ಲಿ ಅವರನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ತನ್ನದಲ್ಲದ ರಾಜ್ಯವನ್ನು ನಾನು ಬಿಟ್ಟು ಹೋಗುತ್ತಾ ಇದ್ದೇನೆ ಎನ್ನುವಾಗ ಪ್ರಜಾಜನರ ಅಳಲು ಏನಿತ್ತು ಬಹಳ ಸೊಗಸಾಗಿ ರಾಘವಾಂಕ ಇಲ್ಲಿ ವರ್ಣಿಸುತ್ತಾರೆ. ಪುರದ ಪುಣ್ಯವೇ ಪುರುಷ ರೂಪಿಂದ ಹೋಗೆಂದು, ಪುರದ ಪುಣ್ಯವೇ ಪುರುಷನ ರೂಪದಲ್ಲಿ ಸಾಗಿ ಹೋಗುತ್ತಾ ಇದೆ, ಪುರದ ಪುಣ್ಯವೇ ಹೊರಟು ಹೋಗುತ್ತಾ ಇದೆ ಎನ್ನುವ ರೀತಿಯಲ್ಲಿ ಹರಿಶ್ಚಂದ್ರನನ್ನು ವರ್ಣಿಸುತ್ತಾರೆ. ವಿಶ್ವಾಮಿತ್ರರ ಮಾತಿಗೆ ಕಟ್ಟುಬಿದ್ದು ತನ್ನದಾದಂತಹ ಸರ್ವಸ್ವವನ್ನು ದಾನ ಮಾಡಿದಂತಹ ಹರಿಶ್ಚಂದ್ರ ಹೊರಟು ನಿಂತಾಗಲು ಹೇಳಿಕೊಳ್ತಾರೆ, ತನ್ನ ಕಾಡ ಕನ್ನಿಕೆಯರನ್ನು ಮದುವೆಯಾದರೆ ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ. ಆ ಕಾಡ ಕನ್ನಿಕೆಯರನ್ನು ಮದುವೆಯಾದರೆ ಚಂಡಾಲನಾದ ನಿನ್ನ ತಂದೆಯನ್ನು ಉದ್ಧರಿಸಿದ ಹಾಗೆ ನಿನ್ನನ್ನು ಉದ್ಧರಿಸುತ್ತೇನೆ, ಯಾವುದೇ ಕಳಂಕ ಬರದ ಹಾಗೆ ರಕ್ಷಿಸುತ್ತೇನೆ. ಇಷ್ಟೆಲ್ಲ ಹೇಳಿದರೂ ಯಾವುದಕ್ಕೂ ಒಪ್ಪದ ಹರಿಶ್ಚಂದ್ರ ಮಡದಿ ಮಗನನ್ನು ಕರೆದುಕೊಂಡು ಹೊರಡುತ್ತಾನೆ. ಹೊರಡುವಂತಹ ಸಮಯದಲ್ಲೂ ಹರಿಶ್ಚಂದ್ರನ ಮನಸ್ಸಿನಲ್ಲಿ ಒಂದೇ ರೀತಿಯ ಆಲೋಚನೆ. ಮಡದಿಯಾದಂತಹ ಚಂದ್ರಮತಿ, ಮಗನಾದಂತಹ ಲೋಹಿತಾಶ್ವ, ಅರಮನೆಯಲ್ಲಿ ಸುಖದ ಸುಪತ್ತಿಗೆಯಲ್ಲಿ ಉಂಡು ಬೆಳೆದವರು, ಕಾಡು ದಾರಿಯಲ್ಲಿ ಪಾದರಕ್ಷೆ ಇಲ್ಲದೆ ಬರೆಗಾಲಿನಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತಾರೋ ಅವರ ಕಷ್ಟವೇನು? ಮಮ್ಮನ ಮರಗುತ್ತಾರೆ. ಉಡಲು ಸರಿಯಾದಂತಹ ಬಟ್ಟೆ ಇಲ್ಲ, ಮೈ ಮುಚ್ಚಿಕೊಳ್ಳಲು ಬಟ್ಟೆ ಇಲ್ಲ. ಇಲ್ಲಿ ವಿಶ್ವಾಮಿತ್ರರಾದರು ವಾತಾವರಣವನ್ನು, ಪರಿಸರವನ್ನು ವಿರೂಪಗೊಳಿಸಿಕೊಂಡು ನಾನಾ ರೀತಿಯ ಉಪಟಳವನ್ನು
ನಾನಾ ರೀತಿಯ ಆ ಒಂದು ಕಂಟಕವನ್ನು ಹರಿಶ್ಚಂದ್ರನ ಹೆಜ್ಜೆ ಹೆಜ್ಜೆಗೆ ತಂದೊಡುತ್ತಾರೆ. ಒಂದೊಮ್ಮೆಗೆ ಭೀಕರವಾದಂತಹ ಕವಿಯುವ ಕಪ್ಪುಗತ್ತಲೆ, ಸುಡುವ ಗಾಳಿ, ಬಿಸಿ ಗಾಳಿ, ಬೋರ್ಗೆರೆವ ಮಳೆ, ಈ ರೀತಿಯಾಗಿ ಅಡಿಗಡಿಗೆ ವನ್ಯ ಮೃಗಗಳ ಹಿಂಸಾ ಹಾವಳಿ ಎಲ್ಲವನ್ನು ದಾಟಿಕೊಂಡು ಅಚಲ ನಿರ್ಧಾರದಿಂದ ಸಾಗುವ ಹರಿಶ್ಚಂದ್ರನಿಗೆ ಅಡಿಗಡಿಗೆ ಬೆನ್ನ ಹಿಂದೆ ನಿಂತು ಎಚ್ಚರಿಸುವ ನಕ್ಷತ್ರ, ನನ್ನೊಡೆಯನ ಸಾಲವನ್ನು ಯಾವಾಗ ತೀರಿಸುತ್ತೀರಿ, ಯಾವಾಗ ತೀರಿಸುತ್ತೀರಿ? ಬೆಂಬಿಡದ ಭೂತದಂತೆ, ಬೆಂಬಿಡದ ಬೇತಾಳದಂತೆ ನಕ್ಷತ್ರಿಕನ ಉಪಟಳ ಇರಿಯುವ ಮಾತುಗಳು. ಆದರೂ ನಕ್ಷತ್ರನಿಗೆ ಎದುರಾಡುವಂತಿಲ್ಲ, ನಕ್ಷತ್ರನಿಗೆ ಎದುರಾಡುವಂತಿಲ್ಲ ಎನ್ನುವ ಹರಿಶ್ಚಂದ್ರನ ಮನೋಸ್ಥಿತಿಯಲ್ಲಿ ವಿಶ್ವಾಮಿತ್ರರನ್ನು ಸಮಾಧಾನಗೊಳಿಸಬೇಕು. ಅವರಿಗಿದ್ದ ಸಾಲದ ಆ ಒಂದು ಭಾಷೆಯನ್ನು 48 ದಿನಗಳ ಅವಧಿಯಲ್ಲಿ ಪೂರೈಸಬೇಕು. ಒಂದೇ ಮನಸ್ಸಿನಲ್ಲಿ ಹೊರಟು ಕಾಶಿ ಪಟ್ಟಣವನ್ನು ಹೇಗೋ ಬಂದು ಸೇರಿಕೊಳ್ಳುತ್ತಾರೆ. ಈ ಸೇರಿಕೊಳ್ಳುವಲ್ಲಿಗೆ ಹರಿಶ್ಚಂದ್ರನ ಈ ಒಂದು ಕಥೆಯ ರಾಘವಾಂಕನ ಸರ್ವಸ್ವದಾನ ಎನ್ನುವಂತಹ ಆಖ್ಯಾನ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಆದರೆ ಕಥೆ ಮುಂದುವರಿಯುತ್ತದೆ. ಕಾಶಿ ಪಟ್ಟಣವನ್ನು ಸೇರಿದಂತಹ ಹರಿಶ್ಚಂದ್ರ ವಿಶ್ವಾಮಿತ್ರರಿಗೆ ಕೊಟ್ಟ ಭಾಷೆಯನ್ನು ತೀರಿಸಲು, ಅಡಿಗಡಿಗೆ ಎಚ್ಚರಿಸುವ ನಕ್ಷತ್ರಿಕನನ್ನು ಸಮಾಧಾನಿಸಲು, ಸಾಲವನ್ನು ತೀರಿಸಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಪಡಬಾರದ ಪಾಡುಪಟ್ಟು ಕೊನೆಗೆ ಮಡದಿಯಾದಂತಹ ಚಂದ್ರಮತಿಯನ್ನೇ ಮಾರುತ್ತಾನೆ. ಮಗನಾದಂತಹ ಲೋಹಿತಾಶ್ವನನ್ನು ಮಾರಿಕೊಂಡು ತನ್ನನ್ನು ಸೇವಕನಾಗಿ ವೀರಬಾಹುವಿಗೆ ಮಾರಿಕೊಳ್ಳುತ್ತಾನೆ. ಈ ರೀತಿಯಾಗಿ ಮಾರಿಕೊಂಡು ಸಂಪಾದಿಸಿದಂತಹ ಕನಕಾದಿಗಳನ್ನು ಒಟ್ಟು ಸೇರಿಸಿ ನಕ್ಷತ್ರನಿಗೆ ಕೊಡುವ ಮೂಲಕವಾಗಿ ವಿಶ್ವಾಮಿತ್ರರಿಗೆ ಕೊಟ್ಟ ಭಾಷೆಯ ಹಾಗೆ ಸಾಲವನ್ನು ತೀರಿಸಿಕೊಳ್ಳುತ್ತಾನೆ. ವೀರಬಾಹುವಿನ ನೆರಳಿನಲ್ಲಿ ಸ್ವತಃ ಹರಿಶ್ಚಂದ್ರ ಸ್ಮಶಾನ ಕಾಯುವವನಾಗಿ, ಸ್ಮಶಾನ ವಾಸಿಯಾಗಿ, ಹೆಣ ಸುಡುವವನಾಗಿ ಕಾಯಕಕ್ಕೆ ನಿಲ್ತಾನೆ. ಒಂದೊಮ್ಮೆಗೆ ಲೋಹಿತಾಶ್ವನಿಗೆ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಮಡದಿ ಚಂದ್ರಮತಿ ಲೋಹಿತಾಶ್ವನ ಹೆಣವನ್ನು ಸುಡಲು ಸ್ಮಶಾನಕ್ಕೆ ಬಂದಾಗ ಒಪ್ಪದಂತಹ ಹರಿಶ್ಚಂದ್ರ ಸುಡುವ ವೆಚ್ಚವನ್ನು ಕೇಳುತ್ತಾನೆ. ಅಲ್ಲಿ ಮಡದಿಯ ಪರಿಚಯವಾದರೂ ಪರಿಚಯವಿಲ್ಲದಂತೆ ನಟಿಸುತ್ತಾನೆ. ಮಗನ ಹೆಣವನ್ನು ಕಂಡರೂ ಅಳಲಾರದ ಸ್ಥಿತಿಯಲ್ಲಿ ಸುಡುವ ಕಾಯಕಕ್ಕೆ ಮೊದಲಿಟ್ಟುಕೊಳ್ಳುತ್ತಾನೆ. ಮಾಂಗಲ್ಯವನ್ನು ಮಾರಿಯಾದರೂ ತಂದು ಹೆಣ ಸುಡುವ ವೆಚ್ಚವನ್ನು ಭರಿಸು. ಕಠೋರವಾದಂತಹ ಮಾತುಗಳು. ಬದುಕಿನಲ್ಲಿ ಸತ್ಯವನ್ನು ಉಳಿಸಲು ಹೊಸುಗ ಹರಿಶ್ಚಂದ್ರ ಅಷ್ಟೊಂದು ಕಠೋರತೆಯನ್ನು ಅನುಭವಿಸಿದರೂ ಎಲ್ಲವನ್ನು ಸಹಿಸಿಕೊಳ್ತಾನೆ. ಕೊನೆಗೆ ಚಂದ್ರಮತಿಯೇ ಅಪವಾದಕ್ಕೆ ಬಿದ್ದು ವದಾರ್ಹಳಾಗಿ ಇದೇ ಸ್ಮಶಾನಕ್ಕೆ ಬಂದಾಗ ಅವಳ ತಲೆಯನ್ನು ಕಡಿಯುವಂತಹ ಆ ಒಂದು ಪ್ರಮೇಯದ ಕಾಲಘಟ್ಟದಲ್ಲೂ ಹರಿಶ್ಚಂದ್ರನೇ ಮಡದಿಯ ತಲೆ ಕಡಿಯುವಂತಹ ಸಂದಿಗ್ಧತೆ ಏರ್ಪಡುತ್ತದೆ. ಅಲ್ಲಿಗೆ ಬಂದಂತಹ ವಿಶ್ವಾಮಿತ್ರರು ಆ ಸಮಯದಲ್ಲೂ ಹರಿಶ್ಚಂದ್ರನಿಗೆ ಉಪಾಯವನ್ನು ಹೇಳುತ್ತಾರೆ. ತನ್ನ ಕಾಡ ಕನ್ನಿಕೆಯನ್ನು ಮದುವೆಯಾದ, ಆ ಕನ್ನಿಕೆಯರನ್ನು ಮದುವೆಯಾದರೆ ಸರ್ವಸ್ವವನ್ನು ನಿನಗೆ ಬಿಟ್ಟುಕೊಡುತ್ತೇನೆ, ಎಲ್ಲ ಕಷ್ಟವನ್ನು ಪರಿಹರಿಸುತ್ತೇನೆ. ಪ್ರಲೋಭನೆಯನ್ನು ಒಡ್ಡುತ್ತಾರೆ. ಅವರ ಪ್ರಲೋಭನೆಯನ್ನು ಅಲ್ಲಿಯೂ ಹರಿಶ್ಚಂದ್ರ ದೃಢ ಚಿತ್ತನಾಗಿ ತಿರಸ್ಕರಿಸುತ್ತಾನೆ. ಸತ್ಯವಾಕ್ಯವನ್ನು ಪರಿಪಾಲಿಸುವುದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ದೇನೆ, ಮಗನನ್ನು ಕಳಕೊಂಡು ಆಗಿದೆ, ಮಡದಿಯು ಇನ್ನೇನು ಕಳಕೊಳ್ಳುವ ಸ್ಥಿತಿಯಲ್ಲಿದ್ದೇನೆ. ನಾನು ನಾಳೆ ಏನಾಗುತ್ತೇನೋ ಗೊತ್ತಿಲ್ಲ, ನಿಮ್ಮ ಯಾವುದು ಮಾತುಗಳು ನನಗೆ ಬೇಕಿಲ್ಲ ತಿರಸ್ಕರಿಸುವ ಮೂಲಕವಾಗಿ ಮಡದಿಯ ತಲೆಯನ್ನೇ ಕಡಿಯುವಲು ಆ ಖಡ್ಗವನ್ನು ಎತ್ತಿದಂತಹ ಸಂದರ್ಭದಲ್ಲಿ ಹರಿಶ್ಚಂದ್ರನ ಸತ್ಯದ ಪರೀಕ್ಷೆಯ ಕೊನೆಯ ಕಾಲಘಟ್ಟಕ್ಕೆ ಮುಟ್ಟುತ್ತದೆ. ಸಾಕ್ಷಾತ್ ಶಿವಗಿರಿಜೆಯರು ಅಲ್ಲಿ ಸಾಕ್ಷಾತ್ಕಾರವಾಗುತ್ತಾರೆ. ಚಂದ್ರಮತಿ ಸೇವೆಯಲ್ಲಿದ್ದಂತಹ ಮನೆಯಲ್ಲಿ ಆ ಮನೆಯ ಮಾಲೀಕರಾದಂತಹ ಲಕ್ಷ್ಮೀಪತಿ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಹಿತ ಪ್ರತ್ಯಕ್ಷರಾಗುತ್ತಾರೆ. ದೇವೇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾಗುತ್ತಾರೆ. ಸತ್ಯವಾಕ್ಯಕ್ಕೋಸ್ಕರ ಇಷ್ಟೆಲ್ಲ ನಡೆದಂತಹ ಹರಿಶ್ಚಂದ್ರ ಸ್ಮಶಾನವಾಸಿಯಾಗಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಕೆಲಸವನ್ನು ಕೊಟ್ಟಂತಹ, ಅವನಿಗೆ ಯಜಮಾನನಾಗಿ ಕನಕವನ್ನಿತ್ತಂತಹ ವೀರಬಾಹು ಅಲ್ಲಿ ಪ್ರಕಟಗೊಳ್ಳುತ್ತಾನೆ.
ಸಾಕ್ಷಾತ್ ಯಮಧರ್ಮನೇ ಈ ಒಂದು ನಾಟಕದಲ್ಲಿ ವೀರಬಾಹುವಾಗಿ ಹರಿಶ್ಚಂದ್ರನನ್ನು ತನ್ನ ಬಳಿಯಲ್ಲಿ ಇದ್ದುಕೊಂಡು ಕಾಪಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ಒಟ್ಟಾಗಿ ವಿಶ್ವಾಮಿತ್ರನ ಈ ಒಂದು ಪಂಥಾಹ್ವಾನದಿಂದ ಹರಿಶ್ಚಂದ್ರ ಗೆಲ್ಲಲು ಪರೋಕ್ಷವಾಗಿ ಸಹಾಯ ಮಾಡುವ ಮೂಲಕವಾಗಿ ಸತ್ಯ ಹರಿಶ್ಚಂದ್ರ ಎನ್ನುವ ಹರಿಶ್ಚಂದ್ರನ ಮಾತು ನೆಗಳ್ತೆಯಾಗಿ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುತ್ತದೆ. ರಾಘವಾಂಕ ತನ್ನ ಈ ಒಂದು ಹರಿಶ್ಚಂದ್ರ ಕಾವ್ಯದಲ್ಲಿ ಇದನ್ನೆಲ್ಲವನ್ನು ಸೊಗಸಾಗಿ ಮಾರ್ಮಿಕವಾಗಿ ವಿವರಿಸಿದ್ದಾನೆ ಎನ್ನುವಲ್ಲಿಗೆ ಎಲ್ಲರೂ ಹರಿಶ್ಚಂದ್ರನಿಗೆ ಅವನ ಕಳೆದು ಹೋದಂತಹ ಮಗ ದೊರಕುತ್ತಾನೆ, ಬದುಕಿ ಬರುತ್ತಾನೆ, ಮಡದಿ ಸತ್ಯ ಚಂದ್ರಮತಿ ಒಟ್ಟಾಗುತ್ತಾಳೆ. ಸುಖಾಂತ್ಯವಾಗುವಲ್ಲಿಯವರೆಗೆ ರಾಜ್ಯವನ್ನೂ ಹಿಂದೆ ಕೊಟ್ಟರೂ ಸಹ ಹರಿಶ್ಚಂದ್ರ ಒಮ್ಮೆ ದಾನ ಮಾಡಿದಂತಹ ರಾಜ್ಯವನ್ನು ತಾನು ಸ್ವೀಕರಿಸುವುದಿಲ್ಲ ಎನ್ನುವ ತನ್ನ ಮಾತಿಗೆ ಕಟ್ಟುಬಿದ್ದು ಮಗನನ್ನು ಅಲ್ಲಿ ರಾಜ್ಯಕ್ಕೆ ಪಟ್ಟಾಭಿಷಿಕ್ತನಾಗಿ ಮಾಡಿ ತನ್ನ ಸತ್ಯವಾಕ್ಯವನ್ನು ಉಳಿಸಿಕೊಳ್ಳುತ್ತಾನೆ. ಎಲ್ಲುವಲ್ಲಿಗೆ ದೇವತೆಗಳೆಲ್ಲರೂ ಸತ್ಯ ಹರಿಶ್ಚಂದ್ರ ಎಂದು ಅವನನ್ನು ಆಶೀರ್ವದಿಸಿ ಪುಷ್ಪವೃಷ್ಟಿ ಮಾಡುವಲ್ಲಿಗೆ ಕತೆಗೆ ಮಂಗಳವಾಗುತ್ತದೆ. ವಾಡಿಯರಿವಿನ ಬೆಳಗೋ ಮುಕುತಿ ವನಿತೆಯ ಮುಡಿಯ ಮಾನಿಗೋ ಸರ್ವ ಮಂತ್ರಾದಿ ಪಂಚಾಕ್ಷರಿಯ ಪ್ರಾಣ ಮಂಗಳದ ಮನೆ ದೇವಲೋಕದ ಜನ್ಮಭೂಮಿ ದೇವಲೋಕದ ಜನ್ಮಭೂಮಿ ತಾವರಗಣ್ಣನ ರಾಣಿಯ ಸೆವೊಲೆವಾಗ್ಯೂ ಸರ್ವಸಿದ್ಧಿಗಳ ತಾಣವು ವಿರೂಪಾಕ್ಷನುನ್ನತೈಶ್ವರೀಯ ದಕ್ಷೋಣಿ ಪಂಪಾಂಬಿಗೆ ಮದೀಯ ಮತಿಗೀಗೆ ವಿರೂಪಾಕ್ಷನುನ್ನತೈಶ್ವರ್ಯ ದಕ್ಷೋಣಿ ಪಂಪಾಂಬಿಕೆಗೆ ಮದೀಯ ಮತಿಗೀಗೆ ಪ್ರಸನ್ನತೆಯ ಉತ್ಸವದೋಳು ಮಂಗಳವೂ 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 ಭದ್ರಂ ಶುಭಂ ಮಂಗಳಂ.